ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಇರುವಂತಹ ಸ್ಥಳ ದೇಶಕ್ಕೆ ಯಾರೆಂದು ಕೇಳಿದ್ದೀರಿ? ಅಂಬರೀಷನೆಂದು ಕೇಳಿದ್ದೇವೆ. ಹಾಗೆ ಎಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಅನೇಕ ವಿಧೆ ಆಲಿಸಬೇಕು. ನಿಜ ಭುಜ ಬಲ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನ ಗಮ್ಯಂ ವಂದೇ ವಿಷ್ಣು ಭವ ಭಯ ಹರಂ ಸರ್ವಲೋಕೈಕನಾಥ. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ನಿನ್ನ ಕೃಪಾ ಕಟಾಕ್ಷತೆಯ ಕಾರುಣ್ಯ ದೃಷ್ಟಿ ಎನ್ನುವುದು ವ್ಯಕ್ತಿಯೊಬ್ಬರ ಮೇಲೆ ಬಿದ್ದು ಅಂತಾದರೆ ವ್ಯಕ್ತಿಯೊಬ್ಬರ ಜೀವನ ಎಷ್ಟು ಪಾವನವಾಗುತ್ತದೆ. ಅದು ಹೇಗೆ ಭವಸಾಗರವನ್ನು ದಾಟಿ ದಡವನ್ನು ಸೇರಿ ಸಂತೋಷವಾದ ತೋಷವಾದ ಜೀವನವನ್ನು ಹೊಂದುತ್ತದೆ ಎನ್ನುವುದಕ್ಕೆ ಅಂಬರೀಷಾಖ್ಯನಾದ ಸೂರ್ಯವಂಶ ಕುಲೋತ್ಪನ್ನನಾದ ನನ್ನ ಬದುಕೇ ಸಾಕ್ಷೀಭೂತವಾಗಿಯೇ ಉಂಟು. ಜೀವನೊಬ್ಬನು ಯಾವ ಕಾರಣಕ್ಕೂ ತನ್ನ ಹುಟ್ಟನ್ನು ತಾನೇ ನಿರ್ಣಯಿಸಿ
ಘಟನೆಯಾದರು. ಅದಕ್ಕೆ ಪೂರ್ವದಲ್ಲಿ ತಾನು ಆಚರಿಸಿದಂತಹ ಕರ್ಮಫಲವೇ ಕಾರಣವಾಗಿ ಜನ್ಮಿಸಿಕೊಳ್ಳುತ್ತಾನೆ. ಜಂತುವಾಗಿ ಜನ್ಮಿಸಿದವನು ಜನ್ಮದ ಮೂಲಕವಾಗಿ ತಾನು ಉತ್ತುಂಗಕ್ಕೆ ಏರುತ್ತಾ ತಾನು ಶ್ರೇಯಸ್ಸನ್ನು ಹೊಂದಿ ತಾನ್ಮೂಲಕವಾಗಿ ಊರ್ಧ್ವಮುಖಿಯಾದ ಗಮನವನ್ನು ಹೊಂದಿ ಅವನ ಬದುಕು ಮಾನವತೆಯೆಡೆಗೆ ಸಾಗುತ್ತಾ ಹೋಗುತ್ತದೆ. ಹಾಗೆ ಆಲೋಚಿಸಿದರೆ ಅಂಬರೀಷನ ಬದುಕು ಅನ್ನುವುದು ಆಕಸ್ಮಿಕವಾದ ಹುಟ್ಟು ಅಂತ ಕೇಳಿದ್ರೆ ಅಲ್ಲವೇ ಅಲ್ಲ. ನನ್ನ ಹುಟ್ಟಿಗೆ ಬಹುದೊಡ್ಡ ವಿಶೇಷವೇ ಉಂಟು. ನಭಾಗಪತ್ನಿ ಅಂತ ನಮ್ಮಮ್ಮ ಒಂದು ಕಾಲದಲ್ಲಿ ಸದಾಕಾಲ ಹರಿಧ್ಯಾನ ನಿರತಳಾದವಳು. ಕನಸಿನಲ್ಲಿ ಹರಿ ಕಾಣಿಸಿಕೊಂಡು ನಿನ್ನ ಮನದ ಬಯಕೆಯೇನು ಅಂತ ಕೇಳುವಾಗ ನನಗೆ ಪುತ್ರರತ್ನನೊಬ್ಬನನ್ನು ಕರುಣಿಸಿಕೊಡಬೇಕು ಭಗವಂತ ಅಂತ ಕೇಳಿಕೊಂಡಳು. ಅದಕ್ಕೆ ಫಲವೊಂದನ್ನು ಶ್ರೀಮನ್ನಾರಾಯಣನೇ ನನ್ನ ತಾಯಿಗೆ ಒದಗಿಸಿಕೊಟ್ಟ. ಆ ಫಲವೇ ಮರುದಿವಸ ಎದ್ದು ನೋಡುವಾಗ ತನ್ನ ಕಣ್ಣ ಮುಂಭಾಗದಲ್ಲಿರುವುದನ್ನು ಗಮನಿಸಿದಂತ ಆಕೆ ಅದನ್ನು ಪುಂಜಿಸಿದಳು. ಪರಿಣಾಮವಾಗಿ ನಾನು ಹುಟ್ಟಿಕೊಂಡೆ. ನನಗೆ ಅಂಬರೀಷ ಅನ್ನುವಂತಹ ಹೆಸರನ್ನೇ ಇರಿಸಿದರು. ಹಾಗಾದ್ರೆ ಯೋಚನೆ ಮಾಡಿ, ಹರಿ ಸಂಕಲ್ಪದೊಂದಿಗೆ ನಾ ಹುಟ್ಟಿದ್ದೇನೆ. ನಾನು ಹರಿಯ ಸಂಕಲ್ಪದಿಂದ ಹುಟ್ಟಿದರೂ ಜೀವರಾದವರು ಸರಿಯಾಗಿ ಯೋಚಿಸಬೇಕಾದ ಯಾವುದನ್ನು, ತಾನೇನು ಮಾಡುತ್ತಾ ಇದ್ದೇನೆ, ತಾನು ಏನನ್ನು ಹೊಂದುವುದಕ್ಕಿದೆ ಎನ್ನುವುದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ಮರದ ಕೊಂಬೆಯ ಮೇಲೆ ಉಭಯ ಹಕ್ಕಿಗಳು ಮಿತ್ರಭಾವದಿಂದಲೇ ಕುಳಿತಿದ್ದವು. ಒಂದು ಹಕ್ಕಿ ನಿರಂತರವಾಗಿ ಅದರಲ್ಲಿದ್ದಂತಹ ಹಣ್ಣನ್ನು ಕುಕ್ಕಿ ತಿನ್ನುತ್ತಾ ಇತ್ತು. ಮತ್ತೊಂದು ಹಕ್ಕಿ ಅದನ್ನು ತಾದಾಪ್ಯಮಾನತೆಯಿಂದ ಕಾಣುತ್ತಲೇ ಇತ್ತು, ಏನಿದು ಅನ್ನುವ ಹಾಗೆ. ಸ್ವಲ್ಪ ಹೊತ್ತಾದಾಗ ಹಣ್ಣನ್ನು ತಿನ್ನುತ್ತಾ ಇದ್ದಂತಹ ಹಕ್ಕಿ ಕಣ್ತೆರೆದು ಆ ಹಕ್ಕಿಯನ್ನು ನೋಡಿದವಾಗ ತನ್ನನ್ನು ನೋಡುತ್ತಾ ಇರುವವನು ಯಾರು ಅನ್ನುವಂತಹ ಯೋಚನೆಯಾಗಿ ಬಳಿಕ ತಾನು ಅದರ ಧ್ಯಾನದಲ್ಲಿ ನಿರತನಾಗುವುದಕ್ಕೆ ತೊಡಗಿತು. ಏನಿದರ ಅರ್ಥ? ಜೀವಾತ್ಮ ಪರಮಾತ್ಮ ಎನ್ನುವುದರ ಆ ಒಂದು ಬಂಧನ ಹೇಗಿರ್ತದೆ, ಆ ಬಂಧುತ್ವ ಹೇಗಿರ್ತದೆ ಅನ್ನುವುದಕ್ಕೆ ಇರುವುದು. ಒಂದು ಹಕ್ಕಿ ಅಂತ ಹೇಳಿದರೆ ನಾವೇ ಹುಟ್ಟಿಕೊಂಡಂತಹ ಜೀವರುಗಳು. ನಾವು ಯಾವುದನ್ನು ಆಲೋಚಿಸದೆ ದೇವ ಸಂಕಲ್ಪದ ಕುರಿತಾಗಿ ತರ್ಕಬದ್ಧರಾಗಿ ಬದುಕದೆ ನಿರಂತರವಾಗಿ ಭೋಗಾಸಕ್ತಿಯಂತೆ ಬದುಕಿದ್ರೆ ಕೊನೆಯ ಕಾಲಕ್ಕಾಗುವಾಗ ನಮ್ಮನ್ನು ನೋಡುತ್ತಿರುವ ಪರಮಾತ್ಮನೆನ್ನುವಂತಹ ಹಕ್ಕಿಯನ್ನು ಗಮನಿಸಿ ಆ ಬಳಿಕ ಧ್ಯಾನ ನಿರತರಾಗುತ್ತೇವೆ. ಪರಿಣಾಮ ಏನಾಗ್ತದೆ? ಮತ್ತೆ 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 ಹುಟ್ಟುವ ಒಂದು ಶೃಂಖಲೆಯೊಳಗೆ ಬಿದ್ದು ಬಿಡುತ್ತೇವೆ. ಹಾಗಾಗಿ ಮರು ಹುಟ್ಟನ್ನು ಪಡೆಯುವ ಬದುಕನ್ನು ಪಡೆಯುವುದು ದೊಡ್ಡದಲ್ಲ. ಮರು ಹುಟ್ಟದೇ ಇರುವ ಯಾವುದು ಮೋಕ್ಷಗಾಮಿ ಮಾರ್ಗ ಉಂಟು ಅದನ್ನು ಹೊಂದಬೇಕು ಅನ್ನುವಂತಹ ಸಂಕಲ್ಪವನ್ನು ನಾನು ಹೊತ್ತವನು. ಹಾಗಾಗಿ ಕೇವಲ ಪ್ರಜಾಪರಿಪಾಲನೆ ಮಾತ್ರ ಅಲ್ಲ, ನಿರತ ಯಜ್ಞ ಯಾಗ ಇರಬಹುದು, ಏಕಾದಶಿಯ ವ್ರತ ಇರಬಹುದು, ಹರಿನಾಮ ಸ್ಮರಣೆ ಇರಬಹುದು. ಇಷ್ಟನ್ನು ಮಾಡಿ ಅಂಬರೀಷನು ಈ ಕಾಲಕ್ಕೆ ಸದ್ಭಕ್ತ ಅಂತ ಅನ್ನಿಸಿಕೊಂಡದ್ರಲ್ಲಿ ಧನ್ಯತೆ ಉಂಟು. ನನ್ನ ಸದ್ಭಕ್ತಿಗೆ ಒಂದು ಪ್ರಕರಣ ನಡೆದು ಹೋಯಿತಲ್ಲ ಇಲ್ಲಿ. ಮಂತ್ರಿಗೆ ದೂರ್ವಾಸರು ಮರದೊಳಿಮೆಯಾಗಿ ಕುಳಿತಿರುವ ಕ್ರೌಂಚಗಳು ಪನೇ, ಮರದೊಳಿಮೆಯಾಗಿ ಕುಳಿತಿರುವ ಕ್ರೌಂಚಗಳು ಪನೇ, ಪರಮಾತ್ಮ ಜೀವಾತ್ಮರಿರುವ ಬಗೆಗೆ ಅರಿಯದರಲ್ಲೊಂದು ದೊರೆತ ಫಲಮಲೆದಿರುವಿ, ಪರಿಕಿಸುತ್ತಲುಳಿದ ಖಗ ಬರಿದೆ ಉಳಿದಿಗುವುದು
ಆದರೂ ಅರಸನಾಗಿರುವಂತಹ ನಾನು ಈ ಕಾಲಕ್ಕೆ ಮುಗಿದು ಬಿಡಲಿ ಅಂತ ಆಡುವುದಕ್ಕಿಲ್ಲ. ಹುಟ್ಟಿದ ಮಗನೂ ಪ್ರಜಾ ಪರಿಪಾಲನೆಯನ್ನು ಮಾಡಬೇಕು ಅನ್ನುವಂತಹ ಮಹದುದ್ದೇಶವನ್ನು ಹೊಂದಿದ ಅಪ್ಪಮ್ಮನ ಆ ಉದ್ದೇಶವನ್ನು ನಾವು ತಣ್ಣೀರೆರಚಿ ಹಾಳಿಸುವುದಕ್ಕೆ ಇಲ್ಲ. ಬದಲಾಗಿ ನಾನು ನಿರತ ಪ್ರಜಾ ಪರಿಪಾಲನೆ ಮಾಡುವ ಹೊತ್ತಿಗೆ ಪ್ರಜೆಗಳೆಲ್ಲರೂ ಕೂಡ ಹರಿನಾಮ ಸ್ಮರಣೆ ಮಾಡುವ ಹಾಗಾಗಬೇಕು. ನಮ್ಮಲ್ಲಿ ನಿರತವಾಗಿಯೂ ಹರಿಭಕ್ತಿಯು ಸ್ಥಾಯಿಯಾಗಿರಬೇಕು ಅನ್ನುವ ಹಾಗೆ ಕೇಳಿಕೊಂಡೆ. ನಾನು ಮಾಡುವ ಯಜ್ಞಕ್ಕೆ ಕಂಟಕರಾಗುವವರನ್ನು ವರ್ತಿಸುವುದಕ್ಕೆ, ಹರಿಭಕ್ತರನ್ನು ಸದಾ ಪರಿಪಾಲಿಸುವಂತಹ ಶಕ್ತಿಯುಕ್ತಿಯನ್ನು ನನಗೆ ಒದಗಿಸಿಕೊಡುವಂತ ಆಡುವಾಗ ತನ್ನ ಕರದಲ್ಲಿದ್ದಂತಹ ಸುದರ್ಶನವನ್ನೇ ಇದೋ ನೀನು ಪಡೆದುಕೋ, ರುದ್ರನಿಂದಲೇ ನನಗೆ ಒದಗಿ ಬಂದಂತಹ ಈ ಚಕ್ರ ನಿನ್ನನ್ನು ಮುಂದಕ್ಕೆ ಪೊರೆಯುತ್ತದೆ ಅಂತ ಆಡಿದ. ಒದಗಿದಂತಹ ಆ ಸುದರ್ಶನ ಚಕ್ರವನ್ನೇ ಮನೆಗೆ ತಂದು ದೇವರ ಗುಡಿಯಲ್ಲಿ ಇಟ್ಟು ನಿರತವಾಗಿ ಅರ್ಚಿಸಿದೆ, ಆರಾಧಿಸಿದೆ. ಏನು ಮಾಡೋಣ ಸ್ವಾಮಿ, ಕೆಲವು ಬಾರಿ ನಮ್ಮ ಈ ಸಾತ್ವಿಕತೆ ಕೆಲವರಿಗೆ ಎಂಥದೋ ಒಂದು ಕುಹಕ ಮಾಡಬೇಕು ಅಂತ ಭಾವ ಬರ್ತದ, ಅಲ್ಲ ನನ್ನನ್ನು ಪರೀಕ್ಷೆಗೊಡ್ಡಬೇಕು ಅಂತ ಮಾತು ಬಂತ ಏನೋ. ದೂರ್ವಾಸ ಮಹಾಮುನಿಗಳೇ ನಮ್ಮ ಮನೆತನಕ ಬಂದವರೇ, ನಾನು ಏಕಾದಶಿ ವ್ರತದಲ್ಲಿರುವ ಹೊತ್ತಿಗೆಯೇ ತನಗೂ ಬಾರಣಬೇಕು ಅಂತ ಕೇಳಿಕೊಂಡ್ರು. ಆದ್ರೆ ನದಿ ಸ್ನಾನವನ್ನು ಮಾಡಿ ಬರ್ತೇನೆ ಅಂತ ಹೋದಂತಹ ದುರ್ವಾಸರು ಮತ್ತೆ ನಾನು ಹೊತ್ತು ಮೀರಿದರು ಬರದೇ ಇರುವುದಾಗ ನಾನು ಅರ್ಘ್ಯ ಜಲವನ್ನು ಸೇವಿಸಬೇಕಾದಂತಹ ಸನ್ನಿವೇಶ ಬಂದು ಹೋಯಿತು. ಆದ್ರೆ ಅದನ್ನೇ ಕಾದದ್ದೋ ಏನು, ಬಂದವರೇ ಕೋಪೋದ್ರಿಕ್ತರಾಗಿ ನನ್ನನ್ನು ಶಿಕ್ಷಿಸುವುದಕ್ಕೆ ಶಪಿಸುವುದಕ್ಕೆ ಮುಂದಾದರು. ಆದ್ರೆ ಮೊದಲೇ ರಕ್ಷಣೆಗಾಗಿತ್ತಂತಹ ಸುದರ್ಶನ ನನ್ನ ವರ್ತಿಯಾಗಿ ವ್ಯವಹಾರ ಮಾಡದೆ ಅದುವೇ ಸ್ವಯಂ ಚಾಲನೆಯನ್ನು ಹೊಂದಿ ದುರ್ವಾಸರನ್ನು ಅಟ್ಟಿಸುತ್ತಾ ಹೋಯಿತು. ಹರಿಭಕ್ತನನ್ನು ಎಲ್ಲಿಯಾದ್ರೂ ಪೀಡಿಸಿದರೆ ಏನು ದುರ್ಗತಿ ಒದಗುತ್ತದೆ? ಹರಿಯೇ ಆದರೂ ಹೋಗು ಅವನ ಬಳಿಗಾಗಿ ಅವನನ್ನೇ ಸಂರಕ್ಷಿಸ್ತಾನೆ ಅಂತ ಆಡುವಲ್ಲಿಯವರೆಗೆ ಹೋಯಿತು. ಹಾಗಾಗಿ ಹರಿಯ ಬಳಿಗೆ ತೆರಳಿದ ದುರ್ವಾಸರಾದ್ರೂ ನಮ್ಮೆಡೆಗೆ ಬಂದು ಮತ್ತೆ ಕ್ಷಮಾಯಾಚನೆಯನ್ನು ಮಾಡಿದರು. ನಾ ಹೇಳುವುದು ನನ್ನ ದೊಡ್ಡಸ್ತಿಕೆ ಅಂತಲ್ಲ ಸ್ವಾಮಿ, ನಾನು ಹೇಳುವುದು ಹರಿ ಒದಗಿಸಿದಂತಹ ಪುಣ್ಯ ಪ್ರವಾಹದಲ್ಲಿ ನಿಂದೇಳುವ ಯೋಗಭಾಗ್ಯ ನನಗೆ ಸಿಕ್ಕಿತಲ್ಲ ಅನ್ನುವುದೇ ಸಂತೋಷ. ಇಷ್ಟು ಮಾತ್ರ ಅಂತ ಆದ್ರೆ ಇದು ರಾಜಕೀಯ ಇರಬಹುದು, ವ್ಯಕ್ತಿ ಜೀವನದಿರಬಹುದು, ಸಾಂಸಾರಿಕವಾಗಿಯೂ ನಾನು ತೃಪ್ತನೇ ಇದ್ದೇನೆ. ಸುಶೀಲೆಯೊಬ್ಬಳನ್ನು ವಿವಾಹವಾದೆ, ಹರಿಯ ಕರುಣೆಯೋ ಎನ್ನುವ ಹಾಗೆ ಒಬ್ಬಾಕೆ ಹೆಣ್ಣು ಮಗಳು ನನಗೆ ಹುಟ್ಟಿಕೊಂಡವಳಿದ್ದಾಳೆ. ಶ್ರೀಮತಿ, ಒಳ್ಳೆಯ ಮತಿ ಇರಬೇಕು, ಲಕ್ಷ್ಮಿಯಂತಹ ಮನಸ್ಸುಳ್ಳವಳಾಗಬೇಕು. ಲೋಕ ಹೇಳುವುದು ಲಕ್ಷ್ಮಿಯನ್ನು ಚಾಂಚಲ್ಯ ಅಂತ. ಲಕ್ಷ್ಮಿ ಚಾಂಚಲ್ಯ ಎಲ್ಲಿ? ಸಂಪತ್ತಿನಲ್ಲಿ ಮಾತ್ರ. ಆದ್ರೆ ಪತಿಯ ಪಕ್ಷದಲ್ಲಿ ನಿಲ್ಲುವಾಗ ಅವಳು ಸ್ಥಿರೆಯೇ ಇದ್ದಾಳೆ. ಹಾಗಾಗಿ ಸ್ಥಿರ ಬುದ್ಧಿಯನ್ನು ಕರುಣಿಸುವಂತಹ ವ್ಯವಸ್ಥೆ ಅವಳಿಗೆ ಆಗಬೇಕು ಅನ್ನುವ ಕಾರಣದಿಂದ ಶ್ರೀಮತಿ ಎನ್ನುವ ಹೆಸರನ್ನು ಅವಳಿಗೆ ಇಟ್ಟಿದ್ದೇನೆ. ಬೆಳೆಯುತ್ತಾ ಇದ್ದಾಳೆ. ವಿವಾಹ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಮನಸ್ಸುಂಟು, ಆದ್ರೆ ಅದರ ಕುರಿತಾಗಿ ಸರಿಯಾದ ಯೋಗ್ಯ ಪುರುಷ ಬರಲೇಬೇಕಲ್ಲ. ಅವನನ್ನು ನಾವು ಕಾತರತೆಯಿಂದ ಕಾಯುತ್ತಾ ಇದ್ದೇವೆ. ನಾಳೆಯ ದಿನಗಳನ್ನು ನಿರೀಕ್ಷಿಸುತ್ತಾ ಇರೋಣ. ಹರಿಯನ್ನು ಸ್ಮರಿಸುತ್ತಾ ಇಂದಿನ ವಾರವನ್ನು ಇಲ್ಲಿಗೆ
ಅನಿಸಿಕೊಂಡವರು ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಭವಿತವ್ಯದಲ್ಲಿ ಪ್ರಪಂಚಕ್ಕೆ ಯಾವುದೋ ಒಂದು ಸಂದೇಶವನ್ನು ಕೊಡುವುದಕ್ಕೆ ಉಂಟು ಎನ್ನುವ ಹಾಗೆ ಸಂಕಲ್ಪಿಸಿಯೇ ನಮ್ಮದಾದಂತಹ ಈ ಪ್ರಾಣವನ್ನು, ಈ ತನುವನ್ನು ಲೋಕ ಕಲ್ಯಾಣಾರ್ಥವಾಗಿ ಮುಡಿಪನ್ನಿಟ್ಟವರಾಗಿದ್ದೇವೆ. ಆಗುವುದಕ್ಕೆ ಬ್ರಹ್ಮನ ಮನಸ್ಸಿನ ಸಂಕಲ್ಪದಿಂದ ಆವಿರ್ಭವಗೊಂಡವ ನಾನು. ನಾರಂ ದದಾತಿ ಇತಿ ನಾರದ. ನಾರದ ಎನ್ನುವ ಹಾಗೆ ನನ್ನ ಹೆಸರು. ಅಮ್ಮನ ಪ್ರೀತಿಯ ಮಗನಾಗಿ, ಬೊಮ್ಮನಿಗೆ ಪ್ರೀತಿಯ ಮಗನಾಗಿ, ನಾರಾಯಣ ಸ್ವಾಮಿಯ ಭಜಕನಾಗಿ, ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡಿ ಲೋಕ ಕಲ್ಯಾಣಕ್ಕೆ ಬೇಕಾಗಿ ನನ್ನ ತನುವನ್ನು ಮುಡಿಪಾಗಿಟ್ಟಂತಹ ನಾರದ ನಾನು. ಎಂದಿನಂತೆ ಇಂದು ಕೂಡ ಸ್ವರ್ಗಲೋಕದ ಸಭೆಯನ್ನು ನಾವು ಸೇರಿದ ಕ್ಷಣದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರ ಕಾಣಲಿಲ್ಲ. ಎಲ್ಲಿ ಹೋದನಪ್ಪ ಎನ್ನುವ ಹಾಗೆ ನಾವು ಹುಡುಕುತ್ತಾ ಹೋದಾಗ ನಂದನವನದಲ್ಲಿ ದೇವೇಂದ್ರ ಕಾಣಿಸಿದ. ಮಾತ್ರ ಅಲ್ಲ, ಅವನದಾದಂತಹ ಅಪಾರ ಪರಿವಾರ ಸಮೇತನಾಗಿ ಆ ನಂದನವನದಲ್ಲಿ ಯಾವುದೋ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದ. ಆ ಉತ್ಸವದ ಅಧ್ಯಕ್ಷ ಪೀಠವನ್ನು ಅನಂಗನೆನಿಸಿಕೊಂಡಂತಹ ಮನ್ಮಥನಿಗೆ ಕೊಟ್ಟಿದ್ದ. ನೋಡಿ ಕುಪಿತನಾದೆ. ನಾನು ಮಾತ್ರ ಅಲ್ಲ, ನನ್ನ ಅಳಿಯನಾದಂತಹ ಪರ್ವತನೂ ಇದ್ದ. ನಮ್ಮನ್ನು ನೋಡಿಯೂ ಗಣಿಸಲಿಲ್ಲ ಎನ್ನುವ ಹಾಗೆ ಮನಸ್ಸಿಗೆ ಬೇಸರವಾಯಿತು. ನಮ್ಮಂತಹ ಶೀಘ್ರ ಕೋಪಿಗಳು ದೀರ್ಘ ದ್ವೇಷಿಗಳಲ್ಲ ಆದ ಕಾರಣ ನಮಗೆ ಕೋಪ ಎನ್ನುವುದು ಬೇಗ ಬರ್ತದೆ. ಹೌದು, ನಮ್ಮನ್ನು ಗಣಿಸಲಿಲ್ಲ ಎನ್ನುವುದಲ್ಲ, ಲೋಕದಲ್ಲಿರುವಂತಹ ಧರ್ಮಾತ್ಮರಿಗೆ ಪ್ರಾಶಸ್ತ್ಯ ಸಿಗಲಿಲ್ಲಲ್ಲ ಎನ್ನುವಂತಹ ಒಂದು ತರನಾದಂತಹ ಸಿಟ್ಟು. ಆದ್ದರಿಂದಲೇ ದೇವೇಂದ್ರನನ್ನು ವಿಚಾರಿಸಿದಾಗ ಮನ್ಮಥ ಅಹಂಕಾರಭರಿತನಾಗಿ ಮಾತನಾಡಿದ. ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಸ್ವರ್ಗಲೋಕದಲ್ಲಿ ತೋರಿಸ್ತೇವೆ ಎನ್ನುವ ಹಾಗೆ ಭಾವಿಸಿ ಸ್ವರ್ಗಲೋಕವನ್ನು ಹೊರಟು ಬಂದವರು ನಾವಾಗಿದ್ದೇವೆ. ಈಗ ನಾನು ಆಲೋಚನೆ ಮಾಡುವುದು ಅಲ್ಲ, ಮಾತಾಡಿದ್ದು ನಾನು ದೇವೇಂದ್ರನಲ್ಲಿ. ಹಾಗಂತ ದೇವೇಂದ್ರ ಅನ್ಯನೋ? ನಮ್ಮವನೇ. ನಾನು ಸ್ವಲ್ಪ ಸಿಟ್ಟು ಮಾಡಿಕೊಂಡದ್ದು ಹೆಚ್ಚಾಯಿತೋ ಏನು? ಆಗಲೇ ಹೇಳಿದನಲ್ಲ, ನಮ್ಮಂತವರ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಭವಿತವ್ಯದಲ್ಲಿ ಜೀವನಕ್ಕೆ ಯಾವುದೋ ಒಂದು ಸಂದೇಶವನ್ನು ಕೊಡುವುದಕ್ಕುಂಟು. ಸರಿ, ಹರಿಯ ಸಂಕಲ್ಪ ಹಾಗುಂಟು ಅಂತಾದ್ರೆ ನಾವೇನು ಮಾಡುವುದಕ್ಕಾಗುತ್ತದೆ? ಹೇಗೂ ಸ್ವರ್ಗಲೋಕದಲ್ಲಿ ಇರುವ ಹಾಗಿಲ್ಲ. ಒಮ್ಮೆ ಭೂಲೋಕದೆಡೆಗೆ ಹೋದ್ರೆ ಏನು? ನಾವಿನ್ಯಭರಿತವಾದಂತಹ ಭೂಲೋಕದಲ್ಲಿ ಏನಾದ್ರೂ ವಿಶೇಷತೆಗಳುಂಟೋ ಎನ್ನುವ ಹಾಗೆ ಕಾಣಬೇಕು. ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಇಳಿತೇನೆ ಭೂಲೋಕಕ್ಕೆ. ಲೀಲಾಮಯ ಶ್ರೀಧರ ರಮಾಧವ ಲೀಲಾಮಯ ಶ್ರೀಧರ 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 ಧರಣಿ ಬಾಲಕ ಅಂಬರೀಷನ ಪುತ್ರಿಯಾಗಿ ಸುಗುಣೆ ಶ್ರೀಮತಿಯೇ ಶ್ರೀಮತಿ ಸುಗುಣಿ ಶ್ರೀಮತಿ ಸುಗುಣಿ ಶ್ರೀಮತಿ ಭಕ್ತಿಯಲ್ಲಿ ಶ್ರೀಹರಿಯ ಪೂಜಿಸುತ್ತಿರಲಿ ಗಾದಿನದಿ ಭಕ್ತಿಯಲ್ಲಿ ಶ್ರೀಹರಿಯ ಪೂಜಿಸುತ್ತಿರಲಿ ಗಾದಿನದಿ ಶ್ರೀಮತಿ
ಕಾಪಾಡು ಸ್ವಾಮಿ ಕಾಪಾಡು. ಈ ಭವ್ಯವಾದಂತಹ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕಾದರೆ ಪೂರ್ವ ಜನ್ಮದ ಸುಕೃತ ಫಲ ಬೇಕಂತೆ. ಆ ವಿಚಾರದ ಕುರಿತಾಗಿ ಆಲೋಚಿಸುವುದಾದರೆ ನಾ ಯೋಗವಂತಳೂ ಹೌದು, ಭಾಗ್ಯವಂತಳೂ ಹೌದು. ಅಯೋಧ್ಯಾಪುರವನ್ನಾಳುವಂತಹ ಅಂಬರೀಷ ಮಹಾಪ್ರಭುಗಳಿಗೆ ಮಗಳಾಗಿ ಹುಟ್ಟಿದೆ. ಗಿಡವೊಂದು ಬೆಳೆದು ಮರವಾಗಬೇಕಾದರೆ ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದಂತಹ ನೀರು ಪೋಷಕಾಂಶಗಳನ್ನು ಎರೆಯಬೇಕಾದದ್ದು ಅನಿವಾರ್ಯವೇ ಹೌದು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾದಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದ ಪಾಠ. ಈ ಮೂರರ ತ್ರಿವೇಣಿ ಸಂಗಮವೇ ಶ್ರೀಮತಿಯ ಜೀವನ. ಅಂಬರೀಷನ ಮಗಳು ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆಯೂ ಇದೆ, ಅಭಿಮಾನವೂ ಇದೆ. ಹರಿಭಕ್ತನಾಗಿ ಲೋಕದಲ್ಲಿಯೇ ಪ್ರಖ್ಯಾತವನ್ನು ಹೊಂದಿದವರು ನನ್ನಯ್ಯ. ಈ ಹಿಂದಕ್ಕಾದರೂ ಶ್ರೀಹರಿಯನ್ನೇ ಪೂಜಿಸುವುದರ ಮೂಲಕವಾಗಿ ಹರಿಯ ಒಲುಮೆಗೆ ಪಾತ್ರರಾದವರಿದ್ದಾರೆ. ಹೆಚ್ಚೇಕೆ ಹರಿಯ ಕೈಯಲ್ಲಿ ರಾರಾಜಿಸುವಂತಹ ಸುದರ್ಶನ ಚಕ್ರವೇ ರೂಪವನ್ನು ಧರಿಸಿ ಎನ್ನಯ್ಯನ ರಕ್ಷಣೆಗೆ ಬಂದಂತಹ ಘಟನೆಯು ಈ ಹಿಂದೆಯೇ ನಡೆದಿದ್ದಿದೆ. ಹೀಗಿರುವಾಗ ಅವರ ಮಗಳು ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಇರುವುದಕ್ಕೆ ಸಾಧ್ಯವಿಲ್ಲವೇ ಹೇಳಿ? ಅವಳ ಮಗಳಾದ್ದರಿಂದಲೇ ನಾನೂ ಕೂಡ ಹರಿಭಕ್ತಿಯೇ ಹೌದು. ಎಳವೆಯಿಂದಲೇ ಹರಿನಾಮ ಸಂಕೀರ್ತನೆಯನ್ನೇ ಮಾಡುತ್ತಾ ಹರಿಯನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಪಡೆಯಬೇಕೆನ್ನುವಂತ ಆಶೋತ್ತರವನ್ನು ಕಟ್ಟಿಕೊಂಡವಳು. ಹಾಗಾಗಿ ಪ್ರತಿದಿನವೂ ಶ್ರೀಹರಿಯ ಗುಡಿಗೆ ಬಂದು ಹರಿಯನ್ನು ಅರ್ಚಿಸುವುದೇ ನನ್ನ ಕೆಲಸ. ಆದ್ದರಿಂದಲೇ ನೇರವಾಗಿ ತಂದೆ ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಉಪವನದೆಡೆಗೆ ಸಾಗಿ ಬಂದೆ. ತಡ ಮಾಡುವುದಲ್ಲ, ಹರಿಯನ್ನೇ ಭಜಿಸುತ್ತೇನಂತೆ. ಎಂದು ಪೂಜಿಸಿ ನಿಲಯಕ್ಕಾಗಿ ಪೊರಟಿರಲು ಶ್ರೀಮತಿ ನಿಲಯಕ್ಕಾಗಿ ಪೊರಟಿರಲು ಭೂಕಾತನೌಕಾಂಬುದಕ್ಕೆ ಬರುವ ನಾರದನ ಭೂಕಾಂತನೌಕಾಂಬುದಕ್ಕೆ ಬರುವ ನಾರದನ ತತ್ಕಾಂತೆಯಭಿವಂದಿಸುತ್ತ ನಾರದನ ತತ್ಕಾಂತಿ ಅಭಿವಂದಿಸುತ್ತ ಹರಕೆ ಕೊಂಡೊಯ್ದುತ್ತಿರಲ್ ಅತ್ತಲೊಂದಿನ ವೈರತಿ ತಂತು ತನಗೆ ಸಮಯ ಸೂಕ್ತವೆನ್ನು ತಮರಿಗೆ ನಿಲ್ತು ಪೂಗಣೆ ಪೂಡಲ್ ಅಚ್ಚರಿಯ ತಾಳಿ ತನ್ನಂತರಂಗದೊಳ್ಳಿರಗಾಗ್ನಿ ಹೊಗೆಯಾಡಲ ಗೀರ್ವಾಣ ಮುನಿಯೊರೆದನು ಮನಬೇನಿದು ಮರುಳಾದುದು ಮನಬೇನಿದು ಮರುಳಾದುದು ಬಲದಾನನೆಯನ್ನು ಮಾಡಲು
ರೂಪಕ್ಕೆ ಬೆಲೆ ಕಾಣದೆ ಯಾಕೆ ಹೀಗಾಯ್ತು? ರೂಢಿಯಲ್ಲೊಂದು ಮಾತುಂಟು, ನಾರಾಯಣ ದೇವರಿಗೆ ತುಳಸಿ ಪತ್ರೆ, ಪರಮೇಶ್ವರ ದೇವರಿಗೆ ಬಿಲ್ವ ಪತ್ರೆ, ನಾರದನಿಗೆ ತಾಪತ್ರೆ ಆಯ್ತಾ ಅಂತ. ಸ್ವಲ್ಪ ಆಯ್ತು ಅಂತ ಅನ್ನಿಸ್ತಾ ಉಂಟು. ಇಲ್ಲದಿದ್ರೆ ಹೀಗೆಲ್ಲ ಯಾವಾಗಲೂ ಆಗುದಿಲ್ಲ ಅಂತ. ನಾವೆಲ್ಲ ನಿಯಮ, ಸಕಲ ನಿಯಮವನ್ನು ಜೀವನದಲ್ಲಿ ಹಿತಮಿತವಾಗಿ ಇಟ್ಟುಕೊಂಡು ಜೀವನದ ಸುಖಭೋಗಗಳನ್ನು ಲಕ್ಷಿಸದೆ ನಿರ್ಲಕ್ಷ್ಯ ಭಾವದಿಂದ ವ್ಯವಹರಿಸಿದವರು. ಆದ್ರೆ ಇವತ್ತು ಯಾಕೆ ಹೀಗೆ? ಒಬ್ಬಾಕೆ ತರುಣಿ ದೇಗುಲದಲ್ಲಿ ನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಅವಳನ್ನು ಕಂಡೆ. ಇದಕ್ಕಿಂತ ಮೊದಲು ನಾನು ಹೆಣ್ಣು ಮಕ್ಕಳನ್ನು ನೋಡ್ಲಿಲ್ವೋ? ನಾನು ಮೊದಲೆಲ್ಲ ನೋಡಿದ ಹೆಣ್ಣು ಮಕ್ಕಳು ಎಷ್ಟಾಗ್ತದೆ ಹೇಳಿ ಪ್ರಯೋಜನ ಇಲ್ಲ. ಆದ್ರೆ ಭಾವನೆ ಬದಲಾಗಲಿಲ್ಲ. ಈಗ ಹಾಗಲ್ಲ. ಏನು ಇದು ಒಂದು ರೀತಿ ಆಗುತ್ತಾ ಉಂಟು. ಯಾವತ್ತು ಹೀಗಾಗ್ಲಿಲ್ಲ ಅಂತ ಹೇಗೆ ಅಂತ ಹೇಳಲಿಕ್ಕೆ ನನಗೆ ಇದಕ್ಕಿಂತ ಮೊದಲು ಅನುಭವ ಆಗ್ಲಿಲ್ಲಲ್ಲ. ಹೇಗೆ ಅಂತ ಹೇಳುದು? ನಾನು ಮೊದಲ ಅನುಭವ ಆಗ್ತಿದ್ರೆ ಹೇಳ್ಬಹುದಿತ್ತು, ಹಿಂದೊಮ್ಮೆ ಆಗಿತ್ತು, ಹಾಗೆ ಆಗ್ತಾ ಉಂಟು ಅಂತ. ಇದು ಹಾ 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 ಈಗ ನನಗೆ ಅರ್ಥ ಆಯ್ತು. ಅವ ಒಬ್ಬ ಹೇಳಿದ್ದ ಸಭೆಯಲ್ಲಿ, ದೇವೇಂದ್ರನ ಸಭೆಯಲ್ಲಿ ಮನ್ಮಥ ಹೇಳಿದ್ದಾನೆ, ನನ್ನ ಬಾಣದ ಪ್ರಭಾವ ಏನು ಅಂತ ನಿನಗೆ ತೋರಿಸ್ತೇನೆ ಅಂತ. ಬಹುಶಃ ಬಿಟ್ನ ಹೇಗೆ ಬಿಟ್ನ ಅಂತಲ್ಲ, ಅದೇ ನಿಶ್ಶಬ್ದವಾದ ವಾತಾವರಣವಾದ್ರೂ ನನಗೊತ್ತಾಗಲಿಲ್ಲ ಅವನ ಬಾಣಗಳು ನನ್ನ ದೇಹವನ್ನು ಸೇರಿದ್ದು. ಇರ್ಲಿ, ಅವ ಬಾಣ ಬಿಟ್ಟ. ಅವನ ಬಾಣಕ್ಕೆ ಅಂತ ನಾನೇನು ನನ್ನ ತನುವನ್ನು ಈ ರೀತಿಯಾಗಿ ಸೋಲಿಸಿದ್ದಲ್ಲ. ನಾನು ಮೊದಲೇ ಹೀಗಿದ್ದೆ, ನನ್ನ ಮನಸ್ಸಿನಲ್ಲಿ ಭಾವವು ಮೊದಲೇ ಇತ್ತು. ಹಾಗಂತ ಅದು ಬೇಡ ಅಂತ ನಾವು ಯರ್ಜ ಅಂತ ಬಿಟ್ಟಿದ್ದೆ. ಈಗ ಬೇಕು ಅಂತ ಅನ್ನಿಸ್ತಾ ಉಂಟು. ಯಾವುದು ಬೇಕು? ಅಲ್ಲ, ಬ್ರಹ್ಮಚರ್ಯ ವ್ರತ ನಾ ಎಳವೆಯಿಂದಲೂ ಹುಟ್ಟಿನ ಆರಭ್ಯ ಇಂದಿನವರೆಗೆ ಪಾಲಿಸ್ತಾ ಇದ್ದವ. ಹಾಗಂತ ನಾನು ಜೀವನದಲ್ಲಿ ಶಾಶ್ವತ ಬ್ರಹ್ಮಚಾರ್ಯವನ್ನು ಪಾಲಿಸ್ತೇನೆ ಅಂತ ಯಾರಲ್ಲೂ ಹೇಳಲಿಲ್ಲ. ಹಾಗಂತ ಅದು ನನಗೆ ಅನಿವಾರ್ಯವೂ ಅಲ್ಲ. ನಾನೀಗ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದೇನೆ ಎನ್ನುವುದರ ಅರ್ಥ ನನಗೆ ಮದುವೆ ಆಗ್ಲಿಕ್ಕಿಲ್ಲ ಅಂತಲ್ಲ. ಮದುವೆ ಆಗಬಹುದು, ಆಗುವುದಿಲ್ಲ ಅಂತ ನಾನು ಒಂದು ತೀರ್ಮಾನ ಮಾಡಿದ್ದೆ. ಈಗ ನನ್ನ ಮನಸ್ಸಿಗೆ ಬೇಕು ಅಂತಾದ್ರೆ ನಾನು ನಾಳೆಯೂ ಮದುವೆ ಆಗಬಹುದು, ಯಾರು ಕೇಳುವುದು? ಅಲ್ಲ, ಬೇಕು ಅಂತ ಆದ ಹಾಗಾಗುತ್ತಾ ಉಂಟು. ಅಬ್ಬ ಎಂತದದು ಅದು? ಅವಳು ಹೆಣ್ಣು, ಅವಳು ದೇವರಾಣೆ ಹೆಣ್ಣಲ್ಲ. ದೇವರೇ ದೇವರೇ, ಇವಳು ಯಾರು? ಚಂದಿರನ ಕೊನೆ ಮಗಳೇ. ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚಂದ್ರನ ಮಕ್ಕಳು ಯಾರು ಅಂತ ನನಗೆ ಗೊತ್ತಿಲ್ವಾ? ಹಾಗಾದ್ರೆ ಯಾರು? ಇಂದಿರನ ಲೋಕದವಳೆ, ಇಂದ್ರನ ಲೋಕದವಳೆ. ಹೌದು ಅಂತ ಆದ್ರೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷ, ಕೃತಾಚಿ ಮೊದಲಾದಂತಹ ವಾರಾಂಗರೆಯರನ್ನು ನಾನು ಕಂಡವ. ಹಾಗಾದ್ರೆ ಅವರು ಅಲ್ಲ. ಏನೇ ಆಗಲಿ, ಆಯಾ ಆಕೃತಿ, ಭಾವ, ಭಂಗಿ, ಉಬ್ಬು ಹುಬ್ಬು ಇದೆಲ್ಲ ಎಲ್ಲೆಲ್ಲಿ ಹೇಗೆ ಇರಬೇಕೋ ಹಾಗೆಯೇ ಉಂಟು. ಮತ್ತೆ ಹೆಣ್ಣು ಮಕ್ಕಳ ಸೌಂದರ್ಯದಲ್ಲಿ ಎರಡು ರೀತಿ ಉಂಟು. ಒಂದು ಮೋಹಕ, ಇನ್ನೊಂದು ಮಾದಕ. ಮಾದಕ ಸೌಂದರ್ಯ ಅಂತ ಹೇಳಿದ್ರೆ ಚಂದ ಇದ್ದಾಳೆ. ಇನ್ನೊಂದು ಮೋಹಕ, ಚಂದ ಇದ್ದಾಳೆ. ಭಾವನೆಯಲ್ಲಿ ವ್ಯತ್ಯಾಸಗಳು.
ಹಾಗಾದ್ರೆ ಇವಳನ್ನು ನೋಡುವಾಗ ಒಂದು ಮೋಹಕತೆ ನನ್ನನ್ನು ಆವರಿಸ್ತಾ ಉಂಟು. ಹಾಗಾದ್ರೆ ಹಾಗಂತ ಹೆಣ್ಣಿಗೆ ಸೋಲುವುದೇನು ತಪ್ಪಲ್ಲ. ಮಾಯೆ ಹೆಣ್ಣು ಅಂತ ಹೇಳಿದ್ರೆ ಯಾರು? ಆದಿಯಲ್ಲಿ ಆದಿಮಾಯೆಯಿಂದ ಅಂತ್ಯಕ್ಕೆ ಸ್ವರೂಪ ಯಾರು? ಅವಳೇ. ಹಾಗಾದ್ರೆ ಹೆಣ್ಣಿಗೆ ಸೋಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ ಯಾರು ಕೂಡ. ಎಂತೆಂತ ಮುಕ್ಕೋಟಿ ದೇವತೆಗಳೇ ಸೋತಿದ್ದಾರೆ, ಮತ್ತೆ ನಾರದ ಏನು ದೊಡ್ಡ ವಿಷಯ ಅಲ್ಲ. ಅದೊಂದು ಶಕ್ತಿ, ಅದಕ್ಕೆಲ್ಲರೂ ಸೋಲಲೇಬೇಕು. ಹಾಗಂತ ನಾನು ಸೋತದ್ದ ಅವಳ ಸೌಂದರ್ಯ ಅತಿಶಯಕ್ಕೆ. ಮದುವೆ ಆದ್ರೆ ಆಗ್ಬಹುದು ಅಂತಲ್ಲ, ಆಗಬಹುದು ಅಂತ ನಾನೇ ಸಂಕಲ್ಪಿಸಿದ್ರೆ ಆಗ್ತದ? ಯಾರಲ್ಲಿ ಹೆಣ್ಣು ಎನ್ನುವವಳು ಯಾವಾಗಲೂ ಅಬಲೆಯಾಗಿರ್ತಾಳೆ, ಸಬಲೆ ಅಲ್ಲ. ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನ. ಈಗ ಪರರ ಅಧೀನದಲ್ಲಿ ಇರುವಂತಹ ಹೆಣ್ಣನ್ನು ಹೆಣ್ಣಿನಲ್ಲೇ ಕೇಳಿದ್ರೆ ಏನು ಪ್ರಯೋಜನ? ಹೆಣ್ಣಿನ ಅಪ್ಪ ಇದ್ದಾನಲ್ಲ ಅಂಬರೀಷ, ಹೌದು, ಹೋಗಿ ಬರ್ತೇನೆ. ಹೋಗುವಾಗ ಅವನಲ್ಲಿ ಸ್ವಲ್ಪ ನಾವು ನಮ್ಮ ತನವನ್ನು ಬಿಟ್ಟು ಹೋಗಬಾರ್ದು. ಅವ ಆಧರಿಸಿ ನಾನು ಮದುವೆ ಆಗುತ್ತೇನೆ ಅಂತ ಗೊತ್ತಾದ್ರೆ ನನಗೆ ಹೆಣ್ಣು ಮಕ್ಕಳು ಎಷ್ಟು ಬೇಕು? ಎಲ್ಲರೂ ಕಾಯ್ತಾ ಇದ್ದಾರೆ. ನಾನು ಹೇಳಿದ್ರೆ ಸಾಕು, ಅವ ಕಣ್ಣು ಮುಚ್ಚಿ ನನಗೆ ಕೊಡ್ತಾನೆ ಅಂತ. ಆದ್ರೂ ಕೇಳಬೇಕಾದ್ದು ನಮ್ಮ ಕರ್ತವ್ಯ. ಸರಿ, ಹೋಗ್ತೇನೆ. ಸುರ ಮೌನೀಂದ್ರನ ಬರವ ನರಿತಾಗಳಿ ಭೂಮಿ ಪಾಲ ನಿಳಿದಾಸನಮೋ ಸುರುಚಿರ ಮಹಿಮಾಕಾರ ರುಚಿ ವರರ ನಿದಿರುಗೋಡು ಪೂಜಿಸುತ್ತಲಿಂತೆಂದ ದಿನ 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 ಗಮತಿ ಸನ್ಮಾನದ ಪೂನಿದೆ ಧನ್ಯವಾದ ಗಮದಿ ಸನ್ಮಾನ್ಯದ ಪೂನಿದೆ ಕಮಲಾಚನ ಪದ ಕಮಲ ನಲಿವ ಕಮಲ ತುಳಸಿಯುವ ಕಮಲದ ಸಂಭವ ಕಮಲಾಚನ ಪದ ಕಮಲ ನಲಿವ ಕಮಲ ತುಳಸಿಯುವ ಕಮಲದ ಸಂಭವ ಧನ್ಯನಾದೆ ನಾನಿಂದಿನ ದಿನದೇ ಗಮತಿ ಸನ್ಮಾನದ ಪೂನಿಧಿ ಧನ್ಯವಾದೆ ನಾರದ ಮುನಿಗಳು ನಾನೇ ತಪೋನಿಧಿಗಳು, ಹೌದು, ಪರಮ ಮಹಿಮಾನ್ವಿತರು, ಲೋಕ ಸಂಚಾರಿಗಳು, ನಿಂತಲ್ಲಿ ನಿಲ್ಲದೇ ಇರುವವರು. ಸ್ವಾಮಿ, ಅಂದ್ರೆ ನೀವು ಎಲ್ಲಿಯೂ ನಿಲುಗಡೆ ಅನ್ನುವ ಹಾಗಿಲ್ಲ. ನೀನು ನನ್ನನ್ನು ಹೊಗಳುವುದ ಬೈಯುವುದ? ಅಲ್ಲ ಪ್ರಭು, ನೀವು ಬಯಸಿದವರ ಮನೆಗೆ ಬರುವವರಲ್ಲ. ಹಾಗಾದ್ರೆ ಹೋಗ್ತೇನೆ. ಸ್ವಾಮಿ ಸ್ವಾಮಿ ಸ್ವಾಮಿ, ನಾನು ಬಂದದ್ದು ಹೆಚ್ಚಾಯ್ತು ಅಂತ ಹೇಳಿದ್ದ. ಹಾಗಲ್ಲ, ಮತ್ತೆ ನಾವು ಬಯಸದೇ ಇದ್ದರೂ ನೀವು ಬಾರದೇ ಇರುವವರಲ್ಲ. ನೀನು ಬರಬೇಡ ಅಂತ ಹೇಳಿದ್ರು ನಾನು ಬರುವುದೇ. ನಾನು ಅಂತ ಏನು, ಖಳರಾದ ರಕ್ಕಸರ ಮನೆಯನ್ನಾದ್ರೂ ಹೊಕ್ಕು ಹೊರಬರುವುದಕ್ಕೆ ನಾರದರಿಗೆ ಮಾತ್ರ ಯೋಗ ಯೋಗ್ಯತೆ ಅವಕಾಶ ಲಭ್ಯವಾದದ್ದು. ನೀನು ಕೊಂಕು ಮಾತಾಡಬಾರ್ದು ನನ್ನ. ಅಂದ್ರೆ ರಾಕ್ಷಸರಲ್ಲಿ ಇರುವಾಗ ನಾನು ಹಾಗೆಲ್ಲ ಮಾತಾಡುವುದಿಲ್ಲ. ಅಲ್ಲ, ನಾನು ಇರುವಾಗ ನೀನೇ ಮಾತಾಡುದು, ಅದೇ ಸಮಸ್ಯೆ ಆಗುದಿಲ್ಲ. ಅದು ಯಾಕೆ ನೀವು
ಹಾಗೆ ತಿಳ್ಕೊಳ್ತೀನಿ. ಮತ್ತೆ ರಾಕ್ಷಸರ ಮನೆಗೆ ಆದರೂ ನೀವು ಧೈರ್ಯದಿಂದ ಹೋಗಿ ಬರ್ತೀರಿ ಅಂದ್ರೆ ಅಲ್ಲಿ ಏನಾದ್ರೂ ಅವರನ್ನು ಮೋಸಗೊಳಿಸಿ ಬರ್ತೇನೆ ಅಂತ ಹೇಳುದಲ್ವಾ? ಹಾಗಲ್ಲ. ಮತ್ತೆ ಲೋಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಸಾಗಬೇಕು ಅಂತಾದ್ರೆ ನಾರದರು ತೆತ್ತುಕೊಂಡ ತ್ಯಾಗವೆಷ್ಟರ ಮಟ್ಟಕ್ಕೆ. ಮತ್ತೆ ಅಬ್ಬ, ನೀವು ಆ ಕಡೆಯಿಂದ ಇಳಿದು ಬರ್ತಾ ಇರುವಾಗ ಬಾನಾರ್ಕ ತೇಜನೆ ಧರೆಗಿಳಿದು ನನ್ನ ಕಣ್ಣು ಮುಂಭಾಗದಲ್ಲಿ ಕಾಣಿಸಿಕೊಂಡರು. ಅಲ್ಲ, ಸಾಗರನ ಮಗಳರಿಯದ ತೆರದಲ್ಲಿ ಸಾಗುವ ನಾರಾಯಣ ಭಕ್ತ ಜನರು ಉದ್ಧಾರ ಮಾಡುವುದಕ್ಕೆ ಅಂತ ಒಂದು ಮಾತುಂಟು. ಅದೇ ನಾರಾಯಣನ ಮುಖವಾಣಿಯಂತೆ ವ್ಯವಹಾರ ಮಾಡುವ ನಾರದರು ಇಂದಿನ ದಿನ ಈ ಭಕ್ತರನ್ನು ಕಾಣುವುದಕ್ಕೆ ಬಂದರೋ ಅನ್ನುವಂತಹ ಭಾವದಿಂದ ಒಂದೊಮ್ಮೆಗೆ ನನ್ನನ್ನು ನಾನು ಮರೆತೇ ಬಿಟ್ಟೆ. ನೀನು ನಿನಗೆ ವಿಷಯ ಗೊತ್ತುಂಟು ಅಂತ ಮಾತಾಡುದ ಸ್ವಾಮಿ? ಗೊತ್ತಿದ್ದದನ್ನು ಮಾತಾಡು. ನನಗೆ ನಾನೆಷ್ಟು ಚಂದ ಇದ್ದೇನೆ ಅಂತ ನನಗೆ ನೀರಿನಲ್ಲಿ ಎದುರುಗಡೆ ಹೋಗಿ ನಿಲ್ಲುವಾಗ ಗೊತ್ತುಂಟು. ನೀವೆಲ್ಲ ಸುಮ್ಮನೆ ಹೊಗಳುದು ಬೇಡ. ನನಗೆ ಈ ಮಾತುಗಳು ಪೂರ್ವ ನಿರ್ಧಾರವಾದದ್ದಲ್ಲ. ಮತ್ತೆ ಅಂತರಂಗಕ್ಕೆ ಅನುಭವವಾದ ಮಾತುಗಳು ಮಾತ್ರ ಜಿಹ್ವೆಯಲ್ಲಿ ಬರುವುದು ಅನ್ನುವುದು ನೀವು ಒಪ್ಪಲೇಬೇಕು. ಮಾತ್ರವೇ ಅಲ್ಲ, ದೂರದಲ್ಲಿ ಬಂದಂತಹ ನಿಮ್ಮನ್ನು ಹತ್ತಿರಕ್ಕೆ ಕರೆತಂದಿದ್ದೇನೆ. ನಿಮ್ಮ ಪಾದಕ್ಕೆ ಪಾದ್ಯ, ಹಸ್ತಕ್ಕೆ ಅರ್ಘ್ಯ, ಮುಖಕ್ಕೆ ಆಚಮನೀಯ, ಪೃಷ್ಠಾಗ್ನಿಗೆ ಬೇಕಾದ ಪೀಠ, ಉದರಾಗ್ನಿಗೆ ಬೇಕಾದ ಮಧುಪರ್ಕ ಎಲ್ಲವನ್ನು ಒದಗಿಸಿಕೊಟ್ಟವನಿದ್ದೇನೆ. ಅಷ್ಟತೃಪ್ತಿ. ಎಂತದ್ದು ಅಷ್ಟತೃಪ್ತಿ? ಸರಿ ಸ್ವಾಮಿ, ನೀವು ತೃಪ್ತಿ ಅಂತ ಯಾವುದರಲ್ಲಿ ಹೇಳ್ತೀರೋ ಅದರಲ್ಲಿ ನಾವು ಧನ್ಯತೆಯನ್ನು ಹೊಂದುತ್ತೇವೆ. ಅಂತಲ್ಲಿ ಯಾಕೆ ಬಂದಿರಿ ಅಂತ ಕೇಳಿದ್ರೆ ಅದು ನನ್ನ ಉದ್ದಟತನಾದೀತು. ಮತ್ತೆ ಕೇಳುವುದನ್ನೇ. ಆದರೂ ಕೆಲವು ಬಾರಿ ಒಂದು ಮಾತುಂಟು, ಹೇಗೆ? ಅಂಗಲ ನೋಡಿದ್ರೆ ಸಾಕು ಮನೆಯೊಳಗಿನ ಯಜಮಾನ ಹೇಗೆ ಅಂತ ಹೇಳಲಿಕ್ಕಾಗ್ತದೆ. ಮುಖ ನೋಡಿದ್ರೆ ಸಾಕು ಮನಸ್ಸಿನ ಒಳಗೇನುಂಟು ಅಂತ ತಿಳಿಲಿಕ್ಕೆ ಬರ್ತದೆ. ಹಾಗಾಗಿ ಮುಖದಲ್ಲಿ ನಿಮಗೆ ಪ್ರಶ್ನೆ ಅಂತ ಕಂಡ್ರೆ ಹಾಗಾದ್ರೆ ತಿಳ್ಕು. ಅಲ್ಲ, ಮತ್ತೆ ಕೇಳುದು ಯಾಕೆ? ನಿಮ್ಮ ಮುಖ ಅಲ್ಲ ಪ್ರಭು. ನಮ್ಮಂತಹ ಕ್ರಾಂತದರ್ಶಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ ಅಂತ ಆದ್ರೆ ಕಾರ್ಯಕಾರಣ ಇಲ್ಲದೆ ಹೋಗ್ತಾರಾ ಸ್ವಾಮಿ? ನಿಮ್ಮ ಗಮನ ಈ ಕಡೆಗೆ ಬರುವುದಕ್ಕೆ ಕಾರಣ ಏನು? ಈ ಸ್ವಾರಿ ಏನು? ಯಾರಿಗೆ ಕೇಳಿದ್ದು ನೀವು? ನಿಮ್ಮಲ್ಲೇ. ನನ್ನಲ್ಲಿ ಸ್ವಾರಿ ಕೇಳಿದ್ದ? ಪ್ರಭು, ನಿಮ್ಮ ಸವಾರಿ ಏನು ಅಂತ ಕೇಳುವ ಒಂದು ಕ್ರಮ ಇಲ್ವಾ? ಹೌದು, ಅದು ಶಬ್ದವನ್ನು ಸ್ವಾರಿ. ಎತ್ತ ನಿನ್ ಸ್ವಾರಿ ಬಂದಿರಯ್ಯ. ಹಾಗಾಗಿ ಈ ಸವಾರಿ ಎಲ್ಲಿಗೆ? ಇಲ್ಲಿಗೆ ಬಂದ್ರು, ನನ್ನನ್ನು ಕಾಣ್ಲಿಕ್ಕಾಗಿಯೇ ಬಂದ್ರು. ಮುಂದೆ ಎಲ್ಲಿಗಾದ್ರೂ ಹೋಗುವವರು ಇಲ್ಲಿ ನಿಲ್ದಾಣ ಹೊಂದಿದ್ರು. ಹಾಗಾಗಿ ನಿಮ್ಮ ಮುಖದಿಂದ ಒಂದೆರಡು ಮಾತು ಬರಬೇಕು. ಮುಖದಿಂದ ಮಾತು ಬರುದಲ್ಲ, ಬಾಯಲ್ಲಿ. ಸ್ವಾಮಿ, ಅಜ್ಞಾನಂ ಖಂಡಯೇ ತಿಥಿನಾರದ. ಎಂತದ ಅರ್ಥ ಎಂತದ? ನನ್ನ ಮನಸ್ಸಿನಲ್ಲಿ ಅಜ್ಞಾನ ಬಂದ್ರೆ ಅದನ್ನು ಖಂಡನೆ ಮಾಡುವುದಕ್ಕೆ ನಾರದ. ನಾನ್ ನಿನಗೆ ಗೊತ್ತು. ಮತ್ತೆ ನೋಡಿ, ಜ್ಞಾನವನ್ನು ಕೊಡುವವ ನಾರದ. ಹಾಗಿರುವಾಗ ತಪ್ಪಿ ಮಾತಾಡಿದ್ದನ್ನು ಕ್ಷಮಿಸಿ ಒಪ್ಪಿ ನನ್ನಲ್ಲಿ ವ್ಯವಹಾರ ಮಾಡಬೇಕು. ರಾಜೇಂದ್ರ ನುಡಿದಿಡವಿದು ನೆಲ ದೊಡೆಯನಿಸುತ್ತೆಯನು ಕೊಡು ಮನ ಚಂಚಲ ಕೆರೆಗೊಡದೆ. ಕೊಡುಮನ ಚಂಚಲ ಕೆಡೆಗೊಡದಿ, ಕೊಡುಮನ ಚಂಚಲ ಕೆಡೆಗೊಡದಿ, ಸುತೆಯನು ಕೊಡುಮನ ಚಂಚಲ ಕೆಡೆಗೊಡದಿ. ಅಡವಿಯ ಬಡಕಿ ತಡಿ ನಾನೆಂಬುವ
ನಡಿವೆ ನುಡಿಯಲು ನಡಿವೆ ನುಡಿಯಲು ನಡಿವೆ ನೆಲದೊಡೆಯಲು ಹೇಗೆ ನಾರದರು ಅಂತ ಹೇಳುವಾಗ ಹೇಗೆ ನಾವೊಂದು ಅವರ ಸೌಮ್ಯತೆ, ಹೌದು, ಅವರ ವ್ಯವಸ್ಥೆ, ನನ್ನಲ್ಲಿ ಕ್ರೌರ್ಯ ಕಾಣ್ತಾ ಉಂಟಾ? ಇಲ್ಲ, ನಾವು 10 ಮಾತಾಡಿದ್ರೆ 1 ಮಾತಾಡುವುದು ನೀವು. ಆದ್ರೆ ನಿಮಗೆ ಗೊತ್ತಾಗಿದೆ, ನೀವೇ ಕಲ್ಪಿಸಿಕೊಂಡಿದ್ದೀರಿ. ಏನುಂಟ, ನಾರದ ಅಂತ ಹೇಳಿದ್ರೆ ಹೀಗೆ, ನಾರದ ಅಂತ ಹೇಳಿದ್ರೆ ಇಷ್ಟು, ನಾರದ ಅಂತ ಹೇಳಿದ್ರೆ ಇಲ್ಲಿಗೆ ಅಂತ ತೀರ್ಮಾನಿಸಿದ್ದೀರಿ. ಈ ಸಲ ಬದಲಾವಣೆ ಮಾಡಬೇಕು ಅಂತಲೇ ಈ ರೀತಿಯ ನಾರದ. ಹೌದಾ? ಮತ್ತೆ ನೀವು ಬಂದದ್ದು ಒಳ್ಳೇದಾಯ್ತು. ಮತ್ತೆ ಬರದೆ ಒಪ್ಪಿಕೊಂಡ ಅಲ್ಲಿಗೆ ಹೋಗುದಿಲ್ಲ ಅಂತ ಹೇಳುದಾ? ಅಯ್ಯೋ, ಮತ್ತೆ ಅದು ನಾನು ಹೇಳುವುದೇ ಇಲ್ಲ. ಅದು ನೀ ಹೇಳದಿದ್ರೆ ನಾ ಹೋಗುದಿಲ್ಲ. ಅಯ್ಯೋ, ಹಾಗೆ ನಾ ಹೇಳಲಿಕ್ಕೆ ನಾನು, ನೀನು ನನ್ನಲ್ಲಿ ಇದು ಕೊಂಕು ಮಾತಾಡಬಾರ್ದು. ಅಯ್ಯೋ, ಏನು ನಾನು ಕೊಂಕು ಮಾತಾಡುವುದು ಸ್ವಾಮಿ? ನೀನು ಈ ಕಿರೀಟ ಕಟ್ಟುವಲ್ಲಿವರೆಗೆ ನಮ್ಮ ಶ್ರಮ ಎಷ್ಟುಂಟು ಅಂತ ಗೊತ್ತುಂಟ ನಿನಗೆ? ಈಗ ದೊಡ್ಡ ಜನ ಆಗ್ಲಿಕ್ಕಿಲ್ಲ ನೀನು ಸ್ವಾಮಿ. ನಿಮಗೆ ನೀವು ನಾರದರು ನೀವು ಹೇಳಿದ ಹಾಗೆ ಹೇಗೂ ಬದಲಾವಣೆ ಆಗ್ತೀವಿ. ಬೇಕಿದ್ರೆ ಇದನ್ನು ನೀವು ಕಟ್ಟುತ್ತೀರಿ. ಆದ್ರೆ ಏನು ಮಾಡುವ, ನಿಮಗೆ ಇದು ಒಳ್ಳೇದು ಕಾಣುತ್ತದೆ. ನಿನ್ನ ಬಗ್ಗೆ ನನಗೆ ಏನು ಬೇಸರ ಇಲ್ಲ. ಇದನ್ನು ಬರ್ದವ ಇದ್ದಾನಲ್ಲ, ಬೇಡ ಅಂದ್ರೆ ಒಂದು ಶ್ರೇಣಿಯಲ್ಲಿದ್ದಾರೆ ಅವರು. ನನ್ನ ತಲೆಗೆ ಇದನ್ನು ಬರೆದವ ನನ್ನ ಅಯ್ಯನಾದಂತಹ ಬ್ರಹ್ಮ ಕಮಲಾಸನ. ಯಾಕೆ ನಾರದ ಅಂತ ಹೇಳಿದ್ರೆ ಬ್ರಹ್ಮಚಾರಿ, ನಾರದ ಅಂತ ಹೇಳಿದ್ರೆ ಸರ್ವಸಂಗ ಪರಿತ್ಯಾಗಿ, ನಾರದ ಅಂತ ಹೇಳಿದ್ರೆ ಹರಿನಾಮ ಸ್ಮರಣೆ, ನಾರದ ಅಂತ ಹೇಳಿದ್ರೆ ಕಲಹ ಪ್ರಿಯ. ಇಷ್ಟಯ ನಾರದನಿಗಾಗಾದ್ರೆ ಒಂದು ಪ್ರಸಂಗದಲ್ಲಿ ಇಷ್ಟಯ ಔಚಿತ್ಯ ಸ್ವಾಮಿ. ಈಗ ಒಬ್ಬನಿಗೆ ಒಂದು ವಸ್ತು ವಿಷಯವನ್ನು ಕೊಟ್ಟಿರ್ತಾರೆ. ಆ ವಸ್ತು ವಿಷಯ ಅವನಲ್ಲಿ ಇರುವಾಗ ಅವ ಹೇಗೆಲ್ಲ ಅದನ್ನು ಬಳಕೆ ಮಾಡಿಕೊಳ್ತಾನೆ ಅನ್ನುವುದರಿಂದ ವ್ಯಾಪ್ತಿ ವಿಸ್ತಾರ ಆಗುವುದೇ ಹೊರತು ಕೊಟ್ಟವ ಇಷ್ಟೇ ಮಾಡು ಅಂತ ಹೇಳಿದ್ರಲ್ಲಿ ಆಗುವುದಲ್ಲ. ಅದಕ್ಕೆ ನೀವು ವಿಸ್ತಾರ ಮಾಡಿ, ಯಾರು ಬೇಡ ಹೇಳುವುದು. ನಾನು ವಿಸ್ತಾರ ಮಾಡಬೇಕು ಅಂತಲೇ ಇಂತಹ ಒಂದು ಪ್ರಕರಣವನ್ನು ಹಿಡ್ಕೊಂಡು ಬಂದದ್ದು. ಪ್ರಕರಣ? ಹೌದು ಸ್ವಾಮಿ. ಪಾತಾಳದಲ್ಲಿಯಾ? ಪಾತಾಳದಲ್ಲಿ ಇಲ್ಲ, ಅದು ಮೊನ್ನೆ ಆಗಿದೆ ಪ್ರಕರಣ. ಸ್ವರ್ಗದಲ್ಲಿ? ಸ್ವರ್ಗದಲ್ಲಿ ಸದ್ಯಕ್ಕೆ ಇಲ್ಲ. ಇಲ್ಲ ಇಲ್ಲ. ಮತ್ತೆ ಸತ್ಯಲೋಕದಲ್ಲಿ ಏನಾದ್ರೂ ಆಯ್ತಾ? ಸತ್ಯಲೋಕದಲ್ಲಿ ಆದ್ರೆ ಅಪ್ಪ ಅಮ್ಮನಿಗೆ ಜಗಳ ಅಷ್ಟೇ, ಮತ್ತೆಂತ. ಅದು ನಾವು ಸರಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮಿಂದ ಸಾಧ್ಯವೂ ಇಲ್ಲ. ಸಂಸಾರ ತಾಪತ್ರಯಗಳನ್ನುವುದು ಎಲ್ಲಿ ಹೋದ್ರೂ ಇದ್ದದ್ದೇ. ಈ ತಾಪತ್ರಯ ಹೌದು, ಎಲ್ಲಿ ಹೋದ್ರೂ ಇದ್ದದ್ದೇ. ಆದಿದೈವಿಕ, ಆದಿಭೌತಿಕ, ಹೌದಾ, ಆಧ್ಯಾತ್ಮಿಕ. ಅದು ನನ್ನಂತವರಿಗೆ ಮಾತ್ರವ. ಅದು ನಿಮಗೆ ತಾಪತ್ರಯವಾಗಿ ಕಾಣುವಾಗ ಅದನ್ನು ನೀವು ಗಳಿಸಿಕೊಳ್ಳುವುದು ಕಿತ್ತಡಿಯ ಕುಲ ತಿಲಕ. ನಾನು ಹೇಳ್ಬೇಕಾದನ್ನು ನೀನು ಹೇಳುದ, ನನಗೆ ಗೊತ್ತಿಲ್ಲ ಅಂತ ಹೇಳುದ? ಅಲ್ಲ, ಎಂತದು ನಿನ್ನದು ವಿಷಯ ಅಂತ? ನೀವು ಅಷ್ಟನ್ನು ಸಾಧಿಸಿ ನಿಲ್ಲುವಂತಹ ಸಾಮರ್ಥ್ಯ ಉಳ್ಳ ನೀನೊಬ್ಬ ನನ್ನನ್ನು ಬಡ ಜೋಗಿ ಅಂತ ಆಲೋಚನೆ ಮಾಡುವುದು ಬೇಡ ಸ್ವಾಮಿ. ನನಗೆ ಏನು ಕೂಡುವುದಿಲ್ಲ. ಇವೆಂತದ್ದು ಸುಮ್ಮನೆ ಒಂದು ಕಚ್ಚೆ ಹಾಕಿಕೊಂಡಿದ್ದಾನೆ, ಒಂದು 4 ನಾರು ಮಡೆಯನ್ನು ಹುಟ್ಟಿಕೊಂಡಿದ್ದಾನೆ ಅಂತ ಅಷ್ಟಕ್ಕೆ ಸೀಮಿತ ಮಾಡಬೇಡ ನನ್ನನ್ನು. ವ್ಯಕ್ತಿಯನ್ನು ಆಹಾರ್ಯದಿಂದ ಗುರುತಿಸುವುದೋ ಅಂತರಂಗದಿಂದ ಗುರುತಿಸುವುದು? ಅಂತರಂಗದಲ್ಲಿ ಗುರುತಿಸಬೇಕಾದ್ದು ಯೋಗ್ಯತಾವಂತನಾದವನ ಲಕ್ಷಣ. ನಿಮ್ಮನ್ನು ಅಂತರಂಗದಿಂದ ನಾನು ನೋಡಿದ್ದೇನೆ, ನಿಮ್ಮ ಆಹಾರ್ಯ ನನಗೆ ಬೇಡ. ಅಂಬರೀಷ, ನಾನೊಂದು ತೀರ್ಮಾನ ಮಾಡಿದ್ದೇನೆ ಮರ ಸ್ವಾಮಿ. ಏನಾದ್ರೂ ವ್ಯವಹಾರ ಮಾತಾಡುವ ಹಾಗೆ ಕಾಣ್ತದೆ. ವ್ಯವಹಾರ ಅಂತ ಹೇಳಿದ್ರೆ ಒಂದು ಮದುವೆ ಆದ್ರೆ ಏನು ಅಂಬರೀಷ? ನನಗೆ ಇನ್ನು ಮದುವೆ ಬೇಡ ಸ್ವಾಮಿ, ನಾನು ಏಕಪತ್ನಿ ವ್ರತ. ನಿನ್ನ ವಿಷಯ ಯಾರೇ ಹೇಳಿದ್ದ? ನಾನು ನನ್ನ ವಿಷಯ ಮಾತಾಡುದು, ನಿನ್ನ ವಿಷಯ ಮಾತಾಡ್ಲಿಕ್ಕೆ ನಿನ್ನ ಸಭೆಗೆ ಬರ್ಬೇಕಾ ನಾನು? ಅದು ನೀವು ಮೊದಲೇ ಹೇಳಬೇಕಲ್ಲ, ಪೂರ್ವಭಾಷಿಯಾಗಿ ಅದನ್ನು ಮೊದಲೇ ಹೇಳಬೇಕು. ಕರ್ತೃ ಕರ್ಮ ಕ್ರಿಯಾ ಅನ್ನುವುದನ್ನು ಒಂದು. ನೀನು ನನ್ನಲ್ಲಿ ಪ್ರಸಂಗದಿಂದ ಹೊರಗೆ ಹೋಗ್ಬೇಡ. ಕ್ರಿಯಾ ಕರ್ಮ ಎಂತದು? ನನಗೆ ಇಷ್ಟು ಸಾಕು. ಸರಿ, ನಿಮ್ಮನ್ನು ಹೊರ ಹೋಗದಂತೆ ನಾನು ಕಾಯ್ತೇನೆ. ಹಾಗಾದ್ರೆ ನಾನು ಪ್ರಸಂಗ ಬಿಟ್ಟೆ ವ್ಯವಹರಿಸುವ ಅಂತ ಹೇಳು. ಅಯ್ಯೋ ಛೇ, ನಾವು ಒಟ್ಟಿಗಿರುವಾಗಿದ್ದೇವೆ. ಇದು ಒಂದು ಮದುವೆ ಆಗ್ಬೇಕು ಅಂತ ಒಂದು ಇದು ಆಗಿದೆ.
ನನಗೆ ಹ? 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 ನನ್ನನ್ನು ಯಾರಾದ್ರೂ ಬಾವಿಗೆ ದುಡಿ ಹಾಕಿದ್ರು ಅಂತ ಹೇಳಿದ್ದೆ ನಾನು. ಸ್ವಾಮಿ, ಮತ್ತೆ ನೀವೇ ಹೇಳುವ ಮಾತು ಹಾ ಸಂಸಾರ ಅನ್ನುವುದೇ ಒಂದು ಕೂಪ, ಹಾ. ಅದರಿಂದ ಮೇಲೆದ್ದು ಬರಬೇಕು ಅಂತಾದ್ರೆ ಅದೇ ದೊಡ್ಡ ಪ್ರಲಾಪ ಹಾ. ಅಂತ ನೀವೇ ಹೇಳಿದವರು. ಹಾ. ಈಗ ಹೇಳ್ತೀರಿ ಮತ್ತೆ ನಾನು ಅದಕ್ಕೆ ಹಾಗೇ ಭಾವನೆ ಕೊಡಬೇಕಷ್ಟೇ. ಅದು ಹೌದು, ಅದು ಹೇಳಿದ್ ಯಾವಾಗ? ನಿನ್ನೆಯವರೆಗೆ. ಸ್ವಾಮಿ, ಓ, ಸಮ್ಯಕ್ ನ್ಯಾಸ ಮಾಡಿದವರು ನೀವು. ಹೌದು. ನಿಮ್ಮದ್ದು ಯಾವ ವಿಚಾರ ಇದ್ರು ಅದನ್ನು ನ್ಯಾಸಭೂತವಾಗಿರಿಸಿ ನನಗೇನೂ ಇಲ್ಲ, ಜಗತ್ತಿನಲ್ಲಿರುವುದೆಲ್ಲವೂ ನನ್ನದ್ದು ಅಂತ ಭಾವಿಸಿ. ನಾನೀಗ ಅದಕ್ಕೆ ಮದುವೆ ಆಗುವುದಕ್ಕೆ ಹೊರಟದ್ದು ಅಂತ ನನಗೆ ಬೇಕಾಗಿ ಅಲ್ಲ, ಜಗತ್ತಿಗೆ ಬೇಕಾಗಿ. ಸ್ವಾಮಿ, ಓ, ಒಂದು ಮಾತು ಕೇಳ್ತೇನೆ. ಹೇಗೆ? ಒಂದು ದಿವಸವೂ ನಿಮಗೆ ಒಂದು ಕಟ್ಟಿಕೊಂಡ ಮನೆ ಅಂತ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಎಲ್ಲಿಯಾದ್ರೂ ಕಟ್ಟಿದ್ರು ಹಾ, ನಿಮಗೆ ಯಾವ ಕಾಲ ಅಂತ ಇಲ್ಲ, ನಿಮ್ಮದು ತಿರುಗಾಟವೇ ಆಯ್ತು. ಹೌದು. ಆ ಕಟ್ಟಿಕೊಂಡ ಹೆಂಡತಿ ಏನು ಮಾಡುವುದು ಪಾಪ? ಇದನ್ನು ನೀನು ನನಗೆ ಹೇಳು. ನಿನ್ನ ಹೆಂಡತಿ ನಾನು ತಿರುಗಾಟ ಮಾಡುವುದು ನಿಲ್ಲಿಸಿದೆ. ಯಾರು ಹೇಳಿದ್ದು? ಅರಸನಾದಂತಹ ನೀನು ದಿಗ್ವಿಜಯಕ್ಕೆ ಹೋದವ ಈಗಲೇ ಬರ್ತೀನಿ ಅಂತ ಹೇಳುವುದಕ್ಕಾಗ್ತದ? ಸ್ವಾಮಿ, ಹಾ, ಕ್ಷತ್ರಿಯರು ರಣತತ್ಪರರು, ಹಾ, ಬ್ರಾಹ್ಮಣರು ಚರಣ ತತ್ಪರರು. ಹಾ. ಹೌದಾ? ಹಾ. ನೀವು ಸದಾ ನೀವು ಪ್ರಯಾಣದಲ್ಲಿರುವವರು. ನಾನು ಯಾವ ವಿಷಯ ಕೊಟ್ಟರೆ ಅವ ಅಲ್ಲಿಂದಲೇ ತಗೊಳ್ತಾನೆ, ಅವ ಬಿಡುವುದಿಲ್ಲ ಅವ. ಹಾ, ಹಾಗಾಗಿ ಹಾ. ನಮ್ಮದು ಏನೇ ಇದ್ರು ಬಂದು ಮನೆ ಸೇರಿಕೊಳ್ತೇವೆ. ಹಾ. ನಿಮಗೆ ಮನೆ ಎನ್ನುವುದೇ ಲೋಕ. ಹಾ. ಹಾಗಿರುವಾಗ ಹೆಂಡತಿಯನ್ನು ನಾನು ಹೆಂಡತಿಯನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗುತ್ತೇನೆ, ನಿನಗೆ ಯಾಕೆ ಮಾರ? ಸ್ವಾಮಿ, ಹಾ, ಸರಿ. ಈಗ ನನ್ನಂತಹ ಒಬ್ಬ ಯೋಗ್ಯತಾವಂತನಿಗೆ ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಆಗಿದೆ. ನಾರದ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದಾನೆ ಅಂತಾದ್ರೆ ಭವಿತವ್ಯದಲ್ಲಿ ಸಂಘಟಿಸಬಹುದಾದ ಯಾವುದೋ ಒಂದು ಘಟನೆಗೆ ನಾ ಕಾರಣಿ ಹೇತುವಾಗುವುದಕ್ಕಿದ್ದೇನೆ. ಸ್ವಾಮಿ, ನಾನಾದ್ರೂ ಪ್ರಸಂಗದ ಹೊರಗೆ ಹೋಗ್ತೇನೆ, ನೀವು ಉದ್ದ ಮಾಡುವುದು ಯಾಕೆ? ಅಂದ್ರೆ ನಾನು ಮದುವೆ ಆಗಬೇಕು ಅಂತ ತೀರ್ಮಾನಿಸಿದ್ದೇನೆ. ಹಾಗೆ ಈ ವಿಷಯವನ್ನು ನಿನ್ನಲ್ಲಿ ಹಂಚಿಕೊಳ್ಳೋಣ ಹಾಗೆ ಎನ್ನುವ ಹಾಗೆ ನಿನ್ನ ಅರಮನೆ ಹತ್ತ ಬರ್ತಾ ಇದ್ದೆ. ನನ್ನ ಅರಮನೆಯ ಹತ್ತಿರ? ಹೌದು. ಬರುವಾಗ ಅದು ಉದ್ಯಾನವನ ನಿನ್ನ ಅರಮನೆಗೆ ಸಂಬಂಧಪಟ್ಟದ್ದಲ್ಲ? ಸಂಬಂಧಪಟ್ಟದ್ದು. ಹೌದು. ಅಲ್ಲಿ ಒಂದು ರಂಗನಾಥ ಸ್ವಾಮಿಯ ದೇವಸ್ಥಾನವ, ನಾರಾಯಣ ಸ್ವಾಮಿಯ ದೇವಸ್ಥಾನ, ಯಾರು ದೇವಸ್ಥಾನದಲ್ಲಿ ಪೂಜೆ ಆಗುತ್ತಾ ಇತ್ತು. ದೇವರ ಭಕ್ತನಲ್ವೇ? ಹೌದಪ್ಪ. ನಾನು ಪೂಜಾ ಕ್ರಿಯೆ ಆಗುವಾಗ ಸೀದಾ ಬರುವ ಕ್ರಮ ಉಂಟು? ಇಲ್ಲಪ್ಪ, ನಿಮಗೆ ಹೊಳೆ ಕಂಡಲ್ಲಿ ಸ್ನಾನ ಅಂತ ಒಂದು ಮಾತುಂಟು. ಹೌದು. ಹಾಗೆ ಮಂಗಳಾರತಿ ಎಲ್ಲ ಕಂಡಲ್ಲಿ ಪೂಜೆ, ಹೌದು, ಅರ್ಚನೆ, ಒಂದು ಮಂಗಳಾರತಿ ಎಲ್ಲ ತಗೊಂಡೆ ಬರುವ ಅಂತ ಆಲೋಚನೆ ಮಾಡಿದೆ. ಮಂಗಳಾರತಿ ಆಯ್ತಾ? ಮಂಗಳಾರತಿ ತಗೊಂಡೆ, ಆಯ್ತು. ಆದ್ರೆ ಅದಲ್ಲ, ಅಲ್ಲೊಬ್ಬಾಕೆ ಹೆಣ್ಣನ್ನು ಕಂಡೆ. ಒಬ್ಳೆಯ? ಒಬ್ಳೆ ಅಲ್ಲ, ಸಖಿ ಸಮೂಹ ಎಲ್ಲ ಇತ್ತು. ಯಾರೋ ಹೇಳಿದ್ರು ಅದು ಅಂಬರೀಷನ ಮಗಳು ಅಂತ. ಓ, ನನ್ನ ಮಗಳು ಶ್ರೀಮತಿ. ಹೌದಾ? ಹೌದಾ? ನನಗೆ ಶ್ರೀಮತಿ, ನನಗಲ್ಲ, ನಿನಗೆ ನಿನಗೆ ಮಗಳು ಶ್ರೀಮತಿ, ನನಗೂ ಶ್ರೀಮತಿ, ನಿನ್ನ ಮಗಳು. ನಿಮಗೆ ನೋಡಿ ಎಂತಹ ಹೃದಯ ವೈಶಾಲ್ಯತೆ. ನನ್ನ ಮಗಳನ್ನು ನಿಮ್ಮ ಮಗಳು ಅಂತ ಭಾವಿಸುವ ಆ ಒಂದು ಭಾವ. ಯಾರು ಹೇಳಿದ್ರು? ನಿನ್ನ ಮಗಳು ನನ್ನ ಮಗಳು ಶ್ರೀಮತಿ ಅಂತ ಹೇಳಿದ್ರಲ್ಲ ನೀವು. ನಾನು ಹಾಗೆ ಹೇಳಿದ್ದಲ್ಲ. ನಿನ್ನ ಮಗಳು ಶ್ರೀಮತಿ, ನನಗೆ ಶ್ರೀಮತಿ. ನಿಮಗೂ ನಿಮ್ಮ ಮನಸ್ಸಿನಲ್ಲಿ ಇರುವುದು ಶ್ರೀಮತಿ, ಒಳ್ಳೆಯ ಮತಿ ಅಂತಲ್ವಾ? ಈಗ ನನಗೆ ಅರ್ಥ ಆಯ್ತು. ನನ್ನ ಒಬ್ಬನ ಸಮಸ್ಯೆ ಅಲ್ಲ ಇದು, ಲೋಕದಲ್ಲಿರುವ ಸಮಸ್ಯೆಯೂ ಹೌದು. ಹೆಚ್ಚಿನ ಗಂಡು ಹುಡುಗರಿಗೆ ಯಾಕೆ ಮದುವೆ ಆಗುವುದಿಲ್ಲ ಅಂತ ಈಗ ಅರ್ಥ ಆಯ್ತು. ಇವರಿಗೆ ಅರ್ಥ ಆಗುವಾಗ ಅವರಿಗೆ ಪ್ರಾಯ ಮುಗೀತದೆ. ಏನು ಸ್ವಾಮಿ? ಇದು ನಿನ್ನ ಮಗಳು ಶ್ರೀಮತಿ. ಹೌದು. ಎಷ್ಟು ಪ್ರಾಯ ಎಷ್ಟಾಯ್ತು ಅವಳಿಗೆ? ಈಗ 16ರ ಹರೆಯ. ಮದುವೆ ಏನು ಮಾಡುವ? ಏನು ಮಾಡುವ ಸ್ವಾಮಿ? ಓ, ದೇವರು ಕೊಟ್ರೆ, ಒಂತಹ ಯೋಗ್ಯತಾವಂತ ಬಂದ್ರೆ, ನನ್ನ ಮಗಳ ಹಣೆಯಲ್ಲಿ ಅವನನ್ನು ಬರೆದಿದ್ರೆ, ನನಗೊಂದು ಕೈವರ್ತಿಸಿಕೊಡುವ ಯೋಗ ಭಾಗ್ಯ ಆ ದೇವರು ಕೊಟ್ರೆ ಮದುವೆ ಮಾಡಬೇಕು ಅಂತ ಉಂಟು. ಅಂಬರೀಷ, ನೀನು ಮನಸ್ಸಿನಲ್ಲಿ ಎಣಿಸಿದ್ದು ವೈಕುಂಠದಲ್ಲಿರುವ ನಾರಾಯಣನಿಗೆ ಕೇಳಿಸಿತು. ನೀವೀಗ ನನ್ನ ಮಗಳ ಮದುವೆ ವಿಷಯ ಮಾತಾಡಿ
ಹೌದಾ? ಹೌದು. ದೇವ್ರೇನು ಹೇಳಿದ್ರು? ಹ? ದೇವ್ರೇನು ಹೇಳಿಲ್ಲ. ಮತ್ತೆ ನಿನ್ನ ಮಗಳನ್ನು ಈಗ ಒಬ್ಬ ಯಾರಿಗಾದ್ರೂ ಯೋಗ್ಯತಾವಂತನಿಗೆ ಕೊಡಬೇಕು ಅಂತ ಉಂಟು ಅಲ್ವಾ? ಈಗ ಯೋಗ್ಯತೆಯಲ್ಲಿ ನಾನೆಲ್ಲ ಹೇಗೆ? ಸ್ವಾಮಿ, ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು. ನೀವು ಯೋಗ್ಯತೆಯಲ್ಲಿ ನೀವು ಹರಿಯ ಪಾದವನ್ನು ಭೃಂಗದಂತೆ ಸೇವಿಸುವವರು, ಲೋಕದಲ್ಲಿ ಪರಮ ಮಹಿಮಾನ್ವಿತರು, ಮಡದಿ ಮಕ್ಕಳು ಮನೆ ಮಠ ಬೇಡ ಅಂತ ಬಿಟ್ಟವರು. ನೀನು ಅದನ್ನ ಆಗಾಗ ಯಾಕೆ ಹೇಳ್ತಿ ಪುಣ್ಯಾತ್ಮ? ಅದನ್ನು ಬಿಟ್ಟು ಬೇರೆ ಮಾತಾಡು. ಸ್ವಾಮಿ, ನಾರದ ಅಂತ ಹೇಳುವಲ್ಲಿ ಇರುವುದು ಎಷ್ಟು ಸುತ್ತು ಹಾಕಿದ್ರು ಅಲ್ಲಿಗೆ ಬರುವುದು. ಅದಲ್ಲ ನಾನು ಹೇಳಿದ್ದು. ನಿಮ್ಮ ಪೂರ್ವ ಜನ್ಮದೆಲ್ಲ ಕಥೆ ಹೇಳಲಿಕ್ಕೆ ನನಗೆ ತಿಳಿಲಿಲ್ಲ. ನಾನು ಹೇಳಿದ್ದು ನನ್ನ ಯೋಗ್ಯತೆಯ ಬಗ್ಗೆ, ನನ್ನ ಸಾಮರ್ಥ್ಯದ ಬಗ್ಗೆ, ನನ್ನಲ್ಲಿರುವಂತಹ ತೇಜ ಶರೀರದ ಬಗ್ಗೆ. ನಿನಗೇನಾದರೂ ಸಾಕಾಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತದ? ದಿವಂಕಸರಿಗಿಂತಲೂ ಮೇಲ್ಪಂಕ್ತಿಯಲ್ಲಿ ಕಾಣಿಸಿಕೊಳ್ಳುವವರು ನೀವು. ದಿವಂಗತರಿಗಿಂತ ಯಾಕೆ ಸ್ವಾಮಿ ನೀವು ಅದನ್ನೆಲ್ಲ ನೆನಪಿಸ್ತೀರಿ? ಅದೆಲ್ಲ ನಮ್ಮಂತವರಿಗೆ, ಮರ್ಮಯಿಗಳಿಗೆ, ಚಿನ್ಮಯರಾದ ನಿಮಗೆ ಏನು? ನೀನು ಯಾವುದನ್ನು ಹೇಳಿದ್ದು? ದೇವ ಪಂಕ್ತಿಯ ದೇವವರ್ಗಕ್ಕಿಂತಲೂ ಮೇಲ್ಮಟ್ಟದಲ್ಲಿ ದಿವಂಕಸರಿಗೆ. ಹೌದು, ಹಾಗೆ ಹೇಳು ಪುಣ್ಯಾತ್ಮ. ನನಗೆ ಅದು ಬೇರೆ ಕೇಳುತ್ತದೆ. ಹೌದು, ನಿಮಗೆ ಸ್ವಾಮಿ, ನಿಮಗೂ ಕಿವಿ ಅಲ್ಲ, ಹೇಳಲಿಕ್ಕಾಗುದಿಲ್ಲ. ಭೂಲೋಕಕ್ಕೆ ಬಂದಿದ್ದ. ಸರಿಯಪ್ಪ, ಭೂಲೋಕಕ್ಕೆ ಅಲ್ವಾ ನಾವು ಬಂದದ್ದು? ಹೌದೌದು. ಸ್ವರ್ಗಲೋಕದಲ್ಲಿ ಅಂತದ್ದೆಲ್ಲ ಸಮಸ್ಯೆ ಇಲ್ಲ, ಇಲ್ಲಿಯೇ ಸಮಸ್ಯೆ ಇರುವುದು. ಬಿಡು. ಈಗ ನನ್ನ ಬಗ್ಗೆ, ನನ್ನ ಯೋಗ್ಯತೆಯ ಬಗ್ಗೆ ನೀವು ಒಳ್ಳೆ ಸಂಗೀತಗಾರರು, ಒಳ್ಳೆ ಹಾಡು ಹಾಡ್ತೀರಿ, ಹರಿನಾಮ ಸ್ಮರಣೆಯನ್ನು ನಿರತ ಮಾಡ್ತೀರಿ, ಹರಿಭಜನೆಯಲ್ಲಿ ನಿಮ್ಮಷ್ಟು ಯಾರು? ನಿಮಗೂ ಯಾಕೆ ಹೆಣ್ಣು ಸಿಗಲಿಲ್ಲ ಅಂತ ಈಗ ಗೊತ್ತಾಯ್ತು. ಹಾಡು ಒಳ್ಳೆದುಂಟು ಅಂತ ಹೇಳುವವರು ಇರುವುದಲ್ಲದೆ ಸಂಸಾರ ಮಾಡಿ ಅಂತ ಹೇಳುವವರು ಯಾರು ಇಲ್ಲ. ಸ್ವಾಮಿ, ನಾನಿನ್ನು ಮರಕ್ಕೆ ಸುತ್ತ ಬರುವುದಿಲ್ಲ. ನಾನು ಕೂಡ ಇನ್ನು ಸುತ್ತಿ ನನಗೆ ಬೇರು ಹಿಡಿಬೇಕು. ನನಗೂ ಕೂಡ ಹಾಗೆ ವಿಷಯ ಅದು. ಏನಿದ್ರು ನೀವು ಹೇಳಿ ಅದನ್ನು ಹೇಳ್ತೇನೆ. ಎಂತದ್ದು ನಿಮಗೆ ಮದುವೆಗೆ ವ್ಯಯ ಮಾಡ್ಲಿಕ್ಕೆ ಬೇಕಾದಷ್ಟು ಬೇಕಾ? ನಾನು ನೋಡ್ಬೇಕು. ನೀನೆಂತದ್ದು ಕೊಡುದು? ಅಲ್ಲ, ಹೇಳಿದ್ದೆ ಲಕ್ಷ್ಮೀ ದೇವಿಯೇ ವೈಕುಂಠ ಲೋಕದಲ್ಲಿದ್ದಾಳೆ ಪುಣ್ಯಾತ್ಮ. ಲಕ್ಷ್ಮಿಯ ಹಾಗೆ ನೋಡಿದ್ರೆ ದೇವರಿಗೆ ಏನಾದ್ರೂ ಕೊಡ್ಬೇಕಾ? ಹಾಗಂತ ನಾವು ಅರ್ಪಣೆ ಮಾಡುವುದಿಲ್ವಾ? ಮಾಡ್ತಿ. ಹಾಗೆ ನಾನಿಗೆ ವಿತ್ತವನ್ನು ವ್ಯಯಿಸುವುದಕ್ಕೆ ನಿನ್ನಿಂದ ಆಗ್ಬೇಕಾದ್ದಲ್ಲ. ನಿನ್ನಿಂದ ನನಗೊಂದು ಬಹಳ ದೊಡ್ಡ ಕೆಲಸ ಆಗ್ಲಿಕ್ಕೆ ಉಂಟು. ಏನಾಗ್ಬೇಕು? ಒಂದು ಕಾಲ್ ತೊಳೆದು ಕನ್ಯಾದಾನ ಮಾಡ್ತೀಯಾ? ಯಾರ ಮಗಳು? ಯಾರ್ಯಾರ ಮಗಳನ್ನು ಕಾಲ್ ತೊಳೆದು ನೀನು ಕನ್ಯಾದಾನ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ನೀವು ನೋಡಿದ ಹೆಣ್ಣಿಗೆ ಕನ್ಯಾದಾನ ಮಾಡ್ಲಿಕ್ಕೆ ಯಾರಿಲ್ಲ ಅಂತ ಆದ್ರೆ ರಾಜ ಆದಿತ್ತು ಅಂತ ಬಂದದ್ದು. ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿಗೆ ಸಮಾನ ಪುಣ್ಯಾತ್ಮ. ಒಂದು ಸ್ಥಾನದಲ್ಲಿ ನನಗೆ ಅಪ್ಪನ ಜಾಗಕ್ಕೆ ಯಾರು ಇಲ್ಲ ಅಂತ ನಿನ್ನನ್ನು ಕರೆದದ್ದು ಅಂತ ನೀ ಭಾವಿಸಿದ್ಯಾ? ನಿನ್ನ ಮಗಳಾದ ಶ್ರೀಮತಿಯನ್ನು ಕಂಡು ನಾ ಮನಸ್ಸು ಹೊತ್ತಿದ್ದೇನೆ. ಮದುವೆ ಆಗುತ್ತದೆ ಇಲ್ವಾ ಹೇಳ್ಬೇಕು ನನಗಷ್ಟೇ. ಹೀಗೆ ಬೇಳುವರೆ ಬಾಲೆಯನಿಯು ವರಿಸಲು ಜಗದಿ ಮೇಲು ಮೇಳು ಸರಿಯಾಳು ಹೇಳಾರು ಸುಶೀಲೆಯ ನೀವಿರುವ ತಮಗತಿ ಹಿತದಿ ಹೇಳುವರೆ ಒಳ್ಳೆ ಹುಡುಗ ಅಂಬರೀಷ, ಒಳ್ಳೆ ಹುಡುಗ. ಸ್ವಾಮಿ, ಬರ್ತಿದ್ದೇನೆ ಅಂತ ಬೇಸರ ಮಾಡಬೇಕು. ಇಲ್ಲಪ್ಪ, ಇನ್ನು ನೀನು ಕರೆದಲ್ಲಿಗೆ ನಾನು ಬರಬೇಕಾದವ. ಯಾಕಂದ್ರೆ ನನ್ನ ಮಾವನ ಸ್ಥಾನದಲ್ಲಿ ನೀನಿದ್ದಿ. ಸ್ವಾಮಿ, ಮಾವ ಬಂದರು, ಮಾವ ಬಂದರು. ನಿಮಗೆ ವರ್ತಮಾನೆಲ್ಲ ಆಗಾಗ ಬಡೀತದಲ್ಲ. ನಾನು ನಾರದಲ್ವಾ? ಸರಿ ಸರಿ ಸ್ವಾಮಿ, ನಿಮ್ಮಂತಹ ಪರಮಜ್ಞಾನಿಗಳು ಮತ್ತೊಬ್ಬರಿಲ್ಲ. ನಾನು ಬಯಸಿದ್ರು ಇಂತಹ ಒಬ್ಬ ಹುಡುಗನನ್ನು ತಂದು ಮದುವೆಯನ್ನು ಮಾಡಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ನಿಮ್ಮನ್ನು ನಾನು ನಂಬಿದ ದೇವರು ಕಳಿಸಿದ್ದಾನೆ ಅಂತ ಭಾವಿಸ್ತೇನೆ. ಹಾಗಾಗಿ ಇರಲಿಲ್ಲ, ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ಯಾರ್ಯಾರ ಹಣೆಯಲ್ಲಿ ಹೇಗೆ ಬರ್ತಿದೆ ಹಾಗೆ ಆಗು. ಈಗ
ಮದುವೆಗೆ ದಿನ ನಿಶ್ಚಯ ಮಾಡು. ಲೋಕಕ್ಕೆ ನಿಮ್ಮನ್ನೆಲ್ಲ ದೇವರ ಹಾಗೆ ಅಂತ ಕಾಣುವುದು. ನೀವು ನನ್ನನ್ನು ಇನ್ನು ದೇವರು ಅಂತ ಪೂಜಿಸಬೇಕಾದ ಒಂದು ಮಾವ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ಬೇರೆ ಸೌಭಾಗ್ಯ ಬೇಕೋ ಸ್ವಾಮಿ? ಅದು ಹಾಗೆ. ಹಾಗಾಗಿ ಶ್ರೀಮತಿಯನ್ನು ನಾರದ ಮಹರ್ಷಿಯಾದ ನಿಮಗೆ ಮದುವೆ ಮಾಡಿ ಕೊಡುವುದಕ್ಕೆ ನಾವು ಒಪ್ಪಿದ್ದೇವೆ. ಆಯ್ತಲ್ಲ? ಮಾತೆಯರಿಗಿರುವುದಧಿಕಾರ ಮಕ್ಕಳ ಮದುವೆಯೊಳು ಮಾತೆಯಾದವಳಿಗಿರುವ ಅಧಿಕಾರ ಮಕ್ಕಳ ಮದುವೆಯೊಳು ಸತಿಯೊಳರುಗಿ ಸತಿಯೋಳರುಹಿ ನೀನೊಪ್ಪಿಸದೆ ಸುತೆಯ ನೀವುದೆನೋವ ಮುನಿಗೆ ನೃಪನೆಂದನೋ ಸತಿಯೊಳರುಗಿ ನೀನೊಪ್ಪಿಸದೆ ಸುತೆಯ ನೀವುದು ಅದೆಂತೆನುವ ಮುನಿಗೆ ನೃಪನೆಂದನೋ ಧರೆಯಧಿಪ ಕೀಳಾದರುಂದುಂಟು ಮಾತೆಯರಿಗಿರುವುದಧಿಕಾರ ಮಕ್ಕಳ ಮದುವೆಯೊಳು ಸತಿಯೊಳರುಗಿ ನೀನೊಪ್ಪಿಸದೆ ಸುತೆಯ ನೀವುದು ಅದ್ಯೋದು ಏನೋ ಮುನಿಗೆ ನೃಪನಿಂದ 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 ರಾಜೇಂದ್ರ ಮಹರ್ಷಿಗಳೇ, ಮಗಳನ್ನು ಮದುವೆ ಮಾಡಿಕೊಡುವುದಕ್ಕೆ ನನ್ನ ಸಮ್ಮತಿ ಉಂಟು. ಇದು ನೀನಾಡಿದಂತಹ ಮಾತು. ಹೌದು. ಆದರೆ ಮದುವೆ ಆಗುವವ ಯಾರು? ನೀವು. ನಾರದ. ಹೌದು. ನಾರದನ ಮದುವೆ ಹೌದು. ಒಟ್ಟಾರೆಯಾಗಿ ಹೇಗಾದ್ರೂ ಆಗುವುದಕ್ಕಾಗುವುದಿಲ್ಲ. ಇಲ್ವೇ? ಮಾತೆಯ ಭಜಕ ನಾನು. ಶಾರದಾದೇವಿಯನ್ನು ಮಾತೆಯಂತೆ ಕಂಡಿದ್ದೇನೆ, ಲಕ್ಷ್ಮೀದೇವಿಯನ್ನು ಮಾತೆಯಂತೆ ಕಂಡಿದ್ದೇನೆ, ಅಂಬಿಕೆಯನ್ನು ಮಾತೆಯಂತೆ ಕಂಡಿದ್ದೇನೆ. ಲೋಕದ ಸರ್ವಮಾನಿನಿಯರನ್ನು ಮಾತೆಯಂತೆ ಕಂಡಂತಹ ಕಂಗಳಿದು ನನ್ನ ಮಗಳನ್ನು ನೀವು ಓ ಹೆಂಡತಿಯಾಗೆ ನೋಡ್ತೇನೇನು? ಹೆಂಡತಿಯಾಗಿ ಸ್ವೀಕರಿಸುವುದಕ್ಕೆ ಇರುವವರೆನ್ನುವಂತಹ ಭಾಗ್ಯದ ಭರತ ಮೇಲೇಳುವುದನ್ನು ಕಾಣ್ತಾ ಇದ್ದೇನೆ. ನೀನು ಎಲ್ಲಿ ಕೊಂಡೋಗ್ತಿ ಅಂತ ಹೇಳುವುದಕ್ಕಾಗುವುದಿಲ್ಲ ಪುಣ್ಯಾತ್ಮ. ಆದರೆ ಮೂರು ಮೂರ್ತಿಯರ ಪತ್ನಿಯರಲ್ಲಿ ಮಾತೆಯನ್ನು ಕಂಡಂತಹ ನನಗೆ ನಾವರಿಸುವಂತಹ ಹೆಣ್ಣಿನ ಮಾತೆಯ ಮಾತೃತ್ವ ಅರ್ಥ ಆಗಬೇಡ್ವೇ? ಅರ್ಥ ಆಗಬೇಕಾಗ್ತದೆ. ಆದ್ರಿಂದ ನಿನ್ನ ಒಬ್ಬನ ಒಪ್ಪಿಗೆ ಅಂತ ಆಗುವುದಿಲ್ಲ. ಮತ್ತೆ ನಿನ್ನ ಹೆಂಡತಿ ಹೆಣ್ಣಾದವಳಿಗೆ ನಾವು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ನಮ್ಮ ಸಂಸ್ಕೃತಿಯಲ್ಲಾಗಲಿ ನಮ್ಮ ಧರ್ಮದಲ್ಲಾಗಲಿ. ನಾನೊಂದು ಅಡ್ಡ ಮಾತು ಮಾತಾಡ್ತೇನೆ ಅಂತಲ್ಲ, ಪಿತಾ ರಕ್ಷತಿ ಕೌಮಾರ್ಯ ಅಂತ ಒಂದು ಮಾತುಂಟು. ಉಂಟು. ಹೌದಾ? ಉಂಟು. ಪಿತೃವಾದವನು ತನ್ನ ಮಗಳನ್ನು ತಾನು ಬಾಲ್ಯದಲ್ಲಿ ಸಂರಕ್ಷಿಸಿ ಕೈವರ್ತಿಸಿ ಕೊಡುವ ಅಧಿಕಾರವನ್ನು ಹೊಂದಿರ್ತಾನೆ ಅಂತ ಇರುವುದು. ಹೌದು. ಅಲ್ಲಿ ಯಾವ ಶಾಸ್ತ್ರದಲ್ಲಿಯೂ ತಾಯಿ ಮದುವೆ ಮಾಡಿಕೊಡುವುದು ಅಂತ ಇಲ್ಲ ಅಂತ ಕಾಣ್ತದೆ. ಶಾಸ್ತ್ರದಲ್ಲಿದ್ದದ್ದನ್ನು ನಾನು ಹೇಳಿದ್ದಲ್ಲ. ಮಾನವೀಯತೆ ಅಂದ್ರೆ ಮನಸ್ಸು ಎನ್ನುವುದಕ್ಕೆ ಒಂದು ಸಂಬಂಧ ಉಂಟಲ್ಲ. ಸರಿ ಸರಿ. ಈ ದೇವ ಸಂಬಂಧವೋ ಜೀವ ಸಂಬಂಧವೋ ಎಲ್ಲದಕ್ಕಂತಲೂ ಮಿಗಿಲಾದ್ದು ಮನಸ್ಸು ಎನ್ನುವಂತಹ ಭಾವದ ಸಂಬಂಧ. ಹೌದಾ? ಹೆಣ್ಣಾದವಳಿಗೆ ಈಗ ತಂದೆಯಾದವನೇ ಎಲ್ಲ ಅಧಿಕಾರವನ್ನು ಹೊಂದಿದವ ಅಹುದಾಗಿದ್ರು, ಹೆಣ್ಣಾದವಳು ಸರಿಯಾದಂತಹ ವಯಸ್ಸಿಗೆ ಆದ ಕಾರಣದಿಂದಲಾಗಿ ತದನಂತರ ಅವಳು ಹೊಂದಿಕೊಂಡು ಹೋಗುವುದು ತಾಯಿಯನ್ನು. ಸರಿ ಅಲ್ವಾ? ಸರಿ. ಹಾಗಾದ್ರೆ ಹೆಣ್ಣಿನ ಒಳ ಹೊರಗುಗಳನ್ನೆಲ್ಲವನ್ನು ಸರಿಯಾಗಿ ಅರ್ಥವಿಸಿಕೊಂಡವಳು ತಾಯಿ. ಹೌದು. ತಾಯಿಯಾದವಳು ಒಪ್ಪಿದ್ರೆ ಮತ್ತೆ ಏನು ಹೆದರಿಕೆ ಇಲ್ಲ. ಸರಿ ಸ್ವಾಮಿ. ಆದ್ರಿಂದ ನೀವಿನ್ನು ಆಲೋಚನೆ ಮಾಡಬೇಕಾದಿಲ್ಲ. ನೀವು ಇವತ್ತೇ ಹೊರಡಿ. ನಾನು ಅಂತಃಪುರಕ್ಕೆ ಹೋಗಿ ಹೆಂಡತಿಯನ್ನು ಕಂಡು ನೀವು ಬಂದ ವಿಚಾರವನ್ನು ಅವಳಲ್ಲಿ ಹೇಳಿ ನಾನು ಅವಳನ್ನು ಒಪ್ಪಿಸಿ ಮದುವೆಯ ದಿವಸಕ್ಕೆ ನಿಮ್ಮನ್ನು
ನೀನು ನನ್ನ ಮಾವನಾದರೂ ಹೆಣ್ಣು ಕೊಡುವವನಾದರೂ ನಿನ್ನನ್ನು ದೇವರಾಣೆ ನಂಬುವುದಿಲ್ಲ. ಯಾಕಂದ್ರೆ ನಿನಗೆ ಲೋಕದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನು ಮಾತೆಯಂತೆ ಕಂಡಂತಹ ನನ್ನನ್ನು ಅಂತ ಹೇಳಿ ನೀನು ಅಲ್ಲಿ ನಿಲ್ಲಿಸುವಾಗಲೇ ನನಗೆ ಆಲೋಚನೆ ಆಗಿದೆ. ನೀನೀಗ ಹೋಗಿ ಹೆಂಡತಿಯಲ್ಲೂ ಏನಾದರೂ ಬೇಡದ್ದು ಮಾತಾಡಿ ಅವಳಲ್ಲಿ ಏನಾದರೂ ನನ್ನ ಬಗ್ಗೆ ಬೇರೆ ಭಾವನೆ ಬರುವ ಹಾಗೆ ಮಾಡಿ ನೀನು ಮಾತು ತಪ್ಪಿಸ್ತಿ. ಅಯ್ಯೋ, ನನಗೆ ವಿಶ್ವಾಸ ಇಲ್ಲ. ಈಗ ವಿಶ್ವಾಸಕ್ಕೆ ಏನು ಮಾಡಬೇಕು? ನಾನು ಜೊತೆಯಾಗಿ ಬರ್ತೇನೆ. ಗಂಡ ಹೆಂಡತಿ ಮಾತಾಡೋದನ್ನು ನಾನು ಕೇಳ್ತೇನೆ, ಏನಾಗ್ತದೆ? ಲಕ್ಷಣ ಅಲ್ಲ. ಓ, ಲಕ್ಷಣ ಅಲ್ಲ. ಲಕ್ಷಣ ಒಳ್ಳೆಯದು ಹೌದಾ ಅಲ್ವಾ ಅಂತ ಹೇಳಲಿಕ್ಕೆ ನಿಮಗೂ ಪ್ರಾಯ ಆಗಿದೆ ಅಲ್ಲ. ಇನ್ನು ಮಾತಾಡಿದ್ರು ಎಷ್ಟು ಮಾತಾಡ್ತೀರಿ? ಮತ್ತೆ ನಮಗೆ ಒಂದು ಅನುಭವಕ್ಕೂ ಒಳ್ಳೇದಾಗ್ತದೆ. ನಾವು ಮದುವೆ ಆದ್ಮೇಲೆ ಮಾತಾಡುದು ಬೇಡವಾ ಹೇಗೆ ಅಂತ ನಿಮ್ಮದನ್ನು ನೋಡಿ ಅದು ಹಾಗೆ. ನೀವು ನಿಮ್ಮ ಅಪ್ಪ ಮತ್ತೆ ನಿಮ್ಮ ತಾಯಿಯ ನನ್ನನ್ನು ವಿಮರ್ಶೆ ಮಾಡ್ಲಿಕ್ಕೆ ಬರಬೇಡ. ನಿನಗೆ ಆಗ್ತದೆ ಇಲ್ವಾ ಅದು ಹೇಳು. ಆಗುದಿಲ್ವಾ? ವೈಕುಂಠಕ್ಕೆ ಹೋಗ್ತೇನೆ, ನಾರಾಯಣ ಸ್ವಾಮಿಯಲ್ಲಿ ಹೇಳಿಸಿ ನಿನಗೆ ಶಾಪ ಕೊಡಿ. ಅಯ್ಯೋ, ಅದು ನಿಮ್ಮಲ್ಲಿ ಆ ಶಾಪ ಎಲ್ಲ ಇದೆ. ನನ್ನಲ್ಲಿ ಉಂಟು. ನನ್ನಲ್ಲಿ ಕೊಡುವುದಕ್ಕೆ ನನ್ನ ಮನಸ್ಸಿನ ಭಾವ ಅದು ಕಾಠಿಣ್ಯ ಇಲ್ಲ ನಿನ್ನ ಬಗ್ಗೆ. ನೀವು ನನ್ನ ಹಿಂದೆ ಬನ್ನಿ, ನನ್ನ ಹಿಂದೆ ಬನ್ನಿ. ನಾನು ನಿನ್ನ ಹಿಂದೆ ಅಲ್ಲ, ಇನ್ನು ನಿನ್ನ ಹಿಂದೆಯೂ ಬರಬೇಕಾದ ಸ್ಥಿತಿ. ನನ್ನ ಹಿಂದೆ ಬರುವುದು ಅಂತ ಹೇಳಿದ್ರೆ ಹಾಗಲ್ಲ. ಮತ್ತೆ ಈಗ ನನ್ನ ಹೆಂಡತಿ ಅಂತಃಪುರಕ್ಕೆ ಹೋಗುವಾಗ ನಾ ಮುಂದಾಗಿ ಹೋಗು. ಅದು ನಾನು ಮುಂದೆ ಹೋದ್ರೇನು? ಸತ್ಯ ಹೇಳ್ತೇನೆ, ನೀವು ಬರುವಾಗ ಸರಿಯಾದ ದಾರಿಯಲ್ಲಿ ಬರ್ಲಿಲ್ಲ. ಯಾಕೆ? ಎಂತದ್ದು ನಾನು ಮುಂದೆ ಹೋದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ಎಂತದ್ದು, ಅದೊಂದು ಅರ್ಥ ಉಂಟು ಅದಕ್ಕೆ. ಆಗುದಿಲ್ವಾ? ಹಾಗಲ್ಲ ಸ್ವಾಮಿ. ಈಗ ಅವಳಿಗೆ ಏನೊಂದು ವಿಷಯವನ್ನು ನಾನು ಹೇಳಬೇಕಾಗ್ತದೆ. ಈಗ ಈ ಪ್ರಕರಣವನ್ನು ಈಗ ನನ್ನಲ್ಲಿ ಹೇಳಲಿಕ್ಕೆ ನೀನು ಅದರ ಬಗ್ಗೆ ಆಲೋಚನೆ, ಕೆಟ್ಟ ಅಭಿಪ್ರಾಯವನ್ನು ಆಲೋಚನೆ ಮಾಡುವ ಅಂಬರೀಷ ಅಲ್ಲ. ನಾನು ಹೇಳಿದ್ದೇನು, ನನ್ನ ತಾಯಿಯ ಬಳಿಗೆ ನಾನು ಮುಂದಿನಿಂದ ಹೋದ್ರೆ ಆಗುವುದಿಲ್ಲ ಅಂತ ಸ್ವಾಮಿ. ಹೋಗುವುದೌದು, ಇವತ್ತೀಗ ವಿಚಾರವನ್ನು ಹೇಳಲಿಕ್ಕಿರುವುದು ನನಗೆ. ಹಾಗಾದ್ರೆ ನಾನು ಅಲ್ಲಿ ಮಾತಾಡ್ಲಿಕ್ಕಿಲ್ವಾ? ಅಲ್ಲ, ನಿಮ್ಮನ್ನು ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿಕ್ಕೆ ನಾನು ಸ್ವಾಮಿ. ಮತ್ತೆ ಈ ಪ್ರಸಂಗದಲ್ಲಿ ನಾನು ಮುಖ್ಯ ಅಂತ ಹೇಳಿದ್ದಾರೆ ಮಾರ್ರೆ. ನಿಮ್ಮ ಮುಖ್ಯಸ್ಥಿಕೆ ಅದು ಯಾಕೆ? ಜನಮನ ಸತಿ ಸುತಿಯೋಗಿತವನು ತಿಳಿಯದೆ ತಾನದ್ಯೋತು ಬೋಧಿಸುತ್ತಿದ್ದಳು. ಇಂದು ನಾಳೆಯು ಪತಿ ಮಂದಿರ ಸೇರೋವಿ ಚಂದಿರ ಮುಖಿಯ ನೀನು, ಚಂದಿರ ಮುಖಿಯ ನೀನು. ಪತಿ ಮಂದಿರ ಸೇರುವೆ ಚಂದಿರ ಮುಖಿಗೆ ನೀನು, ಚಂದಿರ ಮುಖಿಯೇ ನೀನು. ಅಂಗಾಚರಿಸಬೇಕಾದಂದವನುರಿವೆ, ಅಂಗಾಚರಿಸಬೇಕಾದಂದವನುರಿವೆಗೆ ಇಂದೀವರಾಚಿ ಬಾಗಿ ಬ್ರಹ್ಮಕ ಪೋಲೆ. ಅಂದಾಚರಿಸಬೇಕಾದವನುರಿವೆಗೆ ಇಂದಿವರಾಗಿ ಬಾಲೆ ರನ್ನಕ ಪೋಲಿಯೇ. ಇಂದು ನಾಳೆಯ ಪತಿ ಮಂದಿರ ಸೇರುವಿ ಚಂದಿರ ಮುಖಿಯೇ ನೀನು, ಚಂದಿರ ಮುಖಿಯೇ ನೀನು. ಮಗಳೇ ಮಗಳೇ ಮಗಳೇ, ಅಮ್ಮ ದೇವನೊಲಿದರೆ ಕೊರಡು ಕೊನರುವುದು,
ಭಯನಹುದಂತೆ. ಈ ಮಾತನ್ನು ಯಾಕೆ ಆಡಿದೆ ಬಲ್ಲೆಯ? ಯಾಕಮ್ಮ? ಇದು ನನ್ನ ಜೀವನದಲ್ಲಿ ನಡೆದಂತಹ ಘಟನೆಯಮ್ಮ. ಮದುವೆಯಾಗಿ ಅದೆಷ್ಟೋ ವರ್ಷಗಳೇ ಸಂದರು ಸಂತಾನ ಎನ್ನುವುದು ಪಡೆದವಳು ನಾನಲ್ಲ. ತದನಂತರವಾಗಿ ದೇವರ ಅನುಗ್ರಹದಿಂದ ನಿನ್ನನ್ನು ನಾನು ಪಡೆದವಳಾಗಿದ್ದೇನೆ. ಸರಿ ಮಗಳೇ, ಅಮ್ಮ, ಬದುಕಿನಲ್ಲಿ ಎಲ್ಲವೂ ಬೇಕು ಎನ್ನುವಂತ ಅತಿಯಾದಂತ ಆಸೆ ಯಾವತ್ತೂ ನಮ್ಮ ಬದುಕಿನಲ್ಲಾವಿರಿಸಿಕೊಳ್ಳಕೂಡದು. ಇಷ್ಟಿದೆ ಎನ್ನುವ ಹಾಗೆ ಇತಿಮಿತಿಯಲ್ಲಿ ತಾ ಸಂತೃಪ್ತಿಯನ್ನು ಪಡೆಯಬೇಕಂತೆ ಮನುಜನಾದವನು. ಸರಿ, ಅದೇ ತೆರನಾಗಿ ಬದುಕನ್ನು ಸಾಗಿಸಿಕೊಂಡು ಬಂದವಳು. ಹುಟ್ಟಿದಂತಹ ನಿನಗೆ ಒಳ್ಳೆಯ ಮತಿ ಉಳ್ಳವಳು ನೀನು. ಇನ್ನು ಮುಂದೆ ಲೋಕದಲ್ಲಿ ಒಳ್ಳೆಯ ಮತಿ ಉಳ್ಳವಳಾಗಿ ನಡೆಯಬೇಕೆನ್ನುವ ಕಾರಣಕ್ಕಾಗಿ ಶ್ರೀಮತಿ ಎನ್ನುವಂತ ಹೆಸರನ್ನು ನಿನಗೆ ಇರಿಸಿದವರು ನಾವು. ಸರಿ ಮಗಳೇ, ಅಮ್ಮ, ನೀ ಕೈಗೊಂಡಂತಹ ಕಾರ್ಯವು ಅಲ್ಲ ನಿನ್ನ ಮನದಲ್ಲಿರುವಂತಹ ಆಸೆಯು ಅಲ್ಲ, ನಮ್ಮೆಲ್ಲರ ಮನದಲ್ಲಿರುವಂತಹ ಆಸೆ ಒಂದೇ. ದೇವರನ್ನು ಸದಾ ಭಜಿಸುತ್ತಾ ಲೋಕದಲ್ಲಿ ನಾವು ಇದ್ದೇವಂತಾದ್ರೆ ದೇವನು ಯಾವತ್ತೂ ನಮ್ಮ ಕೈ ಬಿಡಲಾರೆ ಎನ್ನುವುದಕ್ಕೆ ನಮ್ಮ ಬದುಕೆನ್ನುವುದು ಸಾಕ್ಷಿಯಾಗಿದೆ. ಹೌದು ತಾನೆ? ಮದುವೆಯಾದ ಮೇಲೆ ಹೆಣ್ಣೋರ್ವಳಿಗೆ ಶ್ರೀಮತಿ ಎನ್ನುವ ಹಾಗೆ ಕರೆಯುತ್ತಾರೆ. ಆದ್ರೆ ನಿನಗೆ ಹಾಗಲ್ಲ ನೋಡು. ಹುಟ್ಟಿದ ಕ್ಷಣದಲ್ಲಿ ಶ್ರೀಮತಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದವರು. ಮಗಳೇ, ಬದುಕೆನ್ನುವುದು ನೀರಿನೋಪಾದಿಯಲ್ಲಂತೆ. ಎಲ್ಲೋ ಹುಟ್ಟಿದಂತಹ ಹನಿಯೊಂದು ಕಾಣುವಂತಹ ಸಾಗರ ಗರ್ಭವನ್ನು ಸೇರುವಲ್ಲಿ ಮಧ್ಯದಲ್ಲಿ ಅದೆಷ್ಟು ಅಡರು ತೊಡರುಗಳನ್ನು ಅನುಭವಿಸುತ್ತಾ ಮುಂದೆ ಸಾಗುತ್ತದಂತೆ. ಬದುಕೆನ್ನುವುದು ಹಾಗೆ ಅಲ್ವೇ ನಮ್ಮ ಬದುಕೆನ್ನುವುದು ಸಾಫಲ್ಯ ಹೊಂದುವುದು ಯಾವಾಗ ಎನ್ನುವ ಹಾಗೆ ನಾವು ಯೋಚನೆಯನ್ನು ಮಾಡುತ್ತಾ ಹೋದಿವಂತಾದ್ರೆ ಅದಕ್ಕೆ ದಾರಿಯನ್ನು ನಾವೇ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟಮ್ಮ. ಹೌದೇ? ಜೀವನ ಹೀಗೆ ಎನ್ನುವ ಹಾಗೆ ರೂಪಿಸಿಕೊಳ್ಳುವುದಕ್ಕೆ ಇನ್ನೊಬ್ಬನಿಂದ ಕಲಿಯಬೇಕಾದದ್ದು ಅನೇಕ ಇರಬಹುದು. ಅದನ್ನು ತಿಳಿದು ನಾವು ಮುಂದೆ ಹೋದಿವಂತಾದ್ರೆ ಜೀವನ ಹೀಗಿದೆ ಅಲ್ಲ, ಜೀವನ ಹೀಗೆ ಮಾಡಬಹುದು ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಅಮ್ಮ, ಇಷ್ಟೆಲ್ಲ ನಿನಗೆ ಆಡಿದೆ ಯಾಕೆ ಬಲ್ಲೆಯ? ಯಾಕಮ್ಮ? ಹೆಣ್ಣು ಹುಟ್ಟಿತು, ಹೊಟ್ಟೆಯಲ್ಲಿ ಒಂದು ಹುಣ್ಣು ಹುಟ್ಟಿತು ಎನ್ನುವ ಹಾಗೆ ಕೆಲವರೆಲ್ಲ ಆಡಿಕೊಳ್ಳುತ್ತಾರೆ. ಹೆಣ್ಣಿನ ಬಗ್ಗೆ ತಾತ್ಸಾರ ಭಾವನೆ ಇರುವವರೆಲ್ಲ ಹೇಳ್ತಾರೆ. ಹೌದು, ಹಾಗಂತ ಹೆಣ್ಣಿನ ಮನಸ್ಸನ್ನು ತಿಳಿದಂತಹ ಜ್ಞಾನಿಗಳು ಆಡಿದರಂತೆ. ಹೆಣ್ಣು ಲೋಕದ ಕಣ್ಣು ಎನ್ನುವ ಹಾಗೆ. ಹೌದು ತಾನೆ? ಹೆಣ್ಣು ಮನಸ್ಸು ಮಾಡಿದಳು ಅಂತಾದ್ರೆ ಯಾವುದನ್ನು ಸಾಧಿಸಿ ಆಡು ಎನ್ನುವುದಕ್ಕೆ ಕೆಲವೊಂದು ನಿದರ್ಶನಗಳಿದೆಯಂತೆ. ಅವೇನೇ ಇರಲಿ, ನಿನ್ನ ವಿಚಾರವಾಗಿ ಅನೇಕ ರೀತಿಯಲ್ಲಿ ಆಲೋಚನೆ ಮಾಡಿದವರು ನಾವು. ಹೆಣ್ಣೋರುಳು ಮನೆಯಲ್ಲಿ ಹುಟ್ಟಿದ ಕ್ಷಣದಲ್ಲಿ ತಂದೆ ತಾಯಿಯವರ ಮನದಲ್ಲಿರುವಂತಹ ಆಸೆಗಳೇನು? ನನ್ನ ಮಗಳು ಹೀಗೆ ಇರಬೇಕು, ಹೀಗೆ ಬೆಳೆಯಬೇಕು ಎನ್ನುವ ಹಾಗೆ ಆಶೆಯ ಗೋಪುರಗಳನ್ನೇ ಹೊತ್ತುಕೊಂಡಿರ್ತಾರಂತೆ ತಂದೆ ತಾಯಿಯಾದವರು. ಸರಿ, ನಿನ್ನ ಬಗೆಗಾಗಿಯೂ ನಾವೇ ಹಾಗೆ ಯೋಚನೆಯನ್ನು ಮಾಡಿದವರಮ್ಮ. ಇಂದಲ್ಲ ನಾಳೆಗಾಗುವಾಗ ಪತಿಯ ಗ್ರಹವನ್ನು ಸೇರುವವಳು ನೀನಿದ್ದೀಯ. ಹುಟ್ಟಿದಂತಹ ಹೆಣ್ಣು ಉಭಯ ಕುಲ ದೀಪ ಎನ್ನುವ ಹಾಗೆ ಆಡಿದರು. ಹುಟ್ಟಿದ ಮನೆಯ ಜ್ಯೋತಿಯನ್ನು ಅಲ್ಲ, ಸೇರಿದಂತಹ ತನ್ನ ಗಂಡನ ಮನೆಯ ಜ್ಯೋತಿಯನ್ನು ಬೆಳಗೋಳು ಯಾರು ಕೇಳಿದರೆ ಅದು ಹೆಣ್ಣಿಂದ ಸಾಧ್ಯ ತಾನೆ. ಅಳಿ ಉಳಿವೆನ್ನುವುದು ಆಕೆಯ ಕರದಲ್ಲಿ ಇರುತ್ತದಂತೆ. ಜೋಪಾನವಾಗಿ ಇರಿಸಿಕೊಂಡು ಮುಂದೆ ಆಕೆ ಸಾಗಿದಳು ಅಂತ ಆದ್ರೆ ಅವರಿಗಿರುವಂತಹ ಬೆಲೆಯೇ ಇನ್ನೊಂದಾಗಿರ್ತದೆ. ಪತಿವ್ರತ ಧರ್ಮ ಏನೆನ್ನುವ ಹಾಗೆ ಸ್ವಲ್ಪ ಅರಿವನ್ನು ನಿನಗೆ ಮಾಡಬೇಕಾಗಿದೆ. ಮಗಳೇ, ಸಣ್ಣ ಪ್ರಾಯದವಳು ನೀನು. ಸೇರಿದಂತಹ ಮನೆಯಲ್ಲಿ ಹೇಗೆ ಇರ್ತೀನುವ ಹಾಗೆ ನಿನಗೆ ಕಲ್ಪನೆ ಇರುವುದಿಲ್ಲ. ಹಾಗಂತ ತಾಯಿಯಾದವಳು ಅದನ್ನು ಮಕ್ಕಳಿಗೆ ತಿಳಿ ಹೇಳಬೇಕಾದ ಆಕೆಯ ಕರ್ತವ್ಯವಾಗಿರ್ತದಲ್ವೇನಮ್ಮ? ಹೌದು. ಹಾಗಾಗಿ ಆಡ್ತಾ ಇದ್ದೆ. ಸೇರಿದಂತಹ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಮಾವ ಹಾಗೂ ಅತ್ತೆಯನ್ನು ತಂದೆ ತಾಯಂದರಂತೆ ಕಾಣಮ್ಮ. ಅಲ್ಲ, ಭಾವ ಮೈದುರನ್ನು ಅಣ್ಣ ತಮ್ಮಂದರಂತೆ ಕಾಣು. ಅತ್ತಿಂಗಿಯಂದಿರನ್ನು ನಿನ್ನ ಅಕ್ಕ ತಂಗಿಯಂದಿರ ಹಾಗೆ ಕಾಣುತ್ತಾ ಹೋದೆಯಂತಾದ್ರೆ ಅವರ ಮನೆಯಲ್ಲಿ ಸದಾ ಸಂತೋಷವಾಗಿರುವುದಕ್ಕೆ ಸಾಧ್ಯ ಉಂಟು. ಮಾತ್ರವಲ್ಲ, ಪತಿವಾಕ್ಯವೇ ವೇದವಾಕ್ಯವನ್ನಾಗಿರಿಸಿಕೊಂಡು ಪತಿಯೊಂದು ಮಾತಾಡಿದ್ದೇ ಹೌದು ಅಂತಾದೆ ತದ್ವಿರುದ್ಧವಾಗಿ ವರ್ತಿಸುವುದಕ್ಕೆ ಹೋಗಬೇಡಮ್ಮ. ಇಲ್ಲವಮ್ಮ, ಇಲ್ಲ. ಪತಿಯ ಜೀವನವು ಹೀಗೇನು ಹಾಗೆ ರೂಪಿಸುವುದಕ್ಕೆ ಹೆಂಡತಿಯಿಂದಲೂ ಕೂಡ ಸಾಧ್ಯವಿದೆಯೇ? ಹಾಗಾಗಿ ಪತಿಯ ಮಾತಿಗೆ ಎರಡನ್ನು ಆಡದಿರು. ಪತಿಯ ಗ್ರಹವನ್ನು ಸೇರಿದೆಂಬಲ್ಲಿಗೆ ಸದಾ ನೀನು ಸಂತೋಷ ಭರಿತಳಾಗಿ ಇದ್ದದ್ದೇ ಹೌದು ಅಂತಾದ್ರೆ ನಿನ್ನ ಕೀರ್ತಿಶೇಷ ಎನ್ನುವುದು ಉಳಿಸಿಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯ ಉಂಟು. ಇದೆಲ್ಲವೂ ನಿನ್ನಲ್ಲಿರಬೇಕಾದಂತಹ ಕೆಲವು ಕ್ರಮಗಳು. ಶ್ರೀಮತಿ, ನಿನ್ನ ಬಗೆಗಾಗಿ ಯೋಚನೆ ಮಾಡುತ್ತಾ ಹೋದೆ ಅಂತಾದ್ರೆ ಕೆಲವೊಂದು ವಿಚಾರಗಳು ಮತ್ತೂ ನಿನಗೆ ಹೇಳಿಕೊಂಡು ಇಂತುರಿದ ಸುಕುಮಾರಿಗ ಕೃಪಕಾಂತೆಯು ಪದೇಚಿಸುತ್ತಲಿರೇ ಘನವಂತ ಪರ್ವತ ಬರಲು
ಧನವಂತ ಪರ್ವತ ಬರಲು ಮಾತಾ ಪುತ್ರಿಯರು ನಮಿಸಿ ನಮಿಸಿ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ, ಹೀಗೆ ಬರಬೇಕು. ಬರುವ ಬರುವ. ಹಾಗಾಗಿ ಕಾದಿರಿಸಿರುವಂತಹ ಮತ್ತೊಮ್ಮೆ ಶಿರಭಾಗಿ ನಮಸ್ಕರಿಸುತ್ತಾ ಇದ್ದೇನೆ. ದೀರ್ಘ ಸುಮಂಗಲಿ ಭವ. ಧನ್ಯಳಾದೆ ಪರ್ವತ ಮುನಿಗಳೇ. ಓಹೋ, ನನ್ನ ಪರಿಚಯವಾಯಿತು. ಖಂಡಿತವಾಗಿ ಅಯೋಧ್ಯೆದೊಳಗೆ ಪಾದವನ್ನು ಬೆಳೆಸುತ್ತ ಧಾವಿಸಿದವರು. ಹೌದು, ನಿಮ್ಮ ಪಾದದಿಂದ ನಮ್ಮೆಲ್ಲರ ಜನ್ಮ ಎನ್ನುವುದು ಪಾವನವಾಯಿತು. ಹೇಳಿ, ನೀವೆಲ್ಲ ಸಾಮಾನ್ಯದವರಲ್ಲವಂತೆ, ಲೋಕದ ಹಿತವನ್ನೇ ಸದಾ ಬಯಸುವರಂತೆ ನಮ್ಮ ವಿಚಾರವಾಗಿ ತಿಳಿದುಕೊಂಡವಳು ನಾನು. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನಮ್ಮ ಅಯೋಧ್ಯಪುರದೆಡೆಗೆ ಬರಬೇಕು ಅಂತಾದ್ರೆ ಕಾರ್ಯಕಾರಣಗಳೆನ್ನುವುದು ಇರುತ್ತದಲ್ಲ? ಗೊತ್ತಿಲ್ಲ. ಖಂಡಿತವಾಗಿ ಅಂದ್ರೆ ನಾನು ನಾನಾಗಿ ಬಂದದ್ದಲ್ಲ. ಅದರರ್ಥ ಇವತ್ತು ನನಗೆ ಇಲ್ಲಿಗೆ ಹೇಳಿಕೆಯೂ ಇರಲಿಲ್ಲ. ಆದರೂ ಏನೋ ಒಂದು ಚಿತ್ತದಲ್ಲಿ ಹೋಗು ಹೋಗು ಎನ್ನುವ ಹಾಗೆ ಒಂದು ಪ್ರಚೋದಿಸಿದ ಕಾರಣ ಇಲ್ಲಿ ತನಕ ಬರಬೇಕಾಯ್ತು. ಎಲ್ಲರ ಬದುಕಿನಲ್ಲಿ ಹಾಗೆ ಅಲ್ಲೂ. ಇದು ಅಂಬರೀಷ ಹೆಂಡತಿ ನಾನು, ಸುಮಲತಾ. ನಾನೇ ಅಂಬರೀಷನ ಹೆಂಡತಿ ಅಲ್ಲ. ನೀವು ಎಲ್ಲಿಗೆಲ್ಲ ಹೋಗಬೇಕು? ಹಾಗಲ್ಲ, ನನಗೆ 2 ಹೆಣ್ಣು ಮಕ್ಕಳನ್ನು ಕಂಡಾಗ ಆಯ್ತಿಲ್ಲ. ನಿಮ್ಮನ್ನು ನೋಡಿದ್ರೆ ಸುಮವಾಗೆ ಕಾಣುತ್ತಾ ಇದ್ದೀರಿ, ಹತ್ತಿರದಲ್ಲಿ ಒಂದು ಲತೆ ಹಾಗೆ ಕಾಣುತ್ತಾ ಇತ್ತು. ಎರಡನ್ನು ಸೇರಿಸಿದಾಗ ಅಂಬರೀಷ ಅಂತ ಹೇಳಿದಾಗ ಪಕ್ಕನೆ ಸುಮಲತಾ ಅಂತ ಹೇಳಿ ಹಾಗೆ ಅಷ್ಟೇ. ಮತ್ತೆ ನಾನು ಅದೇ ರೀತಿ ನಾನು ಹಾಗೆ ಕಲ್ಪಿಸಿಕೊಂಡೆ, ನೀವು ಹಾಗೆ ತಿಳ್ಕೊಂಡು ಮಾತಾಡಿದ್ರೇನು? ಹಾಗೆ ಅಂಬರೀಷನ ಹೆಂಡತಿ ನಾನೇ. ಓಹೋ, ನೀನು ಹೆಂಡತಿ ಆದ್ರೆ ಮತ್ತೆ ಪಕ್ಕದಲ್ಲಿದ್ದದ್ದು ಅವಳು ನನ್ನ ಮಗಳು. ಹೌದು. ನಮಿಸಿ ನಿಂತಿರಲ್ ಅರಳ ಸರಳ ಮಳೆಯು ಕಂತು ಕರೆಯಲ್ಕವಾಗಿ ನಾರದನು ದೇವಿರಗಾನಲದಿ ಕುದಿಯುತ್ತ ನಿಂತು ಚಿಂತಿಸಿದ ಮನವೇ ನೀದರ ಕಾತರಿಸುವುದಿ ಜನಪನ ಸುದ್ದಿಗೆಳಸಿ ಈ ಜನಪನ ಸುದ್ದಿಗೆಳಸಿ ಜನಪನ ಸುದ್ದಿಗೆಳಸಿ ಈ ಜನಪನ ಸುದ್ದಿಗೆಳಸಿ ಮನಸಿದ ಇಕ್ಕಿದ ಬಲೆಯೊಳು ಸಿಕ್ಕಿದ ಮನಸಿದ ಇಕ್ಕಿದ ಬಲೆಯೊಳು ಸಿಕ್ಕಿದ ಜನಸಾಮಾನ್ಯರಿಗೆಣೆಯಾದೆನು ಮನಸಿದ ನಿಕ್ಕಿದ ಬಲೆಗಳು ಸಿಕ್ಕಿದ ಜನಸಾಮಾನ್ಯರಿಗೆಣೆಯಾದೆನು ಮನವೇ ನೀದರ ಕಾತರಿಸುವುದಿ ಜನಪನ ಸುದ್ದಿಗೆಳಸಿ ಮನಸಿದ ನಿಕ್ಕಿದ ಬಲೆಗಳು ಸಿಕ್ಕಿದ ಜನಸಾಮಾನ್ಯರಿಗೆಣೆಯಾದೆನು ಆಶ್ಚರ್ಯ. ಯಾವತ್ತೂ ಈ ರೀತಿ ಆದದ್ದಿಲ್ಲ ನಮಗೆ. ಆದ್ರೆ ಇಲ್ಲಿ ಬಂದಾಗ ಕ್ಷಣ ಈ ರೀತಿಯಾದಂತಹ ಒಂದು ಅನುಭವ ಯಾಕಾಯ್ತೋ ಗೊತ್ತಾಗುತ್ತಾ ಇಲ್ಲ. ಎಷ್ಟೋ ಹೆಣ್ಣು ಮಕ್ಕಳನ್ನು ತೆಂಕು ಬಡಗಿನಲ್ಲಿ ಕಂಡವ ನಾನು. ಆದ್ರೂ ಇಂತಹ ಒಂದು ಭಾವನೆ ನನ್ನ ಮನಸ್ಸಿನೊಳಗೆ ಬಂದ ದಿವಸ ಯಾವ ಪ್ರಸಂಗದಲ್ಲೂ ಆಗಲಿಲ್ಲ. ಆದ್ರೆ ಇವತ್ತಿಗೆ ಹೀಗಾಗಬೇಕು ಅಂತಾದ್ರೆ ಕಾರಣ ಏನೋ ಗೊತ್ತಿಲ್ಲ. ಮಗಳು ಅಂತ ಹೇಳಿದ್ರು, ಮಗಳನ್ನು ಕಂಡಾಕ್ಷಣ ಆ ನಂಗನ ಬಾಣ ಪ್ರಯೋಗವೋ ಏನು ಒಂದು ರೀತಿ ಶರೀರದಲ್ಲಿ ಬೇಕು ಬೇಕು ಅಂತ ಆಗುತ್ತಾ ಉಂಟು. ಏನು ಬೇಕು ಅಂತಲೇ ಗೊತ್ತಾಗುತ್ತಾ ಇಲ್ಲ.
ಯಾವುದನ್ನು ಕೇಳುವುದು ಎಲ್ಲಿಂದ ಪ್ರಾರಂಭಿಸುವುದು ಅಂತಲೇ ನಮ್ಮ ಸಮಸ್ಯೆ. ಬಿಟ್ರೆ ಪ್ರಾರಂಭ ಆದ್ರ ಮೇಲೆ ಸಮಸ್ಯೆ ಇಲ್ಲ. ಒಟ್ಟಾರೆ ನನ್ನಷ್ಟಕ್ಕೆ ನಾನು ಹುಚ್ಚನಂತೆ ಮಾತಾಡುವುದಲ್ಲ. ಯಾಕೆಂದ್ರೆ ಸ್ವಲ್ಪ ಈ ಚಿತ್ತ ಚಂಚಲ ಆಯಿತಾ ಮತ್ತೆ ಹುಚ್ಚರ ಸಂತೆ. ನಾವು ಕೆಲವರನ್ನೆಲ್ಲ ಭೂಲೋಕದಲ್ಲಿ ಕಂಡಿದ್ದೇವೆ. ಕೆಲವರು ಹುಚ್ಚರ ಸಂತೆಯಾಗಿ ಕೆಲವು ಅಲ್ಲೆಲ್ಲಿ ಹೃದಯಾಘಾತದಲ್ಲಿ ಸಾಯುವುದು ಉಂಟು. ಅದು ಹೆಚ್ಚಾದದಕ್ಕೆ ಕಾರಣವೇ ಇದು ಚಿತ್ತ ಚಂಚಲವಾಗುವುದು. ಆದಷ್ಟು ಚಿತ್ತವನ್ನು ಒಂದು ಸ್ವಾಸ್ಥ್ಯದಲ್ಲಿ ಇಟ್ಟುಕೊಂಡ್ರೆ ಆ ಸಮಸ್ಯೆಗಳು ಬರುವುದಿಲ್ಲ. ಹಾಗಂತೇಳಿ ನನ್ನ ಪಾಲಿಗೆ ಈ ರೀತಿ ಆಯ್ತು ಅಂತಾದ್ರೆ ಏನೋ ಒಂದು ಸಮಸ್ಯೆ. ನನ್ನ ಮನಸ್ಸೆನ್ನುವಂಥದ್ದು ಮಾರ್ಜಾಲದ ನಡಿಗೆಯಂತೆ ನೋಡಿ, ಮಾರ್ಜಾಲದ ನಡಿಗೆಯಂತೆ ನಡೀತಾ ಉಂಟಲ್ಲ. ಹಾಗಾದ್ರೆ ಬೆಕ್ಕಿಗೂ ನನ್ನ ಮನಸ್ಸಿಗೂ ಏನೋ ಒಂದು ಸಂಬಂಧ ಕಲ್ಪಿತವಾಗುತ್ತಾ ಉಂಟು. ಅದನ್ನು ಇಲ್ಲೇ ನಿವಾರಿಸಿಕೊಳ್ಳಬೇಕು. ಓ ಅಮ್ಮ ಮನೆಗಳೇ, ಅಮ್ಮ ಬೇಡ, ಆ ಶಬ್ದ ಒಳ್ಳೆದಿಲ್ಲ. ಮತ್ತೆ ಇಷ್ಟೊತ್ತು ತನಕ ಅಮ್ಮ ಸರಿ, ಇನ್ನಲ್ಲ ಎಂತದ್ದು ಮಾಡುದು ಅಂತಲೇ ಅಂದಾಜಾಗುದಿಲ್ಲ. ಆಶೀರ್ವಾದ ಮಾಡುವುದು ಆಶೀರ್ವಾದ ಬೇಡುವುದ ಗೊತ್ತಾಗುತ್ತಾ ಇಲ್ಲ. ಯಾಕೆ ನಿಮ್ಮಲ್ಲೊಂದು ನನ್ನ ಭಿನ್ನಹ ಉಂಟು. ಏನದು ಮನೆಗಳೇ? ಬೇರೇನಲ್ಲ, ಈಗ ನಿಮ್ಮ ಮಗಳಲ್ವಾ? ನನ್ನ ಮಗಳಂತ ಹೇಳಿದೆ. ಪ್ರಾಯಕ್ಕೆ ಬಂದಿದ್ದಾಳೆ. ಪ್ರಾಯಕ್ಕೆ ಬಂದಿದ್ದಾಳೆ. ಮದುವೆ ಪ್ರಾಯಕ್ಕೆ ಬಂದು ತಲುಪಿದ್ದಾಳೆ. ಮದುವೆ ಪ್ರಾಯಕ್ಕೆ ಬಂದಿದ್ದಾಳೆ. ಖಂಡಿತವಾಗಿ ಬಾಲ್ಯ ಎನ್ನುವುದು ಹೋಯ್ತ ಬೆಳಕು. ಈಗ ಮದುವೆ ಪ್ರಾಯಕ್ಕೆ ಬಂದ ನಂತರ ಮದುವೆ ಆಗ್ಲೇಬೇಕಲ್ವಮ್ಮ? ಅಲ್ಲ, ಹೆಣ್ಣಿಗೆ ಮದುವೆ ಮಾಡಿಸಲೇಬೇಕಲ್ಲ. ನೀವು ಮದುವೆ ಆಗಿದ್ದೀರಲ್ವ? ನಾನು ಮದುವೆ ಆಗಿದ್ದೇನೆ. ಪ್ರಾಯಕ್ಕೆ ಬಂದಾಗಲೇ ಮದುವೆ ಆದದ್ದಲ್ಲ? ಖಂಡಿತವಾಗಿ. ಪ್ರಾಯ ಕಳೆದ ಮೇಲೆ ಮದುವೆ ಆದದ್ದಲ್ಲ ಅಲ್ಲ? ಅದು ನಿಮ್ಮನ್ನು ಮಗಳನ್ನು ನೋಡುವಾಗ ಗೊತ್ತಾಗುತ್ತದೆ. ಕಳೆದು ಮದುವೆ ಆಗಬಾರದು ಅಂತೇನೆ ಇಲ್ಲ. ಇಲ್ಲ, ಕೆಲವರ ಜೀವನದಲ್ಲಿ ಸ್ವಲ್ಪ ತಡವಾಗಬಹುದು, ಕೆಲವರ ಜೀವನದಲ್ಲಿ ಸ್ವಲ್ಪ ಬೇಗ ಆಗಬಹುದು, ಕೆಲವರಿಗೆ ಮದುವೆ ಆಗದೇ ಇರಬಹುದು. ಹೇಳಲಿಕ್ಕಾಗ್ತದೆ. ನೀವು ಹೇಳಿದ ಮಾತನ್ನು ಒಪ್ಪಿಕೊಳ್ಳಬಹುದು. ಯಾಕೆಂತ ಹೇಳಿದ್ರೆ ನೀವು ಹೇಳಿದ್ರಿ ಅಂತ ಒಪ್ಪಿಕೊಳ್ಳಬಹುದು. ಯಾವಾಗಲೂ ಬಾಯಲ್ಲಿ ಹಲ್ಲಿದ್ದಾಗಲೇ ಕಡಲೆ ತಿನ್ನಬೇಕು ಅಂತ ಮನಸ್ಸಾಗಬೇಕು. ನುಡಿ ಉಂಟಲ್ಲ. ಹೌದು. ಮತ್ತೆ ಹಲ್ಲಿದ ಮೇಲೆ ಕಡಲೆ ತಕ್ಕೊಂಡು ಪ್ರಯೋಜನ ಇಲ್ಲ. ನೋಡ್ತಾ ಇರ್ಬೇಕಷ್ಟೇ. ಹೌದೌದು. ಅಲ್ಲ, ಆಗ್ತದೆ, ತಿನ್ಲಿಕ್ಕೆ ಆಗ್ತದೆ. ಕುಟ್ಟಿ ಪುಡಿ ಮಾಡಿ ಕುಡಿಬಹುದು, ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅಗಿಯುವಂತಹ ರುಚಿ ಸಿಗುವುದಿಲ್ಲ. ಆ ರುಚಿ ಸಿಗುವುದಿಲ್ಲ. ಯಾವುದೇ ಒಂದು ಭೋಜನವನ್ನು ಮಾಡಬೇಕು ಅಂತಾದ್ರೂ ಅದರ ಬಿಡಿ ಬಿಡಿಯಾಗಿ ಸವಿಯನ್ನು ಉಣ್ಣುವಂತಹ ಸ್ವಭಾವ ಇರಬೇಕು. ಖಂಡಿತವಾಗಿ. ಹಾಗೆಂತೇಳಿ ನಾವೆಲ್ಲ ಅದನ್ನ ಹಾಗೆ ಮಾಡುವವರಲ್ಲ. ನಾವೆಲ್ಲ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ತಪಸ್ಸನ್ನು ಆಚರಿಸ್ತಿರುವಂತಹ ಪರ್ವತ ಮುನಿ. ಖಂಡಿತವಾಗಿ. ಆದ್ರೆ ನೀವು ಹೇಳಿದ ಮಾತಿನ ಪ್ರಕಾರ ಈಗ ನಿಮ್ಮ ಮಗಳನ್ನು ನಿಮ್ಮನ್ನು ಒಂದು ಹತ್ತಿರದಲ್ಲಿ ನಿಲ್ಲಿಸಿ ನೋಡಿದ್ರೆ ಹೇಗೆ ಕಾಣುತ್ತದೆ? ಹೇಗೆ? ಒಂದು ಅಕ್ಕ ತಂಗಿಯಾಗಿ ಕಾಣುತ್ತದೆ. ಅಥವಾ ನೀವು ಮಗಳ, ಅವಳಮ್ಮವ ನೀವು ಮಗಳು ಅಂತ ಹಾಗೆ ಕಾಣುತ್ತದೆ. ಅದು ಮಕ್ಕಳನ್ನು ಬೆಳೆಸುವ ವಿಧಾನದಲ್ಲಿ ಇರ್ತದೆ ಅಲ್ಲ? ಈ ಒಂದು ಅದೌದು, ಬೆಳೆಸುವ ವಿಧಾನದಲ್ಲಿ ಇರ್ತದೆ. ಮತ್ತು ಇತ್ತೀಚೆಗಿನ ದಿವಸಗಳಲ್ಲಿ ಕೆಲವು ಸಮಸ್ಯೆ ಆಗುತ್ತದೆ. ಹೇಗೆ? ಈ ತಾಯಿ ಮಗಳು ಒಟ್ಟಿಗೆ ಬರುತ್ತಿರುವಂತಹ ಸಂದರ್ಭ ಒಂದೇ ಒಂದು ಪ್ರಶ್ನೆ ಎರಡು ಪರಿಣಾಮ ಕೊಡ್ತದೆ. ಹೇಗೆ? ಇದು ಹತ್ತಿರದಲ್ಲಿರುವುದು ನಿಮ್ಮ ತಂಗಿಯ, ಹೇಗೆ ಹತ್ತಿರದಲ್ಲಿರುವುದು ನಿಮ್ಮ ತಂಗಿಯ ಅಂತ ಕೇಳಿದಾಗ ಅಲ್ಲಿ ತಾಯಿಗೆ ಪರಮಾನಂದವಾಯಿತು. ಹೌದೌದು. ನನ್ನ ಯೌವನ ಇನ್ನೂ ಉಳ್ಕೊಂಡಿದೆ. ಮಗಳಿಗೆ ಬೇಸರ, ಆತ್ಮತೃಪ್ತಿ. ನಾನು ಅಷ್ಟು ಒಂದು ಪ್ರಾಯ ಹೋದಾಗೆ ಕಾಣುತ್ತೇನೆ ಅಂತ ಒಂದೇ ಶಬ್ದ ಎರಡು ಪರಿಣಾಮ. ಖಂಡಿತ ಖಂಡಿತ ಹಾಗಾಗಬಾರದು. ಈಗ ಮಗಳನ್ನು ಹೇಳಿದ ನಂತರ ನನ್ನದೊಂದು ಭಿನ್ನ ಉಂಟು ನಿಮ್ಮ. ಏನು ಮನೆಗಳೇ? ನನಗೆ ಒಂದು ಮಾತು ಕೊಡಬೇಕು. ಮಾತು ಕೊಡಬೇಕು. ನನಗೆ ಇಷ್ಟು ದಿವಸ ಇಂಥ ಅನುಭವ ಆದದ್ದಿಲ್ಲ. ನಿಮ್ಮನ್ನು ಕಾಣುವುದೇ ನನ್ನ ಸೌಭಾಗ್ಯ ಎನ್ನುವುದಾದ್ರೆ ನೀವು ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ಆಡ್ಲಿಕ್ಕೆ ಉಂಟೆ ಹೇಳಿ? ಹೌದಾ? ನನ್ನನ್ನು ಕಾಣುವುದೇ ನಿಮ್ಮ ಸೌಭಾಗ್ಯ ಅಲ್ಲ? ಆ ಭಾಗ್ಯದಲ್ಲಿ ಇದನ್ನೂ ಒಂದು ಸೇರಿಸಿಕೊಳ್ಳಿ. ಖಂಡಿತವಾಗಿ. ನಿಮ್ಮ ಮಗಳನ್ನು ಮದುವೆ ಆಗಬೇಕು ಎನ್ನುವಂತ ಆಸೆ ನನಗಾಗಿದೆ. ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡಬಹುದೇ? ರಾಣಿದಳು ಮಾನ್ಯ ಮುನೀಂದ್ರರೇ, ಮಾನ್ಯ ಮುನೀಂದ್ರರೇ, ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ. ಕ್ಷೋಣಿಯೊಳನಿಂದು ಧನ್ಯ ಎನ್ನಿಸಿದೆ, ಕ್ಷೋಣಿಯೊಳನಿಂದು ಧನ್ಯ ಎನ್ನಿಸಿದೆ. ವಾಟಾಗಿ ಪುಸಿಯುವುದನ್ನ ಮಗಳ ನೀವೇ, ಎನ್ನ ಮಗಳ ನೀವೇ.
ಖಂಡಿತ. ನನ್ನ ಮುಖ ನೋಡಿದ್ರೆ ಹಾಗೆ ನಾನೆಲ್ಲ ಊರು ತುಂಬಾ ಸುಳ್ಳು ಹೇಳ್ಕೊಂಡು ತಿರುಗುವನಾಗೆ ಕಾಣ್ತೇನೆ. ಹಾಗಲ್ಲ, ಸತ್ಯವನ್ನ ಆಡಿದ್ದು ಈಗ. ಮಗಳನ್ನು ನನಗೆ ಮದುವೆ ಮಾಡಿಸಿ ಕೊಡ್ತೀರಾ ಅಂತ ಕೇಳಿದ್ರಲ್ಲ. ಹೌದು, ಒಂದು ಅಲ್ಲ, ಆಶ್ಚರ್ಯವಾಯಿತು ನನಗೆ. ಯಾಕೆ? ನಿಮ್ಮಂತಹ ಮನುಮುನಿಗಳು ಮದುವೆ ಆಗಬಾರದು, ಹೌದು, ಮದುವೆಯ ರೀತಿಯ ಯೋಚನೆಯೂ ಕೂಡ ಮಾಡಬಾರದಂತೆ. ಅಂತ್ಯಕಂತೆಗಳಷ್ಟೇ. ಹೌದು, ಆದ್ರೆ ನೀವು ಆಡಿದಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಅಲ್ಲ, ನೀವಾದ್ರೂ ಹೀಗೆ ಕೇಳಿದ್ರಿ, ಮದುವೆ ಮಾಡಿಸಿ ಕೊಡ್ತೀರಾ ಎನ್ನುವ ಹಾಗೆ. ಮತ್ತೆ ಕೆಲವರೆಲ್ಲ ಹೇಗೆ ಆಡ್ತಾರೋ ನಮಗೆ ತಿಳಿದಿಲ್ಲ. ಹೌದು, ನಿಮ್ಮ ಮಾತನ್ನು ಕೇಳುವಾಗ ಅತ್ಯಧಿಕವಾದಂತಹ ಸಂತೋಷ ಎನ್ನುವುದು ನನ್ನ ಪಾಲಿಗಾಯಿತು. ಮುನಿಗಳೇ, ಮದುವೆಯಾಗುತ್ತೇನೆ ನಿಮ್ಮ ಮಗಳನ್ನು ಎನ್ನುವ ಹಾಗೆ ಆಡಿದ್ರಲ್ಲ, ಹೌದು, ಸಂತೋಷವಾಯಿತು. ಹೆಣ್ಣೆನ್ನುವುದು ಇದ್ದಂತಹ ಮನೆಯಲ್ಲಿರುವುದಕ್ಕೆ ಅಸದಳವಂತೆ ಆಗಬಾರದು. ಮೆಟ್ಟಿದ ಮನೆ ಗಂಡನ ಮನೆಯನ್ನು ಸೇರಬೇಕಾದ ಒಂದು ದಿನಕ್ಕಾದ್ರೆ ಆಕೆಗೆ ಬರುವಂತಹ ಯೋಗವಂತೆ. ಹೌದು, ಮತ್ತೆ ಕೆಲವರ ಹಣೆಯಲ್ಲಿ ಹೇಗೆ ಬ್ರಹ್ಮ ಬರೆದಿದ್ದಾನೆ ಅನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಅದು ಸತ್ಯ, ದೇವರನ್ನೇ ತಿಳಿಲಿಕ್ಕೆ ಸಾಧ್ಯ ಅಲ್ಲವೋ? ಯಾರ್ಯಾರ ಹಣೆಯಲ್ಲಿ ಯಾರ್ಯಾರು ಯಾರನ್ನು ಮದುವೆ ಆಗಬೇಕು ಎನ್ನುವುದನ್ನು ಯಾರಿಂದಲೂ ನಿದರ್ಶಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಮುನಿಯಾದಂತಹ ನಾನು ಇವತ್ತು ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಂತ ಬಂದದ್ದು. ಹೌದು, ಯಾರು ಯಾರನ್ನು ಮದುವೆ ಆಗುತ್ತಾರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ. ಆದ್ರೆ ನೀವು ಆಡಿದಂತಹ ಮಾತನ್ನು ಕೇಳಿ ನಾವು ಒಪ್ಪಿಗೆಯನ್ನು ಕೊಡಬೇಕೆನ್ನುವ ಹಾಗೆ ನನಗೂ ಮನಸ್ಸುಂಟು. ಸರಿ, ಹಾಗಾದ್ರೆ ಒಪ್ಪಿಗೆ ಕೊಡಬಹುದಲ್ಲ? ಹಾಗಲ್ಲ, ಅದರಲ್ಲಿ ಮತ್ತೆ ಯಾಕೆ ಹಿಂದೆ ಉಳಿತಾ ಇದ್ದೀರಿ ಸ್ವಲ್ಪ? ಕಾರಣ ಮತ್ತೇನಲ್ಲ, ಸದಾ ಲೋಕದ ಹಿತವನ್ನು ಬಯಸುವರಂತೆ, ಲೋಕ ಸಮಸ್ತ ಸುಖಿನೋ ಭವಂತು ಹಾಗೆ ತಿಳಿದುಕೊಂಡು ಬದುಕಿದವರಂತೆ. ಸತ್ಯ. ಮತ್ತೆ ನಿಮಗಾಗಿ ನೀವು ಯಾವುದನ್ನು ಉಳಿಸಿಕೊಡುವರಲ್ಲ, ಪರೋಪಕಾರ್ತಾಯ ಇದಂ ಶರೀರ, ಇನ್ನೊಬ್ಬರಿಗಾಗಿ ಇರುವವರು. ಮತ್ತೆ ಇನ್ನೊಬ್ಬರಿಗೆ ನಾವು ಇರುವುದೇ ಇನ್ನೊಬ್ಬರಿಗಾಗಿ. ನನ್ನ ಮಗಳ ಇಲ್ದಿದ್ರೆ ನಮ್ಮದೇನು ಇಲ್ಲ ಇಲ್ಲಿ. ಖಂಡಿತವಾಗಿ ನನ್ನ ಮಗಳ ಬದುಕೆನ್ನುವುದು ನಿಮ್ಮ ಕರದಲ್ಲಿ ಬಂದು ಸೇರ್ತದಂತ ಆದ್ರೆ ನಾ ಸಂತೋಷಗೊಂಡಿದ್ದೇನೆ. ನನ್ನ ಮಗಳ ಜೀವನ ಎನ್ನುವುದು ಸಫಲಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆ ದಾರಿ ಎನ್ನುವುದು ಈ ಕಾಲಕ್ಕೆ ಬಂತು ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ಮತ್ತೆ ಇನ್ನೊಂದು ಹೇಳುತ್ತೇನೆ. ಏನು? ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಟ್ಟಲ್ಲಿ ನಿಮಗೆ ತುಂಬಾ ಅನುಕೂಲ ಉಂಟು, ಮಗಳಿಗೂ ಕೂಡ. ಹೇಗೆ? ಅತ್ತೆ ಮಾವಂದಿರ ಕಾಟ ಇಲ್ಲ, ನಾನು ಒಬ್ಬನೇ ಇರುವುದು. ಅದು ದೊಡ್ಡ ಸಮಸ್ಯೆ ಇತ್ತೀಚೆಗೆ. ಅಲ್ಲ, ಆ ಸಮಸ್ಯೆ ಇಲ್ಲ ನನ್ನ ಮನೆಯಲ್ಲಿ. ನಾನು ಓರ್ವಳೆ, ಮತ್ತೆ ನನಗೆ ಅದು ಮಾಡಿ ಇದು ಮಾಡಿ ಬಡಿಸಬೇಕಂತಿಲ್ಲ. ಮುನಿಗಳೇ, ಒಂದು ಎರಡು ಗೆಡ್ಡೆ ಗೆಣಸು ಅಲ್ಲೇ ತಗೊಂಡು ಕೊಟ್ಟರೆ ಸಾಕು, ಅದನ್ನೇ ತಿಂದು ಸುಮ್ಮನೆ ಇರ್ತೇನೆ. ಆದ್ರೆ ನಾವು ಕೊಡುವ ಯೋಚನೆ ಮಾಡಬೇಕು. ತುಂಬಿದ ಮನೆಗೆ ಹೆಣ್ಣನ್ನು ಕೊಡಬೇಕು ಅಂತ ಒಂದು ಮಾತುಂಟು. ತುಂಬಿದ ಮನೆಯಲ್ಲಿ ಹೆಣ್ಣನ್ನೆಲ್ಲೇ ನೂರಿಸುವುದೊಳಗೆ ಹಾಗೆ ಅಷ್ಟಾಗುದಿಲ್ಲ. ಅಲ್ಲ, ಬಂಧು ಬಳಗದವರು ಇರುವ ಮನೆಗೆ ನಾವು ಕೊಡಬೇಕು ಎನ್ನುವಂತಹ ಒಂದು ಮಾತಿದೆ. ಹಾಗೆ ಆದ್ರೆ ನಿಮ್ಮ ಕೈಗೆ ಕೊಟ್ಟೆ ಅಂತಾದ್ರೆ ಲೋಕವೇ ನಿಮ್ಮದು ತುಂಬಿದ ಮನೆ, ಮತ್ತೆ ಏನಾಗ್ಲಿಕ್ಕೆ ಲೋಕವೇ ನನ್ನ ಮನೆ. ನಿಮ್ಮನ್ನು ಗುರುತಿಸುವಾಗ ನನ್ನ ಮಗಳನ್ನು ಗುರುತಿಸುವುದೇ ಉಳಿಯುವುದು ಮತ್ತೆ ಅಲ್ಲವೇ? ಹಾಗಲಿ ಅಂತೆ. ಆದ್ರೆ ಇನ್ನೊಂದು ಇಹುದು, ಏನು? ನನ್ನ ಕೈ ಹಿಡಿದಂತಹ ನನ್ನ ದೇವರು, ಅವರಲ್ಲಿ ಒಂದು ವಿಚಾರವನ್ನು ನಾನು ತಿಳಿಸಲೇಬೇಕಲ್ವೇ? ಯಾರು? ನಾನು ನಿಮ್ ಪತಿದೇವರು. ಖಂಡಿತ. ಅಂಬಿ. ಹೌದು, ಹ. ಹೌದು, ಅಂಬರೀಷ್. ಹೌದು, ಅಂಬಿ, ಅವರಲ್ಲಿ ಒಂದು ಪ್ರೀತಿಯಲ್ಲಿ ಅಂಬಿ. ವಿಚಾರವನ್ನು ಹೇಳಬೇಕಲ್ಲವೋ? ಅದಕ್ಕೊಂದು ನನಗೆ ಒಪ್ಪಿಗೆಯನ್ನು ಕೊಡಬೇಕು. ಸರಿ, ಆಯ್ತಲ್ಲ? ಆಯ್ತಾಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲ, ಕೇಳುವುದು ಆದ್ರೂ ನನಗೆ ಕೊಡ್ಬೇಕು. ಖಂಡಿತವಾಗಿ ನಿಮಗೆ ನನ್ನ ಮಗಳು ಶ್ರೀಮಂತಿ ನಿಮಗೆ ಕೊಡು. ಇಂದಿರೇ ಪೊರಟಿಗ ಧರಣಿ ಕಾಂತಂ ಗೀರ್ವಾಣ ಯೋಗಿಯಿಂದೊಡಗೂಡುತ್ತ ಅಂತಃಪುರಕೈತರೇ ನೃಪಕಾಂತೆಯು ತಾನೀರ್ವರಿಂಗಿರಗಿ ಸವಿನಯದು ನಿಂದಿರಲು ನೃಪ ಕಾಣುತ್ತ ಮುನೀಂದ್ರ ಪರ್ವತಂಗೆರಗಿದನು. ನೃಪ ಕಾಣುತ್ತ ಮುನೀಂದ್ರ ಪರ್ವತಗೆರಗಿದನು. ನಾರಂದನಂದವ ಬಣ್ಣಿಸಲಿಕಾರಿಂದಲಳವಾಗ ಅಲಭ್ಯ ಲಾಭವೇ ಯೋಗ, ಅಲಭ್ಯ ಸಂರಕ್ಷಣೆಯೇ ಕ್ಷೇಮ, ಯೋಗ ಕ್ಷೇಮ. ಇವರು ಯಾವಾಗ್ಲೂ ಹೀಗೆ, ಇವತ್ತು ಮಾತ್ರ ಇಲ್ಲ ಇಲ್ಲ, ನಿಮ್ಮಂತವ್ರು ನೋಡುವಾಗ ಹಾಗೆ. ಅಂಬರೀಷ್ ಅಂಬರೀಷ ಅಂಬರೀಷ್, ಅಂಬರೀಷ ನೀನು ನನ್ನಲ್ಲಿ ಹೇಳಿ ಬಂದದ್ದು ಏನು ಅಂತ? ಹೆಂಡತಿ ಅಂತಃಪುರಕ್ಕೆ ಕರ್ಕೊಂಡೋಗಿ ಮಾತಾಡಿಸ್ತೇನೆ ಮದುವೆ ವಿಷಯ. ಅಂತಃಪುರದಲ್ಲಿ ಗಂಡಸರು ಯಾರದು? ಅಯ್ಯೋ, ಇವರು ನಿಸ್ಪೃಹರು,
ಸರ್ವಸಂಗ ಪರಿತ್ಯಾಗಿಗಳು. ನಿಮ್ಮ ಅಳಿಯ ನಾನು ನಿನ್ನಲ್ಲಿ ಅವನ ಬಗ್ಗೆ ವರ್ಣನೆ ಮಾಡು ಅಂತ ಹೇಳಿದ್ದಲ್ಲ. ಅಲ್ಲ, ಗಂಡಸ ಯಾರು ಅಂತ ಕೇಳುವಾಗ ಗಂಡಸು ಅಂತ ಹೇಳಲಿಕ್ಕಿದ್ದಲ್ಲ. ಇವರು ಪರ್ವತ, ಇವರು ಗಂಡಸ. ನನಗೆ ಗಂಡಸ ಅಲ್ವಾ? ನಾರದನ ಬುದ್ಧಿಯನ್ನ ಸರಿ ತೋರಿಸ್ತಾ ಇದ್ದೇನೆ. ಯಾವುದೇ ಒಂದು ಕುಟುಂಬವನ್ನು ಸರಿಯಾಗಿ ಮಾವ ಅಂತ ಹೇಳುವುದಕ್ಕೆ ನಿನಗೇನು ನಾಲಿಗೆ ಹೇಳ್ತಿದ್ದ? ಅದು ಮಾವ ಅಂತ ಹೇಳಲಿಕ್ಕೆ ಆ ಭಾವನೆಯನ್ನು ಇಟ್ಟುಕೊಳ್ಬೇಕು. ನಿನಗೆ ಗಂಡ ಹೆಂಡತಿ ಮಧ್ಯೆ ಬೆಲೆ ಗೊತ್ತುಂಟ? ಗಂಡ ಹೆಂಡತಿ ಅನ್ನೊಂದು ದೂರ ಮಾಡ್ಲಿಕ್ಕೆ ನೋಡುದ ಯಾರ್ಯಾರಿದ್ದಾರೆ ಅಂತ ನೀವು ಸರಿ ಉಂಟು ನನ್ನದು. ಪರ್ವತ ನಾರದರು ಅಂತ ಹೇಳಿದ್ರೆ ಹೇಗೆ? ಮತ್ತೆ ಒಂದೇ ರಥಕ್ಕೆ ಕಟ್ಟಿದ 2 ಅಶ್ವಗಳ ಹಾಗೆ. ಅಶ್ವಗಳು ನನ್ನದು ಇಲ್ಲ, ನನ್ನದು ನಿಮ್ಮ ಅನ್ಯೋನ್ಯತೆ ಇಲ್ಲ. ಅದು ಸ್ವರ್ಗಲೋಕದಲ್ಲಿ ಮುಗಿದಿದೆ. ಲೋಕ ಸಂಚಾರಕ್ಕೆ ಹೊರಡುವಾಗ ನೀವಿಬ್ಬರು ಒಟ್ಟಿಗೆ ಹೋಗುವುದನ್ನು ನಾನು ಈಗ ಅವ ಯಾಕೆ ಬಂದದ್ಯಾಕೆ ಅವ ಇಲ್ಲಿಗೆ? ನಾನು ಒಟ್ಟಿಗೆ ಹೋಗ್ತಿದ್ದೆ ಮೊದಲೆಲ್ಲ. ಕೆಲವರು ಕರ್ದಲ್ಲಿ ಇವ ಬರುವುದಿಲ್ಲ, ಹಾಗಾಗಿ ನನ್ನ ಹೆಸರು ಹಾಳಾಗುತ್ತದೆ. ಹಾಗಾಗಿ ನಾನು ಹೋಗುದಿಲ್ಲ. ಬೇಡ ಅಂತ ಹೇಳಿದಲ್ಲಿ ಮೊದಲು ಹೋಗಿ ಕೂತ್ಕೊಳ್ತಾನೆ. ನಿಮ್ಮ ಇಬ್ಬರದ್ದು ಸಮಸ್ಯೆ ಅಲ್ಲ, ನನ್ನದು ಸಮಸ್ಯೆ ಇಲ್ಲ. ನಾನು ಹೇಳ್ತೇನೆ, ನಾನು ಕರ್ದಲ್ಲಿಗೆ ಸರಿ ಹೋಗುದಿಲ್ಲ. ಅವ ಯಾರು ಕರೀತಾರೆ ಅಂತ ಕಾಯ್ತಾ ಇರ್ತಾರೆ. ಅದು ಹಾಗೆ ಏನು ಮಾಡುವ? ಯಾಕೆಂತ ಹೇಳಿದ್ರೆ ನನ್ನ ನೆನಪಾಗುವುದು ಯಾವಾಗ ಗೊತ್ತಾ ಕೆಲವರಿಗೆಲ್ಲ, ಯಾರೋ ಒಬ್ಬ ಒಪ್ಪಿಕೊಂಡು ಕೈ ಕೊಟ್ಟಾಗ ಆಪತ್ತಿನಲ್ಲಿ ಆಪತ್ ಬಾಂಧವನಾಗಿ ನಾನು ಸುಳ್ಳಲ್ಲ. ಇದು ಯಾವ ಪ್ರಕರಣ? ಗೊತ್ತಿಲ್ಲ ಅವನಿಗೆ, ಅದನ್ನೊಂದು ಹೇಳಬೇಕು. ಹೇಳಿದ್ದು ವಿಷಯ ಅದು ಒಂದು ಹಿಂದಿನದ್ದು ಕತೆ ತುಂಬಾ ಉಂಟು, ಅದ್ರಲ್ಲಿ ನಿಮಗೆ ಬೇಡ. ನೀವು ಈ ಪ್ರಸಂಗದ್ದು ಮಾತಾಡಿ. ಅಲ್ಲ, ಈ ಪ್ರಸಂಗ ಆದ್ರೆ ನೀವಿಬ್ಬರು ಜಗಳ ಮಾಡುವಾಗ ಯಾವುದನ್ನು ಜಗಳ ಅಂತಲ್ಲ, ಅವ ಯಾಕೆ ಬಂದದ್ದೆ? ನನಗೆ ಇಂಟ್ರೆಸ್ಟ್ ಆಗುದಿಲ್ಲ. ನಾ ಯಥಾರ್ಥವಾಗಿ ನಾನು ಮರ್ಯಾದೆಯ ಈಗ ನಿಮಗೆ ನಿಮ್ಮದ್ದು ನೀವು ಅನ್ನುವುದು ಉಂಟಾ? ಅಮ್ಮ, ನಿಮ್ಮದು ಆತ್ಮಾಭಿಮಾನ ಉಂಟು ಅಂತ ಉಂಟಾ? ಉಂಟು ನನಗೆ ಉಂಟಾ? ಉಂಟು ಉಂಟು. ಮದುವೆ ಆಗೋದು ಅಂತ ನಿಶ್ಚಯ ಮಾಡಿದ ಮೇಲೆ ಉಂಟು. ಈಗ ಸ್ವಾಮಿ, ಮಾವನವರ ಒಂದು ಶಬ್ದ ನನಗೆ ತುಂಬಾ ಬೇಸರ ಮಾಡಿದೆ. ಮರ್ಯಾದೆ ಅಂತವ್ರು ಮಾತ್ರ ಮರ್ಯಾದೆ ಉಂಟು ಅಂತ ಹೇಳಿದವ, ಹಾಗಂತೀರಿ ನನಗೆ ಮರ್ಯಾದೆ ಇಲ್ವ? ನಾನು ಬಂದದ್ದೇ ಮರ್ಯಾದೆ ಉಳಿಸ್ಲಿಕ್ಕೆ ಇವತ್ತು, ಅದು ಗೊತ್ತಾ? ಹೌದಾ? ಮತ್ತೆ ಮರ್ಯಾದೆ ಉಳಿಸಿ. ಯಾರದ್ದು? ನನ್ನದ್ದು. ಇಬ್ಬರದ್ದು. ಸ್ವಾಮಿ, ನೀವಿಬ್ಬರು ಕೂತ್ಕೊಂಡು ನನಗೆ ಹೆಂಡತಿ ನನಗೆ ಪ್ರತ್ಯೇಕ ಆಸನ, ನನಗೆ ಅವನ ಜೊತೆ ಬೇಡ. ಆಸನ ವ್ಯವಸ್ಥೆ ಮಾಡಿ. ನನ್ನ ಮಾವ ನನಗಿಂತಲೂ ಒಂದು ಪಟ್ಟು ಹೆಚ್ಚಿಗೆ, ಹಾಗಾಗಿ ಮೇಲೆ ಕೂತ್ಕೊಳ್ಳಿ. ಮೇಲೆ ಅವನ ತಂದೆಯನ್ನು ಕೂತ್ಕೊಳ್ಳಿಸ್ಲಿ, ನನಗೆ ಅಷ್ಟು ಮೇಲೆ ಬೇಡ. ನಾನು ಮೇಲೆ ಇಲ್ವೋ? ಬೇಡ, ನೀವೆಲ್ಲಿ ಕೂತ್ಕೊಳ್ಳಿ. ಅವ ಏನು ಅಲ್ಲಿ ಕೂತದ್ದೇನು? ನನಗೆ ಯಾರು ಕೂತ್ಕೊಳ್ಳಿ ಅಂತ ಹೇಳಬೇಕಾಗಿಲ್ಲ. ಮತ್ತೆ ಆಸನ ಇದ್ದಲ್ಲಿ ನಾನು ಸ್ವೀಕಾರ ಮಾಡಿ. ನೋಡಿ ನನ್ನದು ಒಳ್ಳೆ ಮನಸ್ಸು, ಅದನ್ನು ಒಪ್ಪಿಕೊಳ್ಳಿ ಸ್ವಾಮಿ. ಯಾವುದು? ಅವರು ಒಂದು ಒಡದೆ ಇದ್ರು ಅವರು ಕೂತ್ಕೊಳ್ತಾರೆ. ಅವರಷ್ಟಕ್ಕೆ ಹೋಗಿ ಕೂತ್ಕೊಳ್ಳುವುದಕ್ಕೆ ಅದಕ್ಕೆ ಒಳ್ಳೆ ಮನಸ್ಸು ಅಂತ ಹೇಳುದಲ್ಲ, ಮತ್ತೆ ಅದಕ್ಕೆ ಬೇರೆ ಹೆಸರುಂಟು. ಬೇಡ, ನಾನು ಹೇಳುದಿಲ್ಲ ಇಲ್ಲಿ. ಬೇಡ, ಅಲ್ಲಿಂದ ಹೇಳಲಿಕ್ಕೆ ಹೇಳು ಅವನ. ಈಗ ನಿಮಗೆ ಬೇಕಾದದ್ದು ಅವ ಅಲ್ಲಿಂದ ಹೇಳಲಿಕ್ಕೆ ಹೇಳು. ಬೇಸರ ಇಲ್ಲ, ನಾನು ಉಪಯೋಗ ಮಾಡಿ. ನಿಮಗೆ ಸಂಬಂಧದಲ್ಲಿ ಅವರು ಮಾವ ಅಲ್ವಾ? ನಾನು ಉಪಯೋಗ ಮಾಡಿದ್ದಲ್ಲ. ಇನ್ನು ಕೂತ್ಕೊಳ್ಳುವುದಿಲ್ಲ. ಅವ ಉಪಯೋಗಿಸಿದ್ದನ್ನು ನಾನು ಉಪಯೋಗಿಸುವ. ಬೇಡ, ನೀವು ಕೆಳಗೆ ಕೂತ್ಕೊಳ್ಳಿ. ಅದು ಕೂಡ ಅವ ಸಂಪೂರ್ಣವಾಗಿ ಉಪಯೋಗಿಸಿದ್ದಾನೆ. ಅದನ್ನು ನಾನು ಭಾಗವನ್ನು ಸ್ವಾಮಿ ನಮಗೆ ಏನು ಅಂತ ಮಾಡುವುದು ಅಂತ ಕಾಣುವುದಿಲ್ಲ. ನೀವು ಹೀಗೆ ನಿಮ್ಮ ವಯಸ್ಸು ಅವಳಲ್ಲಿ ಹೇಳು, ವಿಷಯ ಹೇಳು, ನನ್ನ ವಿಷಯ. ನೀವು ಕೂತ್ಕೊಳ್ಳಿ. ಗಮನೆಯಳು ಹೀನಾಗ ಬೀಣಿಯಲಾಲಿ ಸಾಗಮದ ಬಗೆಯ ಭಾಗ್ಯ ರವಿದರ್ಶನ ತ್ಯಾಗಮನಗಣ ಯೋಗ ಯೋಗವಾದುದಿದೆ ಕಾತಿ ನಾಗಗಮನೆ, ನಿನ್ನಲ್ಲೊಂದು ವಿಷಯ ಹೇಳಬೇಕು ಅಂತಲೇ ಬಂದದ್ದು ನಾನು. ನೀವು ಎಷ್ಟೊತ್ತಿಗೆ ಬರ್ತೀರಿ ಎನ್ನುವ ಹಾಗೆನ ಕಾತುರದಲ್ಲಿ ನಾನು ನಿನ್ನಲ್ಲಿ ಮಾತಾಡಿ. ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ನಿನ್ನಲ್ಲೊಂದು ವಿಷಯ ಅಲ್ಲ, ನಮಗೆ ಅದು ಕೆಲವರಿಗೆಲ್ಲ ಈ ದುರಭ್ಯಾಸ. ಗಂಡ ಹೆಂಡತಿ ಮಾತಾಡುವಾಗ ಕದ್ದು ಕೇಳು. ಇದು ಹೇಳಲಿಕ್ಕೆ ಬಂದ. ಆದ್ರೆ ನೀವು ಬಂದಂತಹ ಗಮನವನ್ನು ನೋಡಿ ಸಂತೋಷಗೊಂಡೆ. ನಾನು ನನಗೊಂದು ವಿಷಯ ನಿನ್ನಲ್ಲೊಂದು ವಿಷಯ ಹೇಳಬೇಕು ಅಂತಲೇ ಇವತ್ತಿನವರೆಗೆ
ಇಂತಹ ಒಂದು ಸಂತೋಷದಾಯಕವಾದ ವಿಷಯವನ್ನು ನಾನು ನಿನ್ನಲ್ಲಿ ಹೇಳಿದ್ದೇ ಇಲ್ಲ. ನನಗೂ ಹಾಗೆ ನೋಡಿ ಇಷ್ಟು ದಿನಗಳ ನಂತರ ಇದೊಂದು ಸಂತೋಷದ ಸಿಹಿ ಸುದ್ದಿ ಇದನ್ನು ಪ್ರಥಮದಲ್ಲಿ ಗಂಡನಿಗೆ ಹೇಳುವುದಿಲ್ಲ. ಇಲ್ಲ, ಯಾಕೆ ಗೊತ್ತುಂಟ? ನಾನು ಇವತ್ತು ಹೇಳಬೇಕಾದ ವಿಷಯ ಯಾಕೆ ಗೊತ್ತಾ? ಮೊದಲು ನನಗೆ ಸಿಹಿ ಸುದ್ದಿಯನ್ನು ನೀನು ಕೊಟ್ಟವಳು ಒಂದು ಕಾಲದಲ್ಲಿ, ಗೊತ್ತಾ? ಯಾವಾಗ? ನಮ್ಮ ಮಗಳು ಶ್ರೀಮತಿ ಹುಟ್ಟುತ್ತಾಳೆ ಅಂತ ಗೊತ್ತಾದ ಹೊತ್ತಿನಲ್ಲಿ ನನ್ನ ಮಾವನ ಕಾಲಿಗೆ ನೋವು. ಅಲ್ಲ, ನೀವು ಅವತ್ತು ಸಂತೋಷಗೊಂಡಿದ್ದೀರಿ. ಅವತ್ತು ನೀನು ಪ್ರಥಮತವಾಗಿ ನನಗೆ ಹೇಳಿದ ಸಂತೋಷದ ವಿಷಯ. ಹೌದಾ? ಆ ನಂತರ ನಿನಗೆ ಬೇಕಾದ ಸಂತೋಷದ ವಿಷಯ ನಾನು ಹೇಳಿದ್ದೇನ ಇಲ್ಲಿಯವರೆಗೆ? ಇಲ್ಲ. ಇವತ್ತು ನನಗೆ ಹೇಳುವುದಿಲ್ಲ. ಅಯ್ಯೋ, ಈ ವಿಷಯ ನಾನೇ ಹೇಳುವುದು. ಸ್ವಾಮಿ, ಹೆಂಡತಿಗೆ ಮೊದಲ ಆದ್ಯತೆ ಹೌದು ಅಲ್ಲ? ಹೌದು. ಹೆಂಡತಿ ಮೊದಲು ಹೇಳಬೇಕೋ ಬೇಡ? ಹೇಳಬೇಕಾದ. ಹಾಗಿದ್ರೆ ನಾನು ಹೇಳುತ್ತೇನೆ. ಅದು ನೀನು ಮೊದಲು ಹೇಳಿ ಆಗಿದೆ ಅಂತ ಹೇಳಿ ಪುಣ್ಯಾತ್ಮ. ಎಂತದು ನಿಮ್ಮದು? ಮೊದಲು ನನಗೆ ಮದುವೆ ಆಗ್ಲಿಕ್ಕಿಲ್ವಾ ಇನ್ನು? ಮೊದಲು ಸ್ತ್ರೀಯರಿಗೆ ಪ್ರಥಮ ಆದ್ಯತೆ. ಗಂಡಸರಿಗೆ ಆದ್ಯತೆ? ಇಲ್ಲ ಇಲ್ಲ, ಸ್ತ್ರೀಯರಿಗೆ ಹೇಳಲಿಕ್ಕೆ ನೀನಲ್ಲ, ಚಕ್ರವರ್ತಿ ಅವ. ನಾರದರೆ ಅಂಬರೀಷ್, ನಾನೀಗ ನಾನು ಮೊದಲು ಹೇಳಬೇಕಾದ ವಿಷಯ ಮಾವ. ಹಾಗಾಗಿ ಕೈ ಎತ್ತಲಿಕ್ಕೆ ಗೊತ್ತು. ಹಾಗೆಲ್ಲ ಮಾಡಬಾರದು ಸ್ವಾಮಿ. ಕುಲವತಿ, ಇದು ಸಂತೋಷದ ವಿಚಾರ. ನಾನು ಹೇಳ್ತೇನೆ. ನಾನು ಹೇಳ್ತೇನೆ. ನಾನು ಹೇಳಿದ ಬಳಿಕ ನೀನು ಹೇಳು. ಈಗ ನೀವೇ ಹೇಳ್ತೀವಿ, ನಾನೇ ಹೇಳ್ತೇನೆ. ಆಮೇಲೆ ನನಗೆ ಹೇಳಲಿಕ್ಕೆ ಅವಕಾಶ ಉಂಟಲ್ಲ? ನಿನಗೆ ಪೂರ್ಣಾವಕಾಶ ಉಂಟು. ವಿಷಯ ಏನು? ನಾನು ಹೇಳಿ ಬಿಡುದು ಒಳ್ಳೇದಾ? ಇಲ್ಲಪ್ಪ, ಅದ್ ನಾ ಹೇಳಿದ್ದಾಗ ನಿನಗೆ ಸಂತೋಷ ಆಗ್ತದೆ. ಆಗ ನಿನಗೆ ಅನ್ನಿಸ್ತದೆ ನೀನು ಹೇಳುವ ವಿಷಯ ಏನು ಅಲ್ಲ ಅಂತ. ಅದರ ಒಂದು ಮನಸ್ಸು ಮಾಡಿ ಅಂತ ನಾನು ನನಗೆ ಅವಕಾಶ. ಇಲ್ಲಪ್ಪ, ನಾನು ಹೇಳ್ತೇನೆ ಈಗ. ಇಲ್ಲದಿದ್ರೆ ಈಗ ನಾನು ಹೇಳ್ತೇನೆ. ನೀವು ಇಬ್ಬರು ಹೇಳುದು ವಿಷಯಕ್ಕೆ ಬರಲಿಲ್ಲ ಇನ್ನು ಕೂಡ. ಇದು ತಡ ಆಯ್ತು. ಇನ್ನು ಹೆಚ್ಚೊತ್ತಿಲ್ಲ ನಮಗೆ. ಇಲ್ಲ ಇಲ್ಲ ಇಲ್ಲ, ಇನ್ನು ತಡ ಮಾಡುವುದಿಲ್ಲ. ಇನ್ನು ನಿಮ್ಮನ್ನು ಕಾಯಿಸುವುದು. ಮುಹೂರ್ತ ಹತ್ತಿರ ಬರ್ತಾವ. ಇಲ್ಲ, ವಿಚಾರ ಇಷ್ಟೇ. ಓಲಗ್ರಸ್ತನಾಗಿರುವಂತಹ ಕಾಲಕ್ಕೆ ಮುನಿಪ ನಾರದರು ನಮ್ಮೆಡೆಗಾಗಿ ನಾನು ಬಂದ. ಹೌದು, ಬಂದವರನ್ನು ಬಹುವಿಧದಿಂದ ಸತ್ಕರಿಸಿದೆ. ಅವರದಾದ ಪೂರ್ಣ ಕೃಪಾಕಟಾಕ್ಷತೆಗೆ ನನ್ನ ಶಿರವನ್ನೊಡ್ಡಿದೆ. ಸಂತೋಷ. ಅನುಗ್ರಹ ಮಾಡಿದಂತ ಅವರು ಮನದ ಬಯಕೆಯಿಂದ ನನ್ನಲ್ಲಿ ಹೇಳಿಕೊಂಡವರಿದ್ದಾರೆ. ಅದೇ ಬಯಕೆ ನಮ್ಮ ಬದುಕಿನ ಭಾಗ್ಯೋದಯ ಅಂತ ಹೇಳಬೇಕಾದಂತಹ ಸನ್ನಿವೇಶ. ಖಂಡಿತ. ಮಗಳು ಶ್ರೀಮತಿಗೆ ಮದುವೆಯ ಸನ್ನಿಹವಾಯಿತು. ಹೌದು ಹೌದು, ಸನ್ನಿಹಿತ ಆಯ್ತು. ಆಯ್ತು. ಹುಡುಗ ಯಾರಲ್ಲ, ಯಾರು? ಬಂದ ನಾರದರೆ ಹೇಳಿದ್ದಾರೆ, ಏನು? ಮಗಳು ಶ್ರೀಮತಿಯನ್ನು ನನಗೆ ಮದುವೆ ಮಾಡಿಕೊಡು ಅಂತ. ನಾನು ಒಪ್ಪಿ ಮಾತನ್ನು ಕೊಟ್ಟಿದ್ದೇನೆ ನಾರದರಿಗೆ ನಮ್ಮ ಮಗಳು ಶ್ರೀಮತಿಯನ್ನು ಕೊಡುವುದು. ಹಾಗಾಗಿ ಸಂತೋಷದ ಸಂಗತಿ ಅಲ್ವೇ ಇದು? ಏನು ಸ್ವಾಮಿ? ತೋಚ ಬಡಗುತ್ತಲಿ ಜೀವಿ ಚಗರುಗಿದಳು, ತೋಚ ಬಡಗುತ್ತಲಿ ಜೀವಿ ಚಗರುಗಿದಳು. ಮೌನೀಚ ಪರ್ವತಗಿಲ್ದ ಭಾಜಿಯ ಕಥೆಯ, ಮೌನೀಚ ಪರ್ವತಗಿಲ್ದ ಭಾಜಿಯ ಕಥೆಯ. ಮಗಳನ್ನು ನಾರದರು ಮದುವೆ ಆಗುವುದಲ್ವೇನೆ? ನೀವು ಅವರಿಗೆ ನಾನು ಮಾತು ಕೊಟ್ಟಾಯ್ತು, ಇನ್ನು ಮದುವೆ ಏನು ಸ್ವಾಮಿ ಇದು? ಮನೆಯಲ್ಲಿ ಮಡದಿಯವರುಗಳಿದ್ದಾಳೆ, ಅವಳಲ್ಲಿ ವಿಚಾರವನ್ನು ಸ್ಪಷ್ಟಗೊಳಿಸಬೇಕು, ತದನಂತರವಾಗಿ ಇನ್ನೊಬ್ಬರಿಗೆ ಉತ್ತರಿಸಬೇಕೆನ್ನುವ ಹಾಗೆ ಅಷ್ಟು ಜ್ಞಾನ ಇಲ್ಲದೆ ಹೋಯಿತು ನಿಮಗೆ. ನಾನು ನೀನು ಬೇರೆಯಾ? ಬೇರೆ ಅಲ್ಲ, ನನ್ನ ದೇಹಾರ್ಧ ಶರೀರ ನೀನು. ಖಂಡಿತವಾಗಿ. ನನ್ನ ಮನಸ್ಸೇನು ಅನ್ನುವುದನ್ನು ನೀನು ಬಲ್ಲೆ. ನಾನೊಂದು ಮಾತನಾಡ್ತೇನೆ ಅಂತ ಆದ್ರೆ ಅದನ್ನು ನೀನು ಅನುಮೋದಿಸುವುದಿಲ್ಲವೇ? ಹಾಗಲ್ಲ. ನೀವಿಬ್ರು ಬೇಕಾದ್ರೆ ಅರ್ಧ ಅರ್ಧ ಇರ್ಲಿ, ಅದು ಸಮಸ್ಯೆ ಇಲ್ಲ. ನನಗೆ ಮಾತ್ರ ಇಡೀ ಬೇಕು. ನಮಗೆ ಅರ್ಧ ಅರ್ಧ ಆಗುತ್ತಿದೆ, ನಿಮಗೆ ಪೂರ್ಣವೇ ಆಗ್ತದೆ. ನೀವು ಪೂರ್ಣವೇ ಬೇಕು. ಆಗದೆ ಅವ್ರು ಏನೋ ಹೇಳ್ತಾ ಇದ್ದಾರೆ, ಎಂತದ್ದು ಅಂತ. ವಿಷಯವೇ ಬೇರಾಗಿ ಹೋಯ್ತಲ್ಲ. ಏನು? ನಿಮಗೆ ನಾರದರು ಸಿಕ್ಕಿದ್ರು, ನಾರದರಿಗೆ ಉತ್ತರವನ್ನು ಕೊಟ್ಟಿದ್ದೀರಿ, ಮಾತನ್ನು ಕೊಟ್ಟಿದ್ದೀರಿ. ಹೌದು. ಆದ್ರೆ ನಾನಿರುವಂತಹ ನನ್ನ ಬಳಿಗೆ ಪರ್ವತ ಮುನಿಗಳ ಆಗಮನವಾಯಿತು. ಬರ್ಲಿ, ಉಪಚರಿಸಿದೆ. ಮಾತ್ರವಲ್ಲ, ಬಂದಂತ ಅವರನ್ನು ನಮಸ್ಕರಿಸಿ ಯಾಕೆ ಬಂದಿರಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದೆ. ಅವರ ಬಾಯಿಂದ ಬಂದಂತಹ ಒಂದು ಎಷ್ಟೊಂದು ಚೆನ್ನಾಗಿರುವಂತಹ ನುಡಿ ತಿಳಿದಿದ್ದೀರಿ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಸಾಮಾನ್ಯದವರು ಎಲ್ಲವನ್ನು ಕರಗತ ಮಾಡಿಕೊಂಡವರು. ಹೊಗಳುದು ಬೇಡ, ವಿಷಯಕ್ಕೆ ಬನ್ನಿ. ಹಾಗಲ್ಲ, ನಿಮ್ಮ ವಿಚಾರವಾಗಿ ಹೇಳ್ತಾ ಹೋದ ಸಂತೋಷ ಆಗುದಲ್ಲ. ಹೊಗಳಿ ಹೊಗಳಿ ಮುಖ್ಯ ವಿಷಯ ಮರ್ತರೆ ಸಮಸ್ಯೆ ಇಲ್ಲ, ಅದು ಬರ್ತದೆ. ನಿಮ್ಗೆ ಬರ್ತದಲ್ಲ. ನೀವು ಯೋಚನೆ ಮಾಡಿಬಿಡಿ, ಗಡಿಬಿಡಿ ಮಾಡಿಬಿಡಿ, ಬರುವ ಹೊತ್ತಿಗೆ ಬರ್ತದೆ. ಅಪರೂಪಕ್ಕೆ ಮನಸ್ಸಾದದ್ದಲ್ಲ. ಇಲ್ಲ 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 ಸ್ವಾಮಿ, ಅವರ ಒಂದು ನುಡಿಯನ್ನು ಕೇಳಿದರು. ಮಗಳಾದಂತಹ ಶ್ರೀಮತಿಯನ್ನು ನೋಡಿ ಅವಳನ್ನು ನನಗೆ ಮದುವೆ ಮಾಡಿಸಿ ಕೊಡ್ತೀರಾ? ಅದು ನೀನ್ ನನ್ನ ಹತ್ರ ಕೇಳದೆ ಅಂತದ್ದು ಮಾತು ಕೊಡ್ತೀಯಾ? ಈಗ ನನ್ನ ಹತ್ರ ಕೇಳದೆ ಒಂದು ಮಾತು ನೀನು ಹೇಳುವುದು ಅಂತ ಉಂಟಾ? ಅಲ್ಲ, ಸತ್ಯ ಆದ್ರೆ ಹೇಳು ನೀನು. ಆದ್ರೆ ಒಂದುಂಟು, ನೀವೀಗ ನನ್ನಲ್ಲಿ ಕೇಳದೆ ಅವನಿಗೆ ಮಾತು ಕೊಟ್ಟಾಗ್ಲಿಲ್ವ ನಾರದರಿಗೆ? ಈಗ ನಾನು
ನಾನು ಹೇಳಿದನ್ನು ನೀವು ನಂಬುತ್ತೀರಿ ಎನ್ನುವಂತಹ ನಂಬಿಕೆ ನನಗುಂಟು, ವಿಶ್ವಾಸ ಉಂಟು ನನಗೆ. ಹಾಗಾಗಿ ನಾನು ಅವರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ, ನನ್ನ ಮಗಳಾದಂತಹ ಶ್ರೀಮತಿಯನ್ನು ನಿಮಗೆ ಮದುವೆ ಮಾಡಿಸಿಕೊಡುತ್ತೇನೆ. ಈಗ ಆಡಿದ್ದೇನಲ್ಲ ನಾನು. ನ್ಯಾಯಸಮ್ಮತವಾಗಿತ್ತು ನೀವು ಹೇಳೋ ಮಾತು ಅಲ್ಲವೋ? ನಾನಾದ್ರೂ ಯುವಕ, ಗಡ್ಡ ಬಿಟ್ಟಿದ್ದೇನೆ. ಮತ್ತೆ ಈಗೀಗ ಹೆಣ್ಣು ಮಕ್ಕಳೆಲ್ಲ ಗಡ್ಡವನ್ನೇ ಬಯಸುವುದು. ಹೌದು, ಹಾಗಾಗಿ ನಾನು ಅದರಲ್ಲಿ ನಿಪುಣ. ಹಳೆ ಜಬ್ಬ ಇರ್ಲಿ ಏನ್ ನೋಡೋಣ. ಕೆಲಸ ಹಾಳಾಯ್ತಲ್ಲ, ಕೆಲಸ ಹಾಳಾಯ್ತು ಅಂತ. ಹೇಗೆ ಹೇಳೋದು? ನೀನ್ ಬಂದಿಯಲ್ಲ. ವಿಚಾರವೇ ಇಲ್ಲಿ ಪ್ರಕರಣ ಬೇರೆ ಆಗಿದೆ. ಪ್ರಕರಣವೇ ಬೇರೆ ಆಗಿದೆ. ಈಗ ನಾನು ಬರುವುದಕ್ಕಿಂತ ಮುಂಚೆ ಹಾಗಾದ್ರೆ ಪ್ರಕರಣ ಬೇರೆ ಆಗಿದೆ. ಇಲ್ಲಿ ಪ್ರಕರಣವೇ ಬೇರೆ. ಯಾರು ಆ ಪ್ರಕರಣದ ರೂವಾರಿ? ಯಾರು? ಪರ್ವತ ಮುನಿಗಳು ಬಂದದ್ದಲ್ವಾ? ಬಂದದ್ದೇ. ಏನಂತೆ? ವಿಷಯ ಏನಿಲ್ಲ ಸ್ವಾಮಿ. ನನ್ನ ಹೆಂಡತಿ ಒಂದು. ನಿನ್ನ ಹೆಂಡತಿ ಅವ ಪರ್ವತ? ಸ್ವಾಮಿ, ನನ್ನ ಅಳಿಯ ಅಂತ ಹೇಳುವುದಕ್ಕೆ ನಾಚಿಕೆ ಆಗ್ತದೆ. ಸ್ವಾಮಿ ನಾರದರೆ, ನೀವು ಕಲಹ ಪ್ರಿಯರು ಹೌದು, ಅದು ಇಲ್ಲೇ ಹೊಡ್ಕೊಳ್ಳುವಾಗೆ ಮಾಡಬೇಡಿ, ಆಯ್ತಾ? ಅವರು ಮನೆ ಒಳಗೆ ಗುಟ್ಟಿನಲ್ಲಿ ಹೊಡ್ಕೊಳ್ಳುವಾಗ ಬೇಕಾದ್ರೆ ಮಾಡಿ, ಸಾರ್ವಜನಿಕವಾಗಿ ಹೊಡ್ಕೊಳ್ಳುವ ವಿಷಯ ಹೇಳಿ ಅಷ್ಟು ದೀರ್ಘ ಮಾಡಿದ್ಯಾಕೆ? ದೀರ್ಘ ಮಾಡ್ಲಿಲ್ಲ, ನೀವು ತಡೆಯೊಡ್ಡಿದ್ದೀರಿ. ನಾನು ಒಡ್ಡಿದ್ದ? ಒಡ್ಡಿದ್ದನ್ನು ಬಿಟ್ಟಿದ್ದೇನೆ, ಮುಂದುವರಿಸು. ಬಂದ ಪರ್ವತರಲ್ಲಿ ಮಾತಾಡಿದ ನನ್ನ ಮಡದಿ ಮಗಳು ಶ್ರೀಮತಿಯನ್ನವರು ಬಯಸಿದ್ದಾರೆ ಎನ್ನುವ ಕಾರಣಕ್ಕೆ ಕೊಡುತ್ತೇನೆ ಅಂತ ಮಾತನ್ನು ಕೊಟ್ಟಾಗಿದೆ. ಕೊಟ್ಟಾಯ್ತಾ? ಮಾತು ಕೊಟ್ಟಾಯ್ತು. ಯೋಚನೆ ಮಾಡಿ ಸ್ವಾಮಿ, ಹೆಂಡತಿ ಆಡಿದ ಮಾತು ಬೇರೆ, ಗಂಡ ಆಡಿದ ಮಾತು ಬೇರೆ ಅಂತ ಇಲ್ಲ. ಉಭಯರಾಡಿದ ಮಾತಿಗೂ ಸಮಾನವಾದ ಮೌಲ್ಯ ಉಂಟೇ ಉಂಟು. ಈಗ ಅಲ್ಲಿ ಒಂದು ವಿಷಯ ಉಂಟು. ಅವಳು ಆಗ ಒಂದು ಮಾತು ಹೇಳಿದ್ಲು, ನನಗೆ ಅದು ಸ್ವಲ್ಪ ಕೇಳಿತು. ನೀವು ಮಾತು ಕೊಡುವಾಗ ನನ್ನಲ್ಲಿ ಕೇಳಿದ್ರ ಅಂತ. ಗಂಡನಾದವ ಕೇಳಬೇಕಾದ ಅನಿವಾರ್ಯತೆ ಇಲ್ಲ ಹೆಂಡತಿಯಲ್ಲಿ. ಹೆಂಡತಿ ಆದವಳು ಮಾತು ಕೊಡುವಾಗ ಗಂಡನಲ್ಲಿ ಕೇಳಬೇಡವಾ ಸ್ವಾಮಿ? ಆಗೊಂದು ಮನಸ್ಸು, ಮಾನವೀಯತೆ ಅಂತ ನೀವೇ ಅಲ್ವಾ ಹೇಳಿದ್ದು? ಅದು ಮನಸ್ಸು ಉಂಟು, ಅದು ಈಗ ಅದು ಮನಸ್ಸು. ಹಾಗಾಗಿ ನನಗೆ ಈಗ ಅದರ ಕಂಟಕ ಏನು ಗೊತ್ತಾ? ಸೂರ್ಯಕುಲದ ಅರಸುಗಳು ಸತ್ಯ ಸುವೃತರು, ಪ್ರಮಾದದಿಂದ ಆಡಿದ ಮಾತನ್ನಾದ್ರೂ ಪ್ರಮಾಣ ಅಂತ ಅಂಗೀಕರಿಸುವವರು, ಆಡಿದ ವಚನಕ್ಕೆ ತಪ್ಪದೆ ನಡೆಯುವವರು ನಾವುಗಳು. ಈ ಹೊತ್ತಿಗೆ ಮಡದಿಯೂ ಮಾತು ಕೊಟ್ಟಾಗಿದೆ, ನಾನೂ ಮಾತು ಕೊಟ್ಟಾಗಿದೆ. ನನಗೆ ನನ್ನ ಮಾತನ್ನು ಉಳಿಸದೇ ಇದ್ದರೆ ಕುಲದ ಕೀರ್ತಿಗೆ ಅಪಕೀರ್ತಿ ಬರ್ತದೆ. ಈಗ ನೀನೇನಂತ ಅವನಿಗೆ ಕೊಡುದು ಅಂತ ತೀರ್ಮಾನವ? ನನಗೆ ಪಡೆದ ಪರ್ವತದ ರಾಣಿಯಳು ವಾಗ್ದಾನ ಪಡೆದ ಪರ್ವತ ನಾಳೆಗೆ ನಡೆಯಲಯ್ಯ ಸ್ವಯಂವರ ಲೀಲೆಯೋ ತಿರಿಯುರಾಯ ರಾಯ. ಬೇಡ, ಇದಕ್ಕಿಂತ ಮುಂದೆ ಹೋದ್ರೆ ವ್ಯಾಪ್ತಿಯಿಂದ ಹೊರಗೆ ಹೋದಾಗೆ ಆಗ್ತದೆ. ನಿನ್ನ ಮಗಳಿಗೆ ನಿನ್ನ ಮೇಲೆ ಗೌರವ ಉಂಟಾ? ನಾನು ಅಂತ ಹೇಳಿದ್ರೆ ಆಯ್ತು. ನೀನೇನಾದ್ರೂ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾಳ? ಅವಳ ಹಾಗೆ ಹೇಳುವವಳೇ ಅಲ್ಲ, ನಮ್ಮ ಮನೆತನದ ಮಗಳು. ಗಂಡ ಹೆಂಡತಿಯರಲ್ಲಿ ಯಾರ ಮಾತು ಅವಳು ಹೆಚ್ಚು ಕೇಳುವುದು? ಗಂಡ ಹೆಂಡತಿದ್ದ ತಾಯಿ ತಂದೆಯರಲ್ಲಿ ಭೇದ ಕಲ್ಪಿಸುವ ಮಗಳಲ್ಲ. ಅಲ್ಲ, ಆದರೆ ಯಾರ ಮಾತನ್ನು ಹೆಚ್ಚು ಕೇಳುವುದು? ತಾಯಿಯ ಮೂಲಕವಾಗಿ ತಂದೆ ಮಾತೊಂದನ್ನು ಹೇಳಿಸು. ತಾಯಿಯ ಮೂಲಕ ಹೇಳಿಸಿದ್ದು ಬೇಡ, ತಂದೆ ತಾಯಿಯರಲ್ಲಿ ಯಾರ ಮಾತನ್ನು ಕೇಳುವುದು? ಇಬ್ಬರ ಮಾತು ಕೇಳ್ತಾಳೆ. ನಿನ್ನ ಮಾತು ಕೇಳ್ತಾಳೆ ಇಲ್ವಾ? ಸ್ವಾಮಿ, ನೀವು ಮೊದಲು ಹೇಳಬೇಕು, ನೀನು ಇಂಥದ್ದನ್ನೇ ಹೇಳಬೇಕು ಅಂತ. ನಾನು ಅದನ್ನು ಒಪ್ಪುತ್ತೇನೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಿನ್ನ ಮಾತು ಕೇಳ್ತಾಳ? ನನ್ನ ಮಾತು ಕೇಳ್ತಾಳ? ಹಾಗಾದ್ರೆ ಒಂದು ಕೆಲಸ ಮಾಡು, ನನಗೆ ನೀನು ಮಾತು ಕೊಟ್ಟಾಗಿದೆ. ಈಗ ನನಗೆ ಕೊಡುವುದಿಲ್ಲ ಅಂತ ಒಂದು ಮಾತು ಹೇಳು ಸಭೆಯಲ್ಲಿ. ಸ್ವಾಮಿ, ನಾನು ನಾರದರಿಗೆ ಹೇಳಿದ ಮಾತು ಅದು ಸುಳ್ಳು, ಅದನ್ನು ನಾನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳು, ಮತ್ತೆ ನಾನು ಹೋಗ್ತೇನೆ. ನನಗೆ ಇದು ಸಾಕು, ಈ ಪ್ರಸಂಗ ಸಾಕು. ನೀವು ಸೂರ್ಯನಲ್ಲಿ ದೋಷ ಹುಡುಕ್ತೀರಾ? ಶಬ್ದರೂಪಿ ಪ್ರಪಂಚ ಆಡಿದ ವಚನಕ್ಕೆ ಮೌಲ್ಯ ಎಷ್ಟುಂಟು ಲೋಕದಲ್ಲಿ? ಸೂರ್ಯಕುಲದ ಅರಸುಗಳು ಅಂತ ಹೇಳಿ ಅದು ಉಂಟು. ಯಾರಲ್ಲಿ ನಾನು ಆಡಿದ ಮಾತು ತಪ್ಪಲಿಲ್ಲ, ನೀನೀಗ ತಪ್ಪುತ್ತಾ ಇಲ್ಲ. ನಾನು ತಪ್ಪಲಿಲ್ಲ ಸ್ವಾಮಿ. ಒಂದು ಹೆಂಡತಿಯನ್ನು ನಿಲ್ಲಿಸುವುದಕ್ಕಾಗುವುದಿಲ್ಲ ಪುಣ್ಯಾತ್ಮ, ನೀನೊಂದು ಗಂಡಸ.
ಅಯ್ಯೋ, ಹೆಂಡತಿಯನ್ನು ನಿಲ್ಲಿಸುವುದು ಅಂತಲ್ಲ, ಹಾ. ಧರ್ಮ ಸಂಕಟದಲ್ಲಿ ಬಿದ್ದಿದ್ದೇನೆ. ಕರ್ಮ ಸಂಕಟ ಅಲ್ಲ, ನನ್ನ ಕರ್ಮದ ಸಂಕಟ ಯಾರಲ್ಲಿ ಹೇಳು? ಅಯ್ಯೋ, ನಿಮಗೆ ಕರ್ಮದ ವ್ಯಾಪ್ತಿಯೇ ಇಲ್ಲಲ್ಲ, ನೀವು ಕರ್ಮದಿಂದ ಹೊರಗಲ್ವ? ಆದ್ರೆ ಈಗೊಂದು ಕರ್ಮವನ್ನು ಒಪ್ಪಿಕೊಂಡಿದ್ದೇನಲ್ಲ ಮದುವೆ ಆಗ್ತೇನೆ ಅಂತ. ಅಯ್ಯೋ, ನನ್ನ ಯಾವ ಕರ್ಮಕ್ಕೆ ನೀವು ಬಂದದ್ದು? ಅಮ್ಮ ನೀವು ಇಲ್ಲಿ ಬನ್ನಿ. ಓ, ನಿನಗೆ ನಾರದ ಬಂದದ್ದು ಕರ್ಮ ಅಲ್ವಾ? ಬೇಡ. ಅಯ್ಯೋ ಅಯ್ಯೋ ಋಷಿಗಳೇ, ನನ್ನನ್ನು ನಾನು ಇಲ್ಲಿಂದಲೇ ಹೋಗೋದು, ಇಲ್ಲ ಅಲ್ಲಿ ಒಳಗೆ ಬರುದಿಲ್ಲ. ಸ್ವಾಮಿ, ನಿಮಗೆ ಕೊಡ್ಬೇಕಾದನ್ನು ಕೊಡದೆ ನೀವು ತಕ್ಕೊಳ್ಳದೆ ಹೋಗಬಾರ್ದು. ನೀವು ಅಂಬರೀಷರೇ, ಈಗ ವ್ಯಾಪ್ತಿಯಿಂದ ಹೊರಗೆ ಹೋದದ್ದು ಯಾರು? ವ್ಯಾಪ್ತಿಯಿಂದ ಹೊರಗೆ ಹೋದದ್ದು ಯಾಕೆ ಗೊತ್ತುಂಟ ನಿನಗೆ? ಯಾಕೆ? 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 ಅವನದ್ದಾದಂತಹ ಚಾರಿತ್ರ್ಯವನ್ನು ಕೆಡಿಸುವುದಕ್ಕೆ. ಈಗ ನಿಮಗೆ ಹೆಣ್ಣಾಗಬೇಕು, ಇಲ್ಲಿ ಇದೇ ಮನೆತನದ ಹೆಣ್ಣಾಗಬೇಕು ಅಂತಾದ್ರೆ ನಾನು ನಿನ್ನಲ್ಲಿ ಮಾತಾಡಿದ್ದೇನೆ, ಅವನಲ್ಲಿ ಮಾತಾಡುದಲ್ಲ. ಸತ್ಯ ಹೇಳಬೇಕು. ವ್ಯಾಪ್ತಿಯ ಹೊರಗಿದ್ದ ನೀವು ಒಳಗೆ ಬಂದದ್ದೇ ನಮಗೆ ಇಷ್ಟು ಸಂಕಟ. ಅದಲ್ಲ, ಒಂದು ಕೆಲಸ ಮಾಡುವ. ಹೌದು, ನಾವು ಅಧಿಕ ಪ್ರಸಂಗ ಹೇಳಲ್ಲ ಯಾವಾಗ್ಲೂ. ಅಲ್ಲ, ಹಾಗಲ್ಲ. ನೀವು ನಮ್ಮ ಹಾಗೆ ನಾವು ಅಂತ ಹೇಳ್ಬೇಡ, ನಾವು ಅಂತ ನನ್ನನ್ನು ಸೇರಿಸಬೇಡ. ನೀವು ನನ್ನನ್ನು ಬಿಟ್ಟು ನೀವು ನಿನ್ನನ್ನು ಬೇಕಾದ್ರೆ ಹೇಳಿ. ನಾನು ಅಪರೂಪಕ್ಕೆ ಒಂದು ದಿವಸ, ನೀವು 3 ಮುಕ್ಕಾಲುಗಳಿಗೆ ಹೇಳಿ ಯಾವಾಗ್ಲೂ ವ್ಯಾಪ್ತಿಯಿಂದ ಹೊರಗೆ ಇರೋದು. ಒಂದಾದ್ರೂ ಬೇಕಾದ್ದು ಮಾತಾಡ್ತೀರಾ? ಅಂಬರೀಷ, ಒಂದು ಕೆಲಸ ಮಾಡು, ನನಗೆ ಮದುವೆ ಮಾಡಿಸಿಕೊಡಿ. ನಾನು ಆ ಹೆಣ್ಣಿನಿಂದ ಒಂದು ಹೆಣ್ಣು ಮಗುವನ್ನ ಪಡಿತೇನೆ. ಆ ಮಗು ಬೆಳೆದು ದೊಡ್ಡವನಾದ್ಮೇಲೆ ಹೇಗೂ ಈಗ ಬಯಸಿದ್ದು ನಿಮ್ಮ ಮಗಳನ್ನಲ್ವಾ? ನಿಮ್ಮ ಮಗಳನ್ನ ಅವನಿಗೆ ಕೊಡುವ. ಸರಿಯಾಗ್ತದೆ. ಸ್ವಲ್ಪ ಇಷ್ಟು ದಿವಸ ಕಾದಿ ಮರೆ, ಹಳೆ ಜಬ್ಬ. ನಿಮ್ಗೆ ಸ್ವಲ್ಪ ದಿವಸ ಕಾಯಿ ಮರೆ. ಅವನಿಗೆ ಸಂಬಂಧದ ಬೆಲೆ ಗೊತ್ತುಂಟ ಅವನಿಗೆ. ಅವ ನನಗೆ ಅಳಿಯ, ಹೌದಾ? ಅವನ ಮಗಳು ನನಗೇನಾಗ್ತಾಳೆ? ಮೊಮ್ಮಗಳು. ಮೊಮ್ಮಗನನ್ನು ಯಾರಾದ್ರೂ ಅಜ್ಜ ಮದುವೆ ಆಗ್ಲಿಕ್ಕೆ ಉಂಟಾಳೆ. ಸಂಬಂಧ ನನ್ನ ಅಪ್ಪ ಮಗಳನ್ನೇ ಮದುವೆ ಆಗಿದ್ದಾರೆ, ಅದು ಬೇರೆ. ಅದು ಹೇಳಲಿಕ್ಕೆ ಸ್ವಾಮಿ, ನೀವು ನಾನು ಪರಮ ವೈಷ್ಣವ. ನನ್ನ ಮುಂದೆ ಬ್ರಹ್ಮದೇವರನ್ನು ನೀವು ಹಾಗೆಲ್ಲ ಕಡಿಮೆ ಮಾಡಬಾರ್ದು. ಅವರೇನು ಯಜ್ಞ ಮುಖದಲ್ಲಿ ಬರೆದದ್ದು ಸೃಷ್ಟಿ ಮಾಡಿದ್ದಾರೆ. ನಾನು ಅದನ್ನು ಹೇಳಿದ್ದಲ್ಲ. ಅದೆಲ್ಲ ಲೋಕಕ್ಕೆ ಪಾಠಕ್ಕಿರುವಂತದ್ದಲ್ಲ, ಆಚರಿಸುವುದಕ್ಕಿರುವಂತದ್ದಲ್ಲ. ಆ ವ್ಯಾಪ್ತಿಯನ್ನು ಮೀರಿ ನಾವು ವ್ಯವಹರಿಸುವುದಕ್ಕಾಗ ಈಗ ನನಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ಆಗ್ತದ ಇಲ್ವಾ? ನಾನೊಂದು ಹೇಳುವುದೀಗ ಏನು? ಆತ್ಯಂತಿಕವಾಗಿ ಈಗ ಉಭಯರಿಗೂ ಕೊಡುವುದು ಅಂತ ನಾವಿಬ್ಬರು ಮಾತು ಕೊಟ್ಟಿದ್ದೆ. ಈಗ ನಮಗೆ ಉಭಯರಿಗೆ ಒಂದು ಹೆಣ್ಣನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಹಣ್ಣಲ್ಲ. ಈಗ ಹೆಣ್ಣನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಬೇರೆ ಮಾರ್ಗ ಉಂಟಾ? ನಾನೊಂದು ಮಾರ್ಗ ಹೇಳ್ತೇನೆ. ಈಗ ಅವಳು ನಿನ್ನ ಮಾತನ್ನು ಕೇಳ್ತಾಳಲ್ಲ ಮಗಳು? ನನ್ನ ಮಾತು ಕೇಳ್ತಾಳೆ. ಕೇಳ್ತಾಳಲ್ಲ? ಹೌದು. ನೀನು ಹೇಳಿದ್ರೆ ಮತ್ತೆ ಇಲ್ಲ ಅಂತ ಹೇಳುದಿಲ್ಲಲ್ಲ. ಸ್ವಯಂವರ ನಿಶ್ಚಯ ಮಾಡು. ಸ್ವಯಂ ವರನನ್ನು ಅವಳೇ ಆರಿಸಿಕೊಳ್ಳಿ. ಬಂದಂತಹ ಸಭೆಯಲ್ಲಿ ವಿರಾಜಮಾನರಾದಂತಹ ಯೋಗ್ಯತಾವಂತರು ಎಲ್ಲವರನ್ನು ನೀನೇ ತೋರಿಸಿಕೊಂಡು ಬರಬೇಕು. ತೋರಿಸಿಕೊಂಡು ಬಂದು ಅವರವರ ಯೋಗ್ಯತೆಯನ್ನು ನೀನೇ ಹೇಳಬೇಕು. ನೀನು ಹೇಳಿದವರಿಗೆ ಅವಳು ಮಾಲೆ ಹಾಕಿ. ಪರ್ವತರೆ, ಅಲ್ಲ, ನಿಮ್ಮ ಮಗಳ ಇಚ್ಛೆ ಅಂತಾದ್ರೆ ಅದ್ರಲ್ಲಿ ನಾನೇ ಗೆಲ್ತೇನೆ ಅನ್ನುವಂತ ಭರವಸೆ. ಯಾಕೆಂದ್ರೆ ನಾನು ಗಡ್ಡ ಬಿಟ್ಟಿದ್ದೇನಲ್ಲ, ನನ್ನಷ್ಟು ಚಂದ ಬೇರೆ ಯಾರಿಲ್ಲ. ಅವನ ಹಲ್ಲು ನೋಡಿ, ಒಳ್ಳೆ ಹುಣಸೆ ಬೀಜ ನೋಡಿ, ಒಳ್ಳೆ ಹುಣಸೆ ಬೀಜ ಸಾಲಲ್ಲಿಟ್ಟಾಗಿ. ಈಗ ನಿನ್ನದು ನೋಡಿದ್ಯಾ ಮುಖ? ಒಂದು ದಿಕ್ಕಿನಲ್ಲಿ ತೆಂಗಿನಕಾಯಿ ಉಂಟು, ಇಷ್ಟು ದೊಡ್ಡದು ಹಾಗೆ ಉಂಟು. ಮತ್ತೆ ಪ್ರಾಯವು ನನಗೆ ಸಣ್ಣದು. ಮಗಳ ಆಯ್ಕೆ ನನ್ನದೇ ಇರ್ಬೋದು, ಇದಕ್ಕೆ ನನ್ನ ಎಂಥದ್ದು ಅಭ್ಯಂತರ ಇಲ್ಲ. ಸರಿಯಾಗತ್ತೆ. ನೀವು ಇದನ್ನು ಒಪ್ಪುತ್ತೀರಿ? ನಾನು ಒಪ್ಪುದ ತೀರ್ಮಾನ ಹೇಳಿದ್ದೆ ನಾನು. ಹಾಗಾದ್ರೆ ಈಗಲೇ ಘೋಷಣೆಯನ್ನು ಒಳಗಿಸ್ತಾ ಇದ್ದೇನೆ. ಹೇಗೆ? ನಾಳೆಯ ದಿನ ನನ್ನ ಮಗಳು ಶ್ರೀಮತಿಗೆ ಸ್ವಯಂವರ. ನಿನ್ನ ಮಾತು ಕೇಳ್ತಾಳಲ್ಲ ಸ್ವಾಮಿ? ಅವಳು ನನ್ನ ಮಗಳು. ಇನ್ನೊಮ್ಮೆ ಹಾಗಾಗಿ ಸ್ವಯಂವರದಲ್ಲಿ ಅನ್ಯಥಾ ಇನ್ನೊಬ್ಬರನ್ನು ನಾವು ನೋಡುವುದಲ್ಲ. ಪ್ರಧಾನ ಸ್ಪರ್ಧಿಗಳಾಗಿ ನಾರದರು, ಪರ್ವತರು. ನಾಳೆಯ ದಿನ ನನ್ನ ಮಗಳು ಶ್ರೀಮತಿಗೆ ಸ್ವಯಂವರ. ಸ್ವಯಂವರ ಸ್ವಯಂವರ ಹೌದಲ್ಲ? ನಾಳೆ ನೀವು ಬನ್ನಿ. ಹೋಗು ಮಲಗು. ಸರಿ. ಅಮ್ಮ, ನನ್ನ ಬಗ್ಗೆ ಸ್ವಲ್ಪ ಮಗಳ ಹತ್ರ ಹೇಳಿ. ಖಂಡಿತವಾಗಿ ಯಾವುದಕ್ಕೆ ಹೇಳಿ. ನಾನು ಭಯಂಕರ ಅಂತ ಹೇಳಿ ತಲೆಗೆ ತಗೊಳ್ಳಿಕ್ಕೆ ಹೋಗ್ಬೇಡ. ಇಲ್ಲಪ್ಪ, ನೀವು ಭಯಂಕರ ಇಲ್ಲ, ಈಗ ತಗೊಂಡದ್ದೇ ಹೆಚ್ಚಾಗಿ. ಸರಿ, ಎಷ್ಟು ಬೇಕಾದ್ರೆ ಹೇಳಿ. ಬೇಡದಿದ್ದದ್ದು ಹೇಳಬೇಡಿ, ಬೇಕಾದ್ದು ಮಾತ್ರ ಹೇಳಿ. ಮಕ್ಕಳನ್ನು ಪೂರ್ತಿಯಾಗಿ ನಂಬುವಾಗ. ಅವನ ತಲೆಯಲ್ಲಿ ಏನುಂಟು? ಅಲ್ಲ, ಅವ ನನ್ನಷ್ಟು ಚಂದವೂ ಇಲ್ಲ,
ಅವ ನನ್ನನ್ನು ನೋಡಿ ತೋರಿಸಿದ್ರು ನೋಡಿಲ್ಲ. 3 ನಾಮ ಅಂತ ನಿನಗೆ. ಓಹೋ, ಬಿಟ್ಟೇನಾ? ಇವನನ್ನು ಏನಾದ್ರೂ ಮಾಡಲೇಬೇಕು. ನನಗೆ ಶ್ರೀಮತಿ ಬೇಕು ಅಂತಲ್ಲ, ಅವನ ಜೊತೆಯಲ್ಲಿ ಗೈದ ಪಂಥಕ್ಕಾದರೂ ಸಭೆಯಲ್ಲಿ ಶ್ರೀಮತಿ ನನ್ನ ಕೊರಳಿಗೆ ಮಾಲೆ ಆಗಬೇಕು. ಏನು ನಮ್ಮ ನಾರಾಯಣ ಇದ್ದಾನೆ, ನೋಡುವ ಯಾವುದಕ್ಕೂ ವೈಕುಂಠಕ್ಕೆ ಹೋಗಿ ಬರುವ. ಮಾಧವನು ಬಗಳಾನಂದವಾದುದು ಕುಶಲವೇ 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 ನಿನಗಿಂದು ಸೌಖ್ಯ ಗಮನವೇ ಮುನಿವೃಂದ ತಿಲಕ ನಿನಗಿಂದು ಸೌಖ್ಯ ಗಮನವೇ ಮುನಿವೃಂದ ತಿಲಕ ನಿನಗಿಂದು ಸೌಖ್ಯ ಗಮನವೇ ಮುನಿವೃಂದ ತಿಲಕ ಮಾಧವನು ಬಗಳಾನಂದವಾದುದು ಕುಶಲವೇ ಕುಶಲವೇ ಪೀಠ ಕೊಟ್ಟಿದ್ದೇನೆ, ಹತ್ತಿರ ನಿಂತು ಮಾತಾಡಿಸುವಂತ. ನಾನು ಕೂಡ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದು ಮಾಧವ. ನನ್ನಲ್ಲಿ ಮಾತಾಡುದು? ಹೌದೌದು. ನೀ ಪ್ರಥಮರು ಅಲ್ವಲ್ಲ ಬರುವುದು? ಅಲ್ಲಪ್ಪ, ನಿನ್ನ ನಾಮಸ್ಮರಣೆಯನ್ನು ಅನುಗಾಲವು ಅನುಕ್ಷಣವು ಪಠಿಸುತ್ತಾ 3 ಲೋಕವನ್ನು ಸಂಚಾರ ಮಾಡುವವು ಅಲ್ವೇ? ನನ್ನ ಮುದ್ದಿನ ಮೊಮ್ಮಗನನ್ನು ಕಾಣುವಾಗ, ಆ ಪ್ರಜ್ವಲಿಸುವ ಮುಖಮಂಡಲವನ್ನು ಕಾಣುವಾಗ ನನಗೆ ಆನಂದ, ಪರಮಾನಂದ. ಏನಾಗದೆ ನಿನಗೆ ಆನಂದ? ಕುಶಲವೇ? ನಮ್ಮನ್ನು ಈ ಸ್ಥಿತಿಗೆ ಮುಟ್ಟಿಸಿ ನಿನಗೆ ಆನಂದ ಆಗದೆ ಏನು? ನಿಮ್ಮನ್ನು ಯಾವ ಸ್ಥಿತಿಗೆ ತಲುಪಿಸಬೇಕೆನ್ನುವ ಹಾಗೆ ತೀರ್ಮಾನ ಮಾಡುವ ನಾನೇ ಅಲ್ಲ. ಅದನ್ನೇ ಹೇಳಿದ್ದು, ನಮ್ಮನ್ನು ಈ ಸ್ಥಿತಿಗೆ ಮುಟ್ಟಿಸಿ ನಿನಗೆ ಆನಂದ ಆಗದೆ ಏನು ಅಂತ. ಕುಶಲವೇ? ಕ್ಷೇಮವೇ? ನಿನಗೆ ಇಂದು ಸೌಖ್ಯವೇ? ಹಾಗಾದ್ರೆ ಬೇರೆ ದಿವಸ ಸೌಖ್ಯ ಇರ್ತೇನೆ, ಇವತ್ತು ಸೌಖ್ಯ ಇಲ್ವಾ? ಹಾಗಲ್ಲ ನಾರದ, ನಿನ್ನ ಮಾತಿನಲ್ಲಿ ಏನು ಸ್ವಾಮಿ ಕೊಂಕು? ನಾನು ಹಾಗೆ ಆಡಿದ್ದು ಯಾಕೆ ಗೊತ್ತಾ? ಯಾಕೆ? ನೀ ಕಲ್ಯಾಣವನ್ನು ಬಯಸುವವ. ಹೌದು. ಲೋಕದ ಕಲ್ಯಾಣವನ್ನು ಬಯಸುವಂತಹ ನೀನು ಮುಖದಲ್ಲಿ ಮುಗುಳ್ಳಗೆಯನ್ನು ಬೀರುತ್ತ ಎಲ್ಲಿ ಅತಂತ್ರ ಸ್ಥಿತಿ ಉಂಟು ಆ ವಿಷಯವನ್ನು ಸ್ಪಷ್ಟಪಡಿಸಿ ಸ್ವತಂತ್ರವಾದಂತಹ ಸ್ಥಿತಿ ನಿರ್ಮಾಣಕ್ಕೆ ಕಾರಣನಾಗುವ. ಹೌದು, ನಿನ್ನ ಲೋಕ ಕಲ್ಯಾಣಾರ್ಥವಾದಂತಹ ಕಾರ್ಯಕ್ಕೆ ಪೂರಕನಾಗಿ ಪ್ರೇರಕನಾಗಿ ಜೊತೆಯಾಗಿ ನಾನು ಇರುವ. ಹೌದು. ಹಾಗೆ ಬಂದಂತಹ ನಿನ್ನಲ್ಲಿ ಕುಶಲವೇ ಕ್ಷೇಮವೇನೋ ಹಾಗೆ ಕೇಳದೆ ಮತ್ತೆ ಹ್ಯಾಕೆ ಕೇಳಲಿ? ಅದನ್ನೆಲ್ಲ ಕೇಳಬೇಕು ಅಂತ ಉಂಟ ಸ್ವಾಮಿ, ನಾನು ಯಾವಾಗ್ಲೂ ಬರುವವಲ್ವೇ ಮೊಮ್ಮಗ. ಓ, ಇವತ್ತು ನಿನ್ನಲ್ಲಿರುವಂತಹ ವರ್ಚಸ್ಸನ್ನು ಗಮನಿಸುವಾಗ ಏನೋ ಒಂದು ವಿಶೇಷತೆ ಇದೆ ಎನ್ನುವುದು ಸ್ಪಷ್ಟ. ವಿಶೇಷ ಸ್ವಲ್ಪ ಅಲ್ಲ, ತುಂಬಾ ಉಂಟು. ಹಾಗಾಗಿ ನಿನ್ನ ಮೃದು ಮಧುರವಾದಂತಹ ವಚನವನ್ನು ಆಲಿಸುವ ತವಕ ನನಗೆ. ಇದು ಮೃದು ಮಧುರ ಯಾರಲ್ಲ ಅಂತ ಹೇಳಿದ್ದು? ಆಯ್ತು ನಾರದ, ನಿನ್ನ ಈ ಸ್ವರೂಪವನ್ನು ಕಾಣುವುದೇ. ಸ್ವರೂಪ ಮತ್ತೆಂತದ್ದು? ವಿರೂಪವ ಕುರೂಪವ? ರೂಪ. ಅದೇ ಸ್ವಬೇಡ ಬೇಡವಾ? ಸ್ವಬೇಡ. ಅದು ಸ್ವರೂಪ ಅಂತ ಹೇಳಿದ್ರೆ ನನಗೆ ಕೇಳುವಾಗ ಏನೋ ಒಂದು ವಿಕಾರ, ನಂತರದ ಶಬ್ದ. ಹೌದು. ಆಗಲಿ ನಾರದ, ಯಾಕೆ ಬಂದೆ? ಏನು ವಿಶೇಷ ಹೇಳ್ಬಹುದಾ? ಪರ್ವಗಳಲ್ಲಿ ಮತ್ಸರಿಸುತ್ತಲಿದೆ ಸನ್ನಿಧಿಗೆ
ರಕ್ಕಸರೆಲ್ಲ ಪಂಥಗೈಯುವುದನ್ನು ಕಂಡಿದ್ದೇನೆ. ಆ ನಿನ್ನವನೇ ಆಗಿರುವಂತಹ ಪರ್ವತದಲ್ಲಿ ಪಂಥ ಆ ಯಾಕೆ? ಕಾರಣ ಉಂಟು. ಏನು? ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದೇ ಬೇಕಾದದ್ದು ನನಗೆ. ಅಂಬರೀಷನ ಮಗಳಾದಂತಹ ಶ್ರೀಮತಿಯನ್ನು ಕಂಡ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಇಷ್ಟು ವರ್ಷಗಳ ಕಾಲ, ಇಷ್ಟು ಯುಗಗಳ ಕಾಲ, ಇಷ್ಟು ಮನ್ವಂತರಗಳ ಕಾಲ ಸುಪ್ತವಾಗಿ ಅಡಕವಾಗಿದ್ದಂತಹ ಕಾಮವಾಂಚೆ ಎನ್ನುವುದು ರೆಕ್ಕೆಯನ್ನು ಬಿಚ್ಚಿ ಹಾರುವುದಕ್ಕೆ ಪ್ರಾರಂಭಿಸಿತು. ಹೌದಾ? ಹೌದಾ? ಏನು ನನ್ನಲ್ಲಿ ಆ ಭಾವನೆ ಇಲ್ಲ ಅಂತ ಹೇಳುವುದ ಪುಣ್ಯಾತ್ಮ ನೀನು? ಸುಪ್ತವಾಗಿದ್ದು ಎಲ್ಲಿ ಪ್ರಭೆಗೆ ಬರಬೇಕು, ಎಲ್ಲಿ ಅದು ಅನಾವರಣಗೊಳ್ಳಬೇಕು, ಅಲ್ಲಿ ಅನಾವರಣಗೊಳ್ಳಬೇಕಾದದ್ದು. ಬಂತು ಬಂತು ಬಂದಾಯ್ತಲ್ಲ, ರೆಕ್ಕೆ ಬಂದಾಯ್ತು. ಬಂತ ಬಂದಾದ ಕ್ಷಣದಲ್ಲಿ ಶ್ರೀಮತಿಯನ್ನು ಕಂಡೆ. ಶ್ರೀಮತಿ? ಯಾರ ಶ್ರೀಮತಿ? ಶ್ರೀಮತಿ ಅಂತ ಹೇಳಿದ್ರೆ ಹುಡುಗಿಯ ಹೆಸರು. ಹೆಸರೇ? ಅವಳು ಅಂಬರೀಷನ ಮಗಳು. ಅಂಬರೀಷನ ಮಗಳು? ಹೌದು. ಅವಳ ರೂಪಾತಿಶಯಕ್ಕೆ ಮರಳಾದ ನಾನು ಅಂಬರೀಷನಲ್ಲಿ ಹೋಗಿ ಕೇಳಿದೆ, ಮಗಳನ್ನು ಮದುವೆ ಮಾಡಿಕೊಡು ಅಂತ. ಅಯ್ಯೋ ದೇವರೇ, ಕೇಳಿದ್ಯಾ? ಹೌದು. ಏನು ಹೇಳಿದ? ಆಯ್ತು ಅಂತ ಹೇಳಿದ. ಆಯ್ತು ಅಂತ ಹೇಳಿದ? ಅಲ್ಲ, ನಿನ್ನ ಲೆಕ್ಕದಲ್ಲಿ ಏನು ನಾನು ಎಂತದು ಮದುವೆ ಆಗ್ಲಿಕ್ಕಿಲ್ಲ ಅಂತ ಹೇಳುದು? ಆರಂಭದಲ್ಲಿ ಸೂಚಿಸಿದ್ದೀಯಲ್ಲ, ಸುಪ್ತವಾಗಿದ್ದದ್ದು. ಹೌದು, ಅದು ಹಾಗೆ ಇರಬೇಕಾದದ್ದು. ಹಾಗೆ ಇರ್ಬೇಕಾದ್ದು ಹೊರಗೆ ಬಂದಾಯ್ತಲ್ಲ. ಒಪ್ಪಿದನ? ಒಪ್ಪಿದ. ಮಾತ್ರ ಅಲ್ಲ, ಮಡದಿಯಲ್ಲಿ ಒಂದು ಮಾತನ್ನು ಕೇಳು ಅಂತ ನಾನೇ ಹೇಳಿದೆ. ಒಳ್ಳೆಯದು. ಅಂತಪುರಕ್ಕೆ ಹೋದೆ ಅಂತ ಆದ್ರೆ ಅಂತಪುರದಲ್ಲಿ ನೋಡುವಾಗ ಪರ್ವತ ಇದ್ದಾನೆ. ಅವೇನ್ ಮಾಡುದಲ್ಲಿ? ಅವ ಏನು ಅಂತ ಆಲೋಚನೆ ಮಾಡುವುದು ನಾನು. ಮತ್ತೆ ಗೊತ್ತಾಯ್ತು ಅವ ಕೂಡ ಶ್ರೀಮತಿಯನ್ನು ವರಿಸುವುದಕ್ಕೆ ಬಂದದ್ದು. ಹೌದಾ? ಹೌದು. ಈಗ ಏನು ಮಾಡೋಣ? ನಮ್ಮಿಬ್ಬರಲ್ಲಿ ಯಾರೂ ವರಿಸುವ ಹಾಗಿಲ್ಲ. ಆಗ ಅವನಿಗೆ ಕೊಡ್ತೇನೆ ಅಂತ ಅಂಬರೀಷನ ಹೆಂಡತಿ ಮಾತು ಕೊಟ್ಟಿದ್ದಾಳೆ, ನನಗೆ ಕೊಡ್ತೇನೆ ಅಂತ ಅಂಬರೀಷ ಮಾತು ಕೊಟ್ಟಿದ್ದಾನೆ. ಈಗ ಹುಡುಗಿಯ ಮನಸ್ಸು ಅದು ದೊಡ್ಡ ವಿಷಯ ಅಲ್ಲ. ಒಳ್ಳೆ ಸ್ವಾರಸ್ಯ ಉಂಟು. ಇದು ಕೊನೆಗೇನಾಯ್ತು? ಕೊನೆಗೆ ಆಗ್ಲಿಲ್ಲ. ಕೊನೆ ಆಗ್ಲಿಲ್ಲ. ನಾರದ ಕೊನೆ ಆಗುದಲ್ಲಿಗೆ ವಿಷಯ ಕೊನೆ ಆಗ್ಲಿಲ್ಲ. ಅದಕ್ಕೆ ನಾನೇ ಒಂದು ಉಪಾಧಿಯನ್ನು ಸೂಚಿಸಿದೆ. ಏನು ದಾರಿ? ನಾಳೆ ದಿವಸದಲ್ಲಿ ಸ್ವಯಂವರ ಅಂತ ನಿಶ್ಚಯ ಮಾಡಿ ಹುಡುಗಿ ಯಾರ ರೂಪ ಚಂದ ಕಾಣ್ತದೆ ಅವರಿಗೆ ಬಾಳೆ ಹಾಕಲಿಲ್ಲ. ಅಯ್ಯೋ, ನಿನ್ನ ಈ ರೂಪದ ಬಗ್ಗೆ ನಿನಗಿರುವ ಕಲ್ಪನೆ ಆ ನಗುವಿನಲ್ಲಿ ಸೂಚಿಸ್ತಾ ಉಂಟು. ಹಾಗೆ ನೀನೇ ದಾರಿ ತೋರಿಸಿದೀಯಾ? ನಾನು ರೂಪ ಇಲ್ಲ ಅಂತ ಹೇಳುದ ನೀವು? ಅಲ್ಲ, ಉಂಟು. ಆಯ್ತಾ? ಆಯ್ತು ಅಂತ ಒಪ್ಪಿಕೊಂಡ. ಆದ್ದರಿಂದ ಈಗ ನಿನ್ನ ಬಳಿಗೆ ಬಂದದ್ದು ನಾನು. ನಾನೇನ್ ಮಾಡುದು? ನೀನು ಮಾಡಬೇಕಾದ್ದು ಬೇರೆ ಏನೂ ಇಲ್ಲ. ಇಲ್ಲಿ ಯಾರನ್ನು ನೋಡುವ ಅವಶ್ಯಕತೆ ಇಲ್ಲ. ಅವಸರ ಅಂದ್ರೆ ಲಕ್ಷ್ಮೀದೇವಿ ಇದ್ದಾಳ ಅಂತ ನೋಡಿದ್ದು. ಲಕ್ಷ್ಮಿ ಇದ್ರೇನು? ಎಲ್ಲಿಯೇ ಆಗಲಿ ಹೆಂಗಸರ ಕಿವಿಗೆಲ್ಲ ವಿಷಯ ಬಿದ್ರೆ ಅದು ವೈಕುಂಠ ಅಂತ ಏನಿಲ್ಲ, ಅದು ಪ್ರಚಾರ ಆಗ್ತದೆ. ಜಗತ್ತಿನ ಇತರ ಹೆಣ್ಮಕ್ಕಳ ಬಗ್ಗೆ ಹೇಳು, ನನ್ನ ಮಡದಿಯ ಬಗ್ಗೆ ಹೇಳಬೇಡ. ನನ್ನ ಮಡದಿಯ ಬಗ್ಗೆ ಅಂತ ಅಲ್ಲ, ಅದು ಎಲ್ಲ ಹೆಂಗಸರು ಜಾತಿಯ ಸ್ವಭಾವ ಅದೇ. ನೀ ಪರೋಕ್ಷವಾಗಿ ಅಜ್ಜಿಗೆ ಹೇಳಿದ ಹಾಗಾಗ್ತದೆ. ನಾ ಅಜ್ಜ ಹೌದಾ? ಹೌದು. ಹಾಗೆಲ್ಲ ಅಪಹಾಸ್ಯ ಮಾಡಕೂಡದು. ಅಯ್ಯೋ ದೇವರೇ, ಒಂದು ಮನೆಯಲ್ಲಿ ಅಜ್ಜಿಯಂದಿರು ಕೆಲವು ಮಾಡುವಂತಹ ತೊಂದರೆಯನ್ನು ನೋಡುವಾಗ ನನ್ನ ಅಜ್ಜಿ ಕೂಡ ಅದಕ್ಕೆ ಹೊರತಲ್ಲ. ಹಾಗೆ ಆ ಜ್ಞಾಪಕದಲ್ಲಿ ಹೇಳಿದೆ. ಹೌದು. ಈಗ ನಾಳಿನ ದಿವಸ ಸ್ವಯಂವರ ನಡೀತದೆ. ಅವಳು ಮಾಲೆಯನ್ನು ತಂದು ನನ್ನ ಕುತ್ತಿಗೆಗೆ ಹಾಕ್ತಾಳೆ ಅಂತ ನಿಶ್ಚಯ ಅಲ್ಲ. ನೋಡಿಕೊಂಡು ಬರ್ತಾಳೆ ಸಭೆಯಲ್ಲಿ. ಬರುವಾಗ ಪರ್ವತ ಸಭೆಯಲ್ಲಿ ಇರುವವರಿಗೆಲ್ಲ, ಅದರಲ್ಲೂ ಪ್ರಧಾನವಾಗಿ ಆ ಹೆಣ್ಣಿಗೆ ಕಪ್ಪಿಯ ಹಾಗೆ ಕಾಣುವ ಹಾಗೆ ನೀ ಮಾಡಬೇಕು. ಖಳವೀರಿ ನಗುತ್ತಿಂದ ಎಲೆ ಮುನಿಗಿ ವಿಷಯಗಳ ಮುನಿಗಿ ಎಲೆ ಮುನಿಯೇ ವಿಷಯಗಳ ತಿಳಿದವರು ಅಕ್ಕಣರು ನೀವೀರ್ವರು ಖಳವೈರಿ ನಗುತ್ತಿಂದ ಎಲೆ ಮುನಿಯ ವಿಷಯಗಳ ತಿಳಿದವರು ಅಕ್ಕಣರು
ಲಲನೆ ಗೆಳಸುತ್ತಲೀಗ ತುಣಲುವಾಯ್ತಿಂದೊಡನೆ ಅಳಬಾರಿಗಿನ್ನು ಗೆಲ್ಲಲ ಕಾಮನನ್ನು ಕಳವೈರಿ ನಗುದಿಂದ ಎಲೆ ಮುನಿಯೇ ಮುನಿಯೇ ನೀನು ನಗೆ ಆಡಬೇಡ. ನೀನು ನಗೆ ಆಡಿದ್ರೆ ಭವಿತವ್ಯದಲ್ಲಿ ಯಾವುದೋ ಒಂದು ಏನೋ ಕೊಂಕು ಉಂಟು ಅಂತ ಲೆಕ್ಕ. ಅದು ನಿನ್ನ ನಗುವಿನಲ್ಲಿ ಹಾಗೆ. ನೀನು ಇಲ್ಲದಿದ್ರೆ ಹಾಗೆ ನಗಾಡುವುದಿಲ್ಲ. ಮುನಿಗಳ ಮನಸ್ಸಿನಲ್ಲಿ ಕೊಂಕು ಒಂದು ಮೂಡುತ್ತದೆ ಅನ್ನುವ ಹಾಗಿದ್ದರೆ ಹಾ, ನನಗೆ ನಗು ಬರಲೇಬೇಕಲ್ವ? ನೀವು ಇರುವರು ಯಾರು? ಅಲ್ಲ, ಈಗ ಮನಸ್ಸಿನಲ್ಲಿ ಕೊಂಕು ಮೂಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ಪರೋಕ್ಷವಾಗಿ ಕಾರಣ ನೀನು ಉಂಟುಲಾಗ್ತದೆ. ಯಾಕಂದ್ರೆ ಮನಸ್ಸು ಜಪಿತ ಅಲ್ವಾ? ಹಾಗಾದ್ರೆ ನೀನೇ ಕಾರಣ. ನಿನ್ನನ್ನು ನಾನು ನೇಮಿಸಿದ್ದು ಯಾಕೆ? ಯಾಕೆ? ನಿನ್ನ ಪಾಲಿಗೆ ಒದಗಿ ಬಂದಿರುವಂತಹ ಶಾಪ ಅದು ಶಾಪ ಅಲ್ಲ. ನಿನ್ನ ತಿರುಗಾಟ ಎನ್ನುವುದು ಜಗತ್ತಿನ ಕಲ್ಯಾಣಕ್ಕೆ ಕಾರಣ ಆಗಬೇಕು ಎನ್ನುವ ಹಾಗೆ ತೀರ್ಮಾನ ನನ್ನದ್ದು. ಹೌದಪ್ಪ, ನನ್ನ ತಿರುಗಾಟದಲ್ಲಿ ಎಷ್ಟು ಮಂದಿಗೆ ಮದುವೆ ಆಯ್ತು? ನನಗೆ ಮದುವೆ ಆಗಿದ? ಹಾಗಾದ್ರೆ ನನಗೆ ಮದುವೆ ಅಲ್ವಾ? ಎಲ್ಲರಿಗೆ ಇದ್ದವರಿಗೆ ಮದುವೆ ಮಾಡಿಸ್ಲಿಕ್ಕೆ ಮಾತ್ರ ನಾನು. ನಾರದ, ತಂಪನ್ನು ಬಿಟ್ಟು ಚಂದ್ರ, ಪ್ರಖರತೆಯನ್ನು ಬಿಟ್ಟು ಸೂರ್ಯ, ನಾರದನನ್ನು ಬಿಟ್ಟು ಬ್ರಹ್ಮಚರ್ಯ ಇರುವುದಕ್ಕೆ ಸಾಧ್ಯವೇ? ನೀವೆಲ್ಲ ಹೀಗೆ ಹೇಳಿ ಹೇಳಿ ನಾನು ಇಷ್ಟು ವರ್ಷ ಮದುವೆ ಆಗದೆ ಕೂತ. ಇನ್ನಾದ್ರೂ ನಾನು ನನ್ನ ಬಗ್ಗೆ ಆಲೋಚನೆ ಮಾಡಿದ್ದೇನೆ, ನನಗೆ ಮದುವೆ ಆಗಲೇಬೇಕು. ನೀನೊಂದು ಆ ತೀರ್ಮಾನಕ್ಕೆ ಬಂದಿರುವ ಕಾರಣವೋ ಏನು? ಇಂದು ಸ್ವಲ್ಪ ದಷ್ಟಪುಷ್ಟವಾಗಿ ಕಾಣುತ್ತಾ ಇದ್ದೀನಿ. ನಾನು ಆಲೋಚಿಸುವುದು ಈ ಪ್ರಸಂಗದ ಪ್ರಾರಂಭದಿಂದ ಇಷ್ಟರವರೆಗೆ ಪ್ರಸಂಗದಲ್ಲಿ ಅಗತ್ಯ ಇರದ ವಿಷಯ ಅಂತ ಹೇಳಿದ್ರೆ ಇದೆ. ನಾನು ಯಾಕೆ ಆಡಿದ್ದು ಗೊತ್ತಾ? ನೀನ್ ನನ್ನನ್ನು ಹೇಳಿದೆ ನೀ ಮನಸ್ಸಿಜ ಪಿತ ಅಂತ. ಹೌದು. ಒಮ್ಮೊಮ್ಮೆ ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಉಲ್ಲಾಸ ಆಗುತ್ತಾ ಇರುವ ಹಾಗೆ ನಮ್ಮ ಭಾವಗಳು ಬದಲಾಗುತ್ತದೆ. ದೇಹದಲ್ಲೇ ನಾವು ಸ್ವಲ್ಪ ದಷ್ಟಪುಷ್ಟರಾದ ಹಾಗೆ ನಾವೇ ಕಾಣುತ್ತೇವೆ. ಅದು ಉಲ್ಲಾಸ ತೋರಿಸುವುದು ಹಾಗೆ 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 ಅಲ್ಲ. ನನ್ನ ಮನಸ್ಸಿಗೆಲ್ಲ ನೀನು ಪಿತ ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಉಲ್ಲಸಿತನಾಗಿರುವಂತಹ ನೀನು ಏನು ನಾರದ? ಏನು ನಾರ ಅಂತ ಹೇಳಿದ್ರೆ ಜ್ಞಾನ. ಹೌದು, ನನ್ನಲ್ಲಿ ಕಡಿಮೆ ಉಂಟಾ? ನಾರ ಅಂತ ಹೇಳಿದ್ರೆ ನಾರದ ಎನ್ನುವಂತಹ ಆ ವಿಷಯಕ್ಕೆ, ಆ ಹೆಸರಿಗೆ ಮತ್ತೊಂದು ಅರ್ಥವೂ ಇದೆ. ನಾರ ಅಂತ ಹೇಳಿದ್ರೆ ಜ್ಞಾನ, ನಾರ ಅಂತ ಹೇಳಿದ್ರೆ ಅಜ್ಞಾನ. ನಿನ್ನಲ್ಲಿ ಅಜ್ಞಾನ ಉಂಟು ಅಂತಲ್ಲ, ಜ್ಞಾನವನ್ನು ತುಂಬುವವ, ಅಜ್ಞಾನವನ್ನು ಕಳೆಯುವವ, ಮತ್ತೊಬ್ಬನ ಅಜ್ಞಾನವನ್ನು ದೂರೀಕರಿಸುವ. ಹೌದು. ಈಗ ಅಜ್ಞಾನವನ್ನು ನೀನೇ ಬೆಳೆಸಿಕೊಂಡ ಹಾಗಾಯ್ತು. ಯಾವುದು ಅಜ್ಞಾನ? ವಿಷಯ ಅಂತಾರೆಲ್ಲ ನಿಮಗೆ ಬೇಕಾದದ್ದು. ಪ್ರಪಂಚದಲ್ಲಿ ಈಗ ಒಬ್ಬ ಮದುವೆ ಆಗುವುದು ಅಜ್ಞಾನ ಹೌದು ಅಂತಾದ್ರೆ ನೀನು ಅದೆಲ್ಲ ಹೇಳಲಿಕ್ಕಿಲ್ಲ. ನಿನಗೆ ಮದುವೆ ಆಗಿದೆ, ನಿನಗೆ ಬೇರೆ ಅವರ ತಲೆ ಬಿಸಿ ಇಲ್ಲ. ನನಗೂ ಅದೇ ಚಂದ, ಉಳಿದವರಿಗೆ ಅದೇ ಚಂದ. ಯಾವುದು? ನಿನ್ನ ಬಗ್ಗೆ ಹಾಡುವುದು ಹೇಗೆ? ನಾರದನಿಗೆ ಕಟ್ಟಿಕೊಂಡ ಮನೆ ಇಲ್ಲ, ಅದನ್ನ ಯಾರು ಹಾಡುವುದಿಲ್ಲ. ಕಟ್ಟಿದ ಹೆಂಡತಿ, ಅದನ್ನ ಯಾರು ಹಾಡುವುದಿಲ್ಲ. ಹಾಡುವುದು ಯಾವುದು ಅಂತ ನನಗೆ ಗೊತ್ತುಂಟು. ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ, ಸುರಾರಳು ತೇರಿದವ, ಅಷ್ಟೇ ಹಾಡುದು. ಮತ್ತೆ ಮದುವೆ ಆಗ್ಲಿಲ್ಲ ಅಂತ ಯಾರು ಹೇಳುದಿಲ್ಲ. ನೀನು ಹಾಡಬಾರದು, ನಿನ್ನ ಮಹತಿಯಲ್ಲಿ ಹಾಡಿಸಬೇಕು. ನೀನು ಹಾಡಿದ್ರೆ ಕೇಳುವುದಕ್ಕೆ ಚಂದ ಆಗುದು. ಈಗ ನನಗೆ ಮದುವೆ ಮಾಡಿಸ್ಲಿಕ್ಕೆ ಆಗ್ತದೆ ಇಲ್ವ? ನನ್ನದು ಚಂದ ಇಲ್ಲ, ಸ್ವರ ಚಂದ ಇಲ್ಲ ಅಂತ ನನಗೆ ಗೊತ್ತುಂಟು. ಅದಕ್ಕೆ ನೋಡು ಅವರನ್ನಿಬ್ಬರನ್ನು ಕೂತೋಳಿ. ನಾರದ ಏನು? ಇತರರ ಬಗ್ಗೆ ಕನಸಿನಲ್ಲಿಯೂ ಕೇಡನ್ನು ಬಯಸದೇ ಇರುವ ನೀನು ಆ ಪರ್ವತನಿಗೆ ಕೇಡು ಬಯಸುತ್ತೀ ಅಂತಾದ್ರೆ ಅದಕ್ಕೇನನ್ನು? ಈಗ ನಿನಗೆ ಆಗ್ತದೆ ಇಲ್ವಾ ಮಾರ? ಈಗ ಏನಾಗಬೇಕು? ಈಗ ಅವ ಮಂಗನ ಹಾಗೆ ಕಾಣಬೇಕು ಸಭೆಯಲ್ಲಿದ್ದವರಿಗೆ. ಅದರಲ್ಲೂ ಮುಖ್ಯವಾಗಿ ಶ್ರೀಮತಿಗೆ ಅವ ಮಂಗನ ಹಾಗೆ ಕಾಣಬೇಕು. ಅದನ್ನು ನೋಡಿ ಸಭಿಕರೆಲ್ಲರೂ ನಗೆ ಆಡಬೇಕು. ಅವನಿಗೆ ಮಾಲೆ ಬೀಳಬಾರ್ದು, ಅಷ್ಟೇ. ನೀನು ಆನಂದದ ತುರಿಯ ಸ್ಥಿತಿಯನ್ನು ತಲುಪಿದ್ದಿ, ನಿನ್ನ ಗರಿ ಗೆದರಿದೆ. ಹಾಗಾಗಿ ನಿನ್ನ ಇಚ್ಛೆಗಳೇನುಂಟು ಅದಕ್ಕೆ ನಾ ಅಡ್ಡಗಾಲಿಡಲಾರೆ. ನಿನ್ನ ತೀರ್ಮಾನದಂತೆ ಆ ಪರ್ವತನ ಮುಖ ಹೇಗೆ ಕಪಿಯ ಹಾಗೆ ಕಾಣುವ ಹಾಗೆ ನಾವು ವ್ಯವಸ್ಥೆ ಮಾಡ್ತೀಯಲ್ಲ. ಒಂದು ಕೆಲಸ ಮಾಡು. ಕೆಲಸ? ಹೌದು. ನೀನು ಸ್ವಯಂವರಕ್ಕೆ ಬರುದು ಬೇಡ, ನೀನು ಇಲ್ಲಿದ್ದು ನಾವು ಈಗ ನೂತನ ವಧುವರರು ಬರ್ತೇವೆ. ನಾನು ಅವನಲ್ಲಿ ಹೇಳಿದ್ದೇನೆ, ಮೊದಲೇ ಹೇಳಿದ್ದೇನೆ, ನನಗೆ ಒಮ್ಮೆ ಅಜ್ಜನಲ್ಲಿ ಹೋಗಿ ಆಶೀರ್ವಾದ ತಗೊಳ್ಳಿಕ್ಕೆ ಉಂಟು ಅಂತ ಹೇಳಿದ್ದೇನೆ. ನಾವು ಬರುವಾಗ ಒಂದು ಫಲಕ ಬರ್ತಾರೆ. ಹೇಗೆ? ನೂತನ ವಧುವರರಿಗೆ ಶುಭ ಹಾರೈಸುವ ವೈಕುಂಠ ಲೋಕದ ಸರ್ವ ಸದಸ್ಯರು. ನಾ ಬರೆಸುವ ವ್ಯವಸ್ಥೆ ಮಾಡಬೇಕು ಅಂತ ಆಡುವುದಲ್ವ? ಮಾಡಿಸು. ಮತ್ತೆ ಅವಳು ಲಕ್ಷ್ಮೀದೇವಿ ಇದ್ದಾಳಲ್ಲ, ಆರತಿ ತಟ್ಟೆ ಹಿಡ್ಕೊಂಡು ಬರ್ಲಿ. ನೀನೊಂದು 4 ಕಾಳು ಅಕ್ಕಿ ಹಿಡ್ಕೊ ಕೈಯಲ್ಲಿ, ಬೇಕಾಗ್ತದೆ.
ಯಾಕಂದ್ರೆ ನಾರದನ ತಲೆಗೆ ಹಾಕ್ಲಿಕ್ಕೆ ಬೇಕು. ಆಯ್ತಾ? ನಾರದ ಹ. ಅರ್ಥ ಆಯ್ತು. ಹ. ಶ್ರೀಹರಿಯ ಮಂಗಳ ಮಂತ್ರಾಕ್ಷತೆಯೊಂದಿಗೆ ನಾರದನ ವಿವಾಹ. ಹೌದು. ನೀ ಹೇಳಿದ್ದಿ ಹ. ನೀ ಅಲ್ಲಿಗೆ ಬರ್ಬೇಡ ಅಂತ. ಹೌದು. ನಾ ಬಾರದೆ ಮದುವೆ ಆಗುತ್ತದ ನಾರದ? ಬಂದ್ರೆ ತೊಂದರೆ ಇಲ್ಲ, ಮಾತಾಡ್ಲಿಕ್ಕಿಲ್ಲ. ನಿನ್ನನ್ನು ಮಾತಾಡ್ಲಿಕ್ಕೆ ಬಿಟ್ರೆ ಈ ಪ್ರಸಂಗ ಮುಗಿಯುವುದಿಲ್ಲ. ಆದ್ರಿಂದ ನಾರದ ಸುಮ್ಮನಿರ್ಬೇಕು. ಈ ಪ್ರಸಂಗ ಎಷ್ಟು ಹೊತ್ತಿಗೆ ಮುಗಿಸಬೇಕೆನ್ನುವ ಹಾಗೆ ನಾ ತೀರ್ಮಾನ ಮಾಡಿದ್ದೇನೆ. ನೀನು ಅಂಬರೀಷನಲ್ಲಿ ಹೆಣ್ಣು ಕೇಳುವುದಕ್ಕೆ ಹೋದಾಗಿನಿಂದ ತೊಡಗಿ ಆ ಹೆಣ್ಣನ್ನು ಒಲಿಸಿಕೊಳ್ಳುವುದಕ್ಕೆ ಎಷ್ಟು ಮಾತಾಡಿದ್ದಂತ ನಾನು ಜ್ಞಾಪಿಸ್ತಾ ಇದ್ದೇನೆ. ಅದು ನಿನ್ನ ಪ್ರೇರಣೆಯಿಂದ ನಾನು ಅಷ್ಟು ಮಾತಾಡಿದ್ದು, ಗೊತ್ತುಂಟಾ? ಆಗಲಿ ಆಗಲಿ, ನಾ ಕಾಯ್ತಾ ಇರ್ತೇನೆ. ಆಯ್ತು. ನನಗೆ ಮತ್ತೆ ಕಲ್ಯಾಣಕಾರಕನಾದಂತಹ ನಾನು ಅಲ್ಲಿಗೆ ಬರಲೇಬೇಕು. ನಮಗೆ ಮದುವೆ ಆದ್ಮೇಲೆ ಒಮ್ಮೆ ವೈಕುಂಠಕ್ಕೆ ವಿಹಾರಕ್ಕೆ ಅಂತ ಬರ್ಲಿಕ್ಕೆ ಉಂಟು. ಬರ್ತೇವೆ ನಾವು. ಅದಕ್ಕೆ ನಿನಗೊಂದು ವಿಮಾನದ ವ್ಯವಸ್ಥೆ ನಾ ಮಾಡ್ತೀನಿ. ವಿಮಾನ ಬೇಡ, ವಿಮಾನ ಬೇಡ. ಯಾಕೆ ಬೇಡ? ವಿಮಾನದ್ದೆಲ್ಲ ಈಗ ಪೂರ್ತಿ ನಂಬಲಿಕ್ಕೆ ಆಗುದಿಲ್ಲ. ನಾವು ಹೋಗದಿದ್ರೆ ನಿನ್ನ ವೈದ್ಯನಲ್ಲ ಗರುಡ ಅವನಲ್ಲಿ. ಆಗ್ಲಿ ಆಗ್ಲಿ ಆಗ್ಲಿ. ಲೀಲಾ ವಿನೋದಿಯಂತಾಗಲೇನೆ ಮುನಿ ತೆರಳಿ ಮಾಲಲೆನೆ ಆಣ್ಮನೋ ಭಜಿಸಿ ಮೇಣ್ ಪರ್ವತೋ ಬೋಧ ಮಾಧವ ಮಹರ್ಷಿ ನಮೋ ನಮಃ. ನಿಮ್ಮ ಸಾಧನೆಯ ಅಥವಾ ತಪಸ್ಸಿನ ಔನ್ನತ್ಯ ಎಷ್ಟು ಉಂಟು ಎನ್ನುವ ಹಾಗೆ ನಿಮ್ಮ ಹೆಸರೇ ಸೂಚಿಸ್ತಾ ಉಂಟು. ಪರ್ವತ ಮುನಿ. ಈ ಕಡೆಗೆ ಪಾದ ಬೆಳೆಸಿದ್ದೀರಿ. ಯಾಕೆ ಸ್ವಾಮಿ? ಯಾಕೆ ಅಂತ ಹೇಳಿದ್ರೆ ಪರ್ವತವನ್ನೇ ಅಲ್ಲಾಡಿಸುವಂತಹ ಪರಿಸ್ಥಿತಿ ಈಗ ಬೇರೊಬ್ಬನಿಂದ ಆಗಿದೆ. ಹಾಗಾಗಿ ಇಲ್ಲಿ ತನಕ ಪಾದ ಬೆಳೆಸಬೇಕಾದಂತ ಅನಿವಾರ್ಯತೆ ಬಂದು ಹೋಯ್ತು ನನಗೆ. ಪರ್ವತ ಅಲ್ಲಾಡುತ್ತಾ ಇದೆ. ಪರ್ವತ ಅಲ್ಲಾಡ್ತಾವು. ವಿಪರೀತ ಗಾಳಿ ಮಳೆ. ಗಾಳಿ ಮಳೆ ಇವತ್ತಿಲ್ಲ, ಕಳೆದ ವರ್ಷ ಇತ್ತು. ಇವತ್ತಷ್ಟೇ. ಈ ಪರ್ವತ ಅಲ್ಲಾಡುವುದಕ್ಕೆ ಕಾರಣ ಬೇರೇನಲ್ಲ. ಅದ್ಯಾರು ಬಂದದ್ದು ಓದಾಗೆ ಕಂಡಿದ್ದು. ಅಲ್ಲೂ ಇಲ್ಲಿಗೆ ಮಹರ್ಷಿಗಳು ಸದಾ ಬರ್ತಾ ಇರ್ತಾರೆ. ಮಹರ್ಷಿ ನಾರದನು ಬಂದು ಹೋದ. ಓಹೋ ಬಂದನ. ಹೋದ ನಾರದ. ಹೌದು. ಅವ ನಾರದಲ್ಲ, ಮತ್ತೆ ದೊಡ್ಡ ದೇವರ್ಷಿ. ಎಂಥದ್ದು? ಹೌದು ಹೌದು, ದೊಡ್ಡ ದೇವರ್ಷಿ. ಅದೇ ನಾನು ದೇವರ್ಷಿ ಅಂತ ಹೇಳಿದ್ದು, ಬೇರೆ ಏನು ಹೇಳಿದಲ್ಲ. ಹಾಗಾಗಿ ಅವ ಬರ್ತಾನೋ ಏನಾದ್ರೂ ಒಂದು ಎಡವಟ್ಟು ಮಾಡಿ ಹೋಗ್ಲಿಕ್ಕೆ ಬರುವುದು. ಇಲ್ಲಿ ನನ್ನ ಬಗ್ಗೆ ಎಂತಾದ್ರೂ? ನಿನ್ನ ಬಗ್ಗೆ ಏನು ಹೇಳಲಿಲ್ಲ, ಲೋಕ ಕಲ್ಯಾಣದ ಬಗ್ಗೆ ಅಷ್ಟೇ. ಕಲ್ಯಾಣದ ಬಗ್ಗೆ. ಕಲ್ಯಾಣದ ಬಗ್ಗೆ. ಹೌದು ಹೌದು. ಲೋಕದ ಅವನದ್ದು. ಒಟ್ಟಿನಲ್ಲಿ ಲೋಕದ ಕಲ್ಯಾಣ. ಒಟ್ಟಿನಲ್ಲಿ ಲೋಕದ ಕಲ್ಯಾಣ. ಹೌದು. ಇದು ಸ್ವಾಮಿ, ನಾನೊಂದು ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ. ಋಷಿಗಳಿಗೆಲ್ಲ ಸಮಸ್ಯೆ ಅಂತ ಇಲ್ವೇ ಇಲ್ವಲ್ಲ? ಋಷಿಗಳಿಗೆ ಇಲ್ಲ. ಕೆಲವೊಂದ್ಸಲ ಈಗ ಯಾರಿಗೆ ಯಾವ ರೂಪದಲ್ಲಿ ಸಮಸ್ಯೆ ಬರ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 10-20 ವರ್ಷ ಕಳೆದ ನಂತರವೂ ಸಮಸ್ಯೆಗಳು ಎದುರಾಗುವುದುಂಟು ಈಗ ಸತ್ಯದ ಪರಿಸ್ಥಿತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಕರ್ಮ ಎನ್ನುವಂಥದ್ದು ಯಾರನ್ನೂ ಬಿಡುವುದಿಲ್ಲ. ಋಷಿ ಮುನಿಗಳಾದಂತಹ ನಮ್ಮನ್ನೂ ಬಿಡ್ಲಿ. ಕರ್ಮ ಬಾಧಿಸ್ತದೆ. ಕರ್ಮ ಬಾಧಿಸ್ತಾ ಉಂಟು ನನಗೀಗ. ಯಾವ ಜನ್ಮದಲ್ಲಿ ಏನು ಮಾಡಿದ್ದನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಒಂದು ಹೆಣ್ಣಿನ ಮೇಲೆ ಮನಸ್ಸಾಗಿದೆ. ಆ ಹೆಣ್ಣನ್ನು ಮದುವೆ ಆಗಬೇಕು ಅಂತ ಆಸೆ ಆಗಿದೆ. ಸುತ್ತು ಬಳಸಿ ಮಾತಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಮಯ ಮೀರುತ್ತಾ ಉಂಟು. ಹಾಗಾಗಿ ನನ್ನಂದ್ರೆ ಮುಹೂರ್ತದ ಸಮಯ ಮೀರುತ್ತಾ ಉಂಟು. ನನಗೊಂದು ಆದಷ್ಟು ಬೇಗ ಮದುವೆ ಆಗಬೇಕು. ಹಾಗಾಗಿ ಅಂಬರೀಷನ ಮಗಳು ಶ್ರೀಮತಿಯನ್ನ ನಾನೊಂದು ವರಿಸಬೇಕು ಅಂತ ಆಸೆ ಇತ್ತು. ಅವನ ಹೆಂಡತಿಯ ಬಳಿ ಮಾತಾಡುವಾಗ ಇವ ನಾರದ ಅವ ಅದೆಲ್ಲ ಮಾತಾಡ್ಲಿಲ್ಲ. ಒಳ್ಳೆ ವಿಷಯ. ಅವ ಮದುವೆ ಆಗಬೇಕು ಅಂತ ಅವ ಮುಂಚೂಣಿಯಲ್ಲಿ ಇದ್ದಾನೆ. ಹಾಗಾಗಿ ಒಂದು ಉಪಕಾರ ಮಾಡಬೇಕು. ಸ್ವಯಂವರವಂತ ಒಂದು ಏರ್ಪಾಟಾಗಿದೆ, ನಿರ್ಣಯ ಆಗಿದೆ. ಸ್ವಯಂವರಲ್ಲಿ ಬೇರೆ ಇಬ್ಬರೇ, ದೊಡ್ಡ ಸ್ವಯಂವರ ಇಬ್ಬರು ಮಾತ್ರ, ಸಣ್ಣ ಸ್ವಯಂವರ. ಹಾಗಾಗಿ ಆ ಮದುವೆ ಮಂಟಪದಲ್ಲಿ ಆ ಹುಡುಗಿ ಮಾಲೆ ತಕೊಂಡು ಬರುವಂತ ಹೊತ್ತಿಗೆ ಆ ನಾರದರ ಮುಖ ಮೊದಲೇ ವಿಕಾರ, ಅವನದ್ದು ನೋಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಸ್ವಲ್ಪ ಚಂದ ಇದ್ದಾನೆ, ಬಣ್ಣ ಎಲ್ಲ ಹಾಕೊಂಡು, ಮನುಷ್ಯರು ನೋಡುದಲ್ಲ. ಹಾಗೆ ಅವನದ್ದು ಇನ್ನೂ ವಿಕಾರ ಆಗಬೇಕು. ಹೇಗೆ? ಕರಡಿ ಆಗಿ ಕಾಣ. ಅವನ ಮುಖ ಕರಡಿಯ ಹಾಗೆ ಕಾಣ್ಬೇಕು. ಕರಡಿಯಾಗಿ ಕಾಣಬೇಕು. ನನ್ನದ್ದು ಚಂದ. ಕರಡಿಗಿಂತ ಮಂಗನ ಹಾಗೆ ಕಂಡ್ರೆ ಚಂದ ಅಲ್ವಾ? ಅಲ್ವಾ? ಮಂಗನ ಹಾಗೆ ಸ್ವಲ್ಪ ಊದಿಕೊಂಡು
ಅದು ಆದೀತು, ತೊಂದರೆ ಇಲ್ಲ. ಸಮಸ್ಯೆ ಇಲ್ಲ. ಇದೀಗ ಯಾವ್ದಾದ್ರೂ ಆದೀತು, ಅವ ಒಟ್ಟಾರೆ ಕರಡಿಯ ಹಾಗೆ ಕಾಣಬೇಕು. ಕರಡಿ ಹಾಗೆ ಕಾಣಬೇಕು. ಮಂಗ ಬೇಡ ಮಂಗ ಚಂದ ನೋಡಿ. ಏನಾದ್ರೂ ವ್ಯತ್ಯಾಸ ಆದ್ರೆ ಎಲ್ಲ ಮಂಗವೇ. ಹೆಣ್ಣು ಮಕ್ಕಳಿಗೆ ಮಂಗ ಅಂತ ಹೇಳಿದ್ರೆ ಬಹಳ ಇಷ್ಟ ಆಗುತ್ತದೆ ಒಂದೊಂದ್ಸಲ. ಸಣ್ಣ ಸಣ್ಣ ಮಂಗನ ಮರಿಗೆಲ್ಲ ತಿಂಡಿ ಹಾಕುವ ಕ್ರಮ ಉಂಟು. ಹೆಣ್ಣು ಮಕ್ಕಳು ಮಂಗ ಚಂದ ಉಂಟು ಅಂತ ಹಾಗಾಗುದು ಬೇಡ, ಮಂಗ ಬೇಡ, ಕರಡಿಯ ಹಾಗೆ ಅವ ಕಾಣಬೇಕು. ಅಷ್ಟೇ ಅಲ್ವಾ? ಅಷ್ಟು ಅಷ್ಟೇ ಅಲ್ವಾ? ಆಯ್ತು, ನಾ ವ್ಯವಸ್ಥೆ ಮಾಡ್ತೇನೆ. ವ್ಯವಸ್ಥೆ ಮಾಡ್ತೇನೆ. ನಿಮ್ಮ ಮುಖ್ಯನ ಈರುವರಲ್ಲೂ ಅರಿವಿನ ಕೊರತೆ ಕಾಣುತ್ತಾ ಉಂಟು. ಅರಿವು ಮೂಡಿಸಬೇಕು ಅನ್ನುವ ಹಾಗಿದ್ದರೆ ನಾ ಆ ಮಂಟಪದಲ್ಲಿ ಸ್ಥಿತನಾಗಬೇಕು. ನೋಡೋಣ. ಪದ್ಧತಿಯುಂಟಾಗಿಯೂ ಮನ ಚುತ್ತಿಯೊಳೈ ತಂದು ದೇವ ಮಂದಿರದೆಡೆಗೂ ಬದ್ಧಾಂಜಲಿಯು ಬೇಡಿದಳ್ ಉದ್ಧರಿಸೌರಮೇಶ ಕೃಪೆಯಾದೆನುತ ಉದ್ಧರಿಸೋ ಏಕೆ ನಿರ್ದಯನಾದಿ ನೀನಿಂತು ಶ್ರೀನಿಧಿ ನೂಕುತಿಗೆಯೋ ಋಷಿಯಾಶ್ರಮಕ್ಕೆ. ಹೌದು ಸ್ವಾಮಿ, ಏಕೆ ನಿರ್ದಯನಾದೆ ನೀನ್ಯೋತು ಶ್ರೀನಿಧಿ ನೋಕುತಿಗೆಯೋ ಋಷಿಯಾಶ್ರಮಕ್ಕೆ. ಬೇಕು ನೀನೆಂದು ನೋಪಿಯ ನೋಟರೆನಗೀಗ, ಬೇಕು ನೀನೆಂದು ನೋಪಿಯ ನೋಟರೆನಗೀಗ. ಏನಿದೆ ಸ್ವಾಮಿ? ಶೋಕವೇ ಫಲವಾಗ ಭಗುತಿ ಕೃಪಾಪುದಿ. ಏಕೆ ನಿರ್ದಯನಾದಿ ನೀನಿಂತು ಶ್ರೀನಿಧಿ ನೂಕುತಿಗೆಯೋ ಋಷಿಯಾಶ್ರಮಕ್ಕೆ. ಶ್ರೀನಿಧಿ ಮಾಧವ ಶ್ರೀನಿಧಿ ಶ್ರೀಹರಿ, ನನ್ನ ಮನದ ಭಾವನೆ ಏನೆನ್ನುವುದನ್ನು ಅರ್ಥವಿಸಿಕೊಳ್ಳದೆ ಹೋದೆಯ. ಎಳವೆಯಿಂದಲೇ ಶ್ರೀಹರಿಯ ಜ್ಞಾನವನ್ನು ಮಾಡುತ್ತಾ ಶ್ರೀಹರಿಯ ನಾಮಚರಿತಾಮೃತಗಳನ್ನು ಕೇಳುತ್ತಾ ಬೆಳೆದವಳು ನಾನು. ಬೆಳೆಯುತ್ತಾ ಬೆಳೆಯುತ್ತಾ ನನ್ನ ಜೀವನದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ಆಗುವುದೇ ಅಹುದಾಗಿದ್ದಲ್ಲಿ ಅದು ನಿನ್ನೊಂದಿಗೆ ಬಿಟ್ಟು ಬೇರೆ ಯಾರೊಂದಿಗೂ ಇಲ್ಲ ಎನ್ನುವ ಹಾಗೆ ತೀರ್ಮಾನಿಸಿಕೊಂಡವಳು ಪ್ರಭು. ನನ್ನ ಮನವೆನ್ನುವ ಮಾನಸ ಸರೋವರದಲ್ಲಿ ಶ್ರೀಹರಿ ಎನ್ನುವಂತಹ ಅರವಿಂದ ಅರಳುವುದಕ್ಕೆ ಅವಕಾಶವೇ ಹೊರತು ಇತರ ಯಾವುದೇ ಕಾಡ ಹೂವುಗಳಿಗಿಲ್ಲ. ಆದರೆ ನನ್ನ ಜೀವನದಲ್ಲಿ ನಾನು ಊಹಿಸಿದ ಶ್ರೀಹರಿಯನ್ನು ಮದುವೆಯಾಗುವಂತಹ ಯೋಗವೇ ನನ್ನಿಂದ ಕಳೆದು ಹೋಗುತ್ತದೆ ಎನ್ನುವ ಹಾಗೆ ನಾನು ಇಂದು ಭಾವಿಸುತ್ತಾ ಇದ್ದೇನೆ ಪ್ರಭು. ನಿನ್ನನ್ನೇ ವರಿಸಬೇಕೆನ್ನುವಂತಹ ನನ್ನ ಆಶಾ ಗೋಪುರ ಕುಸಿದು ನುಚ್ಚು ನೂರಾಗಿ ಹೋಗುತ್ತಿದೆ. ನನ್ನ ಆಸೆಯಂತೆಯೇ ನನ್ನ ತಂದೆ ತಾಯಂದಿರು ನಿನಗೆ ಕೊಟ್ಟು ನನ್ನನ್ನು ಮದುವೆ ಮಾಡುತ್ತಾರೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೆ. ಆದರೆ ತಂದೆಯು ನಾರದ ಮುನಿಗಳಿಗೆ ನನ್ನನ್ನು ಮದುವೆ ಮಾಡಿಕೊಡುತ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟಿದ್ದಾರಂತೆ. ಇತ್ತ ನನ್ನ ತಾಯಿ ಪರ್ವತ ಮುನಿಗಳಿಗೆ ನನ್ನನ್ನು ಮದುವೆ ಮಾಡಿಕೊಡುತ್ತಾರೆ ಎನ್ನುವ ಹಾಗೆ ಭಾಷೆಯನ್ನಿತ್ತಿದ್ದಾರೆ. ನಿನ್ನನ್ನು ಮದುವೆಯಾಗಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತೇನೆ ಎನ್ನುವ ಹಾಗೆ ಭಾವಿಸಿಕೊಂಡರೆ ಆಶ್ರಮದತ್ತ ಎನ್ನನ್ನು ದೂಡುವೆಯಾ? ಇಲ್ಲ ಸ್ವಾಮಿ, ಮನಸ್ಸೊಬ್ಬನಿಗೆ ದೇಹವಿನ್ನೊಬ್ಬನಿಗೆ ಸಮರ್ಪಿಸಿದ
ಎಂದಾದರೆ ಆ ಹೆಣ್ಣು ಮಾನಸಿಕ ವ್ಯಭಿಚಾರಿ ಎಂದೆನಿಸಿಕೊಳ್ಳುತ್ತಾಳೆ. ಹಾಗಾಗ ಕೂಡದು ನನ್ನ ಮನಸ್ಸು ನನ್ನ ದೇಹವೆನ್ನುವುದದು ನಿನಗೆ ಸಮರ್ಪಣೆ. ಹಾಗಾದರೆ ಸ್ವಯಂವರದ ವೇಳೆ ಯಾರನ್ನು ಮದುವೆಯಾಗುತ್ತೇನೆಯೋ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಬಾಳುವಂತಹ ಶಕ್ತಿಯು ನನಗಿಲ್ಲ. ಆ ಕಾರಣದಿಂದಾಗಿ ನಿನ್ನನ್ನು ಭಜಿಸಬೇಕು ಎನ್ನುವಂತಹ ಉದ್ದೇಶದಿಂದ ನಿನ್ನ ಮಂದಿರಕ್ಕಾಗಿ ಬಂದಿದ್ದೇನೆ. ನಿನಗೆ ಬೇಡವಾದಂತಹ ನಾನು ಇನ್ನು ಬದುಕಲಾರೆ. ಶ್ರೀಪತಿಗೆ ಬೇಡವಾದಂತಹ ಶ್ರೀಮತಿ ಉಳಿಯಲಾರಳು. ಹಾಗಾಗಿ ಇದು ನಿನಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ. ಸುಲಭನು ತಾನೆನೆ ಪಂಕಜದಳ ಲೋಚನ ಮೈದೋರಿ ನಿಜ ಶರಣೆಯ ಪಿಡಿದೆತ್ತುದ ನಿಜ ಶರಣೆಯ ಪಿಡಿದೆತ್ತು ತೊರೆದ ಮಾರಿದ ಮುಗಿದೂತಿಸಬೇಡಲಿ ಮನದಿ ಭಜಕರಿ ಗತಿ ಸುಲಭನು ತಾನೆನೆ ಪಂಕಜದಳ ಲೋಚನ ಮೈದೋರಿ ಭಜಕರಿಗೆ ಅತಿ ಸುಲಭನು ನಾನು. ತ್ರಿಕರಣ ಶುದ್ಧಿಯಿಂದ ತನ್ನ ದೇಹದಲ್ಲಿ ತನ್ನನ್ನೇ ಪ್ರತಿಷ್ಠಾಪಿಸಿಕೊಂಡು ನನ್ನ ಅಸಮಭಕುತನಾಗಿರುವಂತಹ ಅಂಬರೀಷ ನನ್ನನ್ನೇ ಆರಾಧಿಸುತ್ತಾ ಇರುವವ. ನಿಜ, ಅವನ ಸುದ್ದಿಯಲ್ಲವೇ ನೀನು? ಹೌದು ಸ್ವಾಮಿ. ಶ್ರೀಮತಿ ಎನ್ನುವಂತಹ ಪರಿಶುದ್ಧವಾದ ಹೆಸರನ್ನು ಹೊಂದಿದವಳು. ನಿಜ, ನಿನ್ನ ಹೆಸರೇ ಸೂಚಿಸ್ತಾ ಉಂಟು. ಅಂತಹ ಬುದ್ಧಿವುಳ್ಳ ನೀನು ಗೊಂದಲದ ಗೂಡಾದ ಕಾಲದಲ್ಲಿ ಮನಸ್ಸನ್ನು ವಿಚಲಿತಗೊಳಿಸುವುದಕ್ಕೆ ಪ್ರಾರಂಭಿಸಿದವಳು. ಹೌದು. ಪರಿಶುದ್ಧ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸಿದಂತಹ ಕಾಲದಲ್ಲಿ ನಾನು ಒದಗಿ ಬಂದಿದ್ದೇನೆ. ಧನ್ಯಳಾದೆ ಪ್ರಭು. ನಿನ್ನ ಅಂತರಂಗದ ವೇದನೆ ಏನು ಎನ್ನುವುದು ಸ್ಪಷ್ಟವಾಗಿ ನನಗೆ ಅರಿವಾಗಿದೆ. ಹೌದೇ ಶ್ರೀಮತಿ, ಸಿರಿಯರಸನಾದಂತಹ ನಾನು ಶ್ರೀಮತಿಗೆ ಏನಾಗಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದಿದ್ದೇನೆ. ಯೋಚಿಸುವಂತಹ ಅವಶ್ಯಕತೆ ಇಲ್ಲ. ಸ್ವಯಂವರ ಮಂಟಪದಲ್ಲಿ ನನ್ನ ಲೀಲಾ ವಿನೋದವನ್ನು ಕಣ್ತುಂಬಿಸಿಕೋ. ಸ್ವಾಮಿ, ಈ ಪೀಠ ಯಾರೂ ಬಳಸಲಿಲ್ಲ, ನೀವು ಪ್ರಥಮ. ಹೌದಾ? ಅವೇಲಿದ್ದಾನೆ. ಅವನ ಮುಖದಾದಂತ ಅವ ಬರುವಾಗ ಅವನ ಮನೆಯಲ್ಲಿ ಕನ್ನಡಿ ಇರ್ಲಿಲ್ಲ. ನಮ್ಮ ಮನೆಯಲ್ಲಿ ಸ್ವಾಮಿ, ನಾನು ಬರುವಾಗ ದಾರಿಯಲ್ಲಿ ಒಂದು ನೋಡಿ, ಅಲ್ಲ ಈಗ ಸ್ವಯಂವರವನ್ನು ಸಣ್ಣ ಜಾತಿಯ ನಾಯಿ ಮುಸುರು ಗುದ್ದಿದ ಹಾಗೆ. ಇನ್ನೀಗ ಸ್ವಯಂವರದ್ದೇ ಏನಾದ್ರು? ಅದೇ ಸ್ವಯಂವರ ಮೊದಲು. ಹೌದು, ಇವಳೆ ಮಗಳನ್ನು ಕರ್ಕೊಂಡು ಬಾ. ಇಷ್ಟು ಮತ್ತೆ ಚೆಂದಾಗಿ ಬಂದದ್ದು ಕರ್ಮ. ಮೊದಲು ಹೆಣ್ಣನ್ನ ಕರೆಸಿ. ಮಗಳೇ, ಅಪ್ಪ ಪೂರ್ವ ನಿರ್ಣಯ ಮಾಡಿದ ಹಾಗೆ ಸ್ವಯಂವರವನ್ನು ಏರ್ಪಡಿಸಿದ್ದೇವೆ. ಸ್ಪರ್ಧಿಗಳಾಗಿ ಉಭಯರು ಬಂದಿದ್ದಾರೆ, ನಾರದರು ಪರ್ವತರು. ಸರಿ, ಇಂತಿರುವ ಸಭೆಯಲ್ಲಿ ನಿನಗೆ ಮನಸ್ಸಿಗೆ ಹಿತ ಆಗುವಂತವನನ್ನು ಈ ಹೂವಿನ ಮಾಲೆಯನ್ನು ಹಾಕುವ ಮೂಲಕವಾಗಿ ಆಯ್ದುಕೋ. ನಿನ್ನ ಬದುಕಿನ ಭವ್ಯತೆಯನ್ನು ನೀನೇ ಸಾಧಿಸಿಕೋ. ಶುಭವಾಗಿ ಆಗಲಪ್ಪ. ಈ ಸಲ ನಮ್ದೆ. ಕಪಿಕರಡಿಗಳನ್ನು ವರಿಪಿನಿ ಜಗದುಳು ನೃಪನಾತ್ಮ ಭವೆಯಾದ ಬಳಿಕ ತಪಸಿಗಳಿಗೆ ಯಾತಕಿ ಪುಷ್ಪಮಾಲಿಕೆ ಜಪಮಾಲೆಯೋ ನವೆಯೋಗ್ಯ ನನ್ನ ಸ್ವಯಂವರ ಬಿದ್ದು ನಾರದ ಮುನಿಗಳು ಹಾಗೂ ಪರ್ವತ ಮುನಿಗಳು ನನಗಾಗಿ ಕಾದುಕೊಳ್ಳುತ್ತಿದ್ದಾರೆ.
ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ಹಾಗೆ ತಿಳಿದು ಪರರಿಗಾಗಿ ಬದುಕುವನ್ನು ಸಾಗಿಸುವವರವರು. ಜಪಮಣಿಯನ್ನು ಹಿಡಿದುಕೊಂಡಿರಬೇಕಾದಂತಹ ಇವರಿಗೆ ಹೂವಿನ ಮಾಲೆ ಹಿಡಿದುಕೊಂಡು ಮದುವೆಯಾಗುವಂತಹ ಆಸೆ. ಮದುವೆಗೆ ಬಂದ ಚಂದ ನೋಡಬಾರದು. ಒಬ್ಬನದು ಮುಖ ಕರಡಿಯ ಮುಖ, ಮತ್ತೊಬ್ಬನದು ಮಂಗನ ಮುಖ. ಇವರನ್ನು ಮದುವೆಯಾದರೆ ನಾನು ಸಂತೋಷದ ಜೀವನ ಸಾಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನಾ ಭರಿಸುವಂತಹ ವ್ಯಕ್ತಿಯೋ ಶಕ್ತಿಯೋ ಈ ಸಭೆಯಲ್ಲಿ ಇದ್ದಾರೆ ತಾನೆ. ಹಾಗಾಗಿ ಈ ಮಾಲೆಯನ್ನು ಅವರಿಗೇ ಹಾಕುತ್ತೇನೆ. ಮಾಡಿಕೊಂಡು ಸೇರಿದಂತಹ ಸಭಾಸದರೆಲ್ಲ ನಿಬ್ಬೆರಗಾಗಿದ್ದಾರೆ. ಇನ್ನೇನಾಗುತ್ತದೆ ಎನ್ನುವಂತಹ ಕುತೂಹಲ ಅವರ ಮೋರೆಯಲ್ಲಿ ಮನಮಾಡಿತ್ತು. ಹಾಗಾದ್ರೆ ಈ ಶ್ರೀಮತಿ ನನ್ನ ಕುತ್ತಿಗೆಗೆ ಮಾಲೆಯನ್ನು ಹಾಕ್ತಾಳೆ ಎನ್ನುವ ಹಾಗೆ ನಾವು ಭಾವಿಸಿದ್ರೆ ಹೋಗಿ ಮಾಧವನ ಕೊರಳಿಗೆ ಮಾಲೆಯನ್ನು ಹಾಕಿದಳೆ. ನಿನಗೆ ನನ್ನ ಮರ್ಯಾದೆ ತೆಗಿಬೇಕು ಅಂತ ಇದ್ರೆ ಮೊದಲೇ ಹೇಳ್ಬೋದಿತ್ತು. ಅದನ್ನು ತೆಗೆಯುವುದು ಯಾಕೆ ಸ್ವಾಮಿ? ಸ್ವಾಮಿ, ನಿಮಗೆ ಮಗಳನ್ನು ಕೊಡುವುದಕ್ಕಾಗುವುದಿಲ್ಲ, ನಾನದು ಮಾಧವನಿಗೆ ಅಂತ ನಿಶ್ಚಯ ಮಾಡಿದ್ದೇನೆ ಅಂತ ಮೊದಲೇ ಹೇಳಬೇಕಿತ್ತು. ಸಭೆಗೆ ಬಂದ ಮೇಲೆ ನಮ್ಮಂತ ಯೋಗ್ಯತಾವಂತರ ಮಾನ ಅಪಮಾನ ಆಗುತ್ತದೆ ಅಂತಾದ್ರೆ, ಮಾನ ಖಂಡನೆ ಆಗುತ್ತದೆ ಅಂತಾದ್ರೆ, ಇದನ್ನು ನಿನ್ನಂತ ಒಬ್ಬ ಚಕ್ರವರ್ತಿ ಇದ್ದು ನೋಡಿಕೊಂಡು ಸುಮ್ಮನಿರ್ತಾನೆ ಅಂತಾದ್ರೆ ನೀನು ಯಾಕೆ ಅಧಿಕಾರದಲ್ಲಿ ಕೂತದ್ಯಾಕೆ? ಹೆಣ ಹೊರುವುದಕ್ಕ? ನಿಮ್ಮದಾಯ್ತಾ? ನಿಮ್ಮದಾಯ್ತಾ? ಯಾವುದು ಮಾತುಕತೆ ಆಯ್ತಾ? ಆಗ ನಾನು ಹೆಣ ಹೊರಲಿಕ್ಕೆ ನನ್ನಲ್ಲಿ ಹೇಳ್ತೀಯ ಅಂತ ಭಾವಿಸಿ ಪಾತ್ರದಲ್ಲಿ ಪರಕಾಯ ಪ್ರವೇಶ. ಬಾಯಿ ಮುಚ್ಚಿ ಸುಮ್ಮನಿರಿ. ಪಾತ್ರದಲ್ಲಿ ಪರಕಾಯ ಪ್ರವೇಶ. ಪಾತ್ರಕ್ಕಿಂತ ದೊಡ್ಡದಾಯಿತು ನಿಮ್ಮ ಕಾಯ, ಅದು ಗೊತ್ತುಂಟ ಮೊದಲು. ನಾರದರು ಅಂತ ಹೇಳಿದ್ರೆ ಏನು? ಇದು ಒಳ್ಳೆ ಹೆಬ್ಬಾವು ಕಂಡಾಗುಂಟು. ನನ್ನನ್ನು ಅಪಮಾನ ಮಾಡಿದೆ. ಅವಸಾಯಿಲ್ಲ, ಹೋದಲ್ಲೆಲ್ಲ ಅಪಮಾನ ಮಾಡಿದೆ. ಅದು ಹೊಸತ್ತಲ್ಲ ಅವನಿಗೆ, ನನಗಿದು ಹೊಸತ್ತು. ಪ್ರಸಂಗವೂ ಹೊಸತ್ತು, ಅಪಮಾನವೂ ಹೊಸತ್ತು. ಮಂಗ ನಿನ್ನ ಸ್ವಾಮಿ ಹೇಳ್ತಿದ್ದೆ ಈಗ ನನಗೆ ಅಪಮಾನ ಮಾಡಿದ್ದೆ ಅಲ್ಲ. ಈಗ ನಿಮಗೆ ಮಗಳನ್ನು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ಮೊದಲೇ ಹೇಳುದಪ್ಪ, ಇಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ನಾನು ಈ ರೀತಿ ಬೇರೆಯವರಿಗೆ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳಿದ್ರೆ ಈಗ ನಾನು ಆಸೆ ಇಲ್ಲಿ ನನಗೆ ಬರ್ಲಿಕ್ಕೆ ಉಂಟ. ಇಬ್ಬರಿಗೂ ಸಮಾಧಾನ ಆಗುವ ಹಾಗೆ ಒಂದು ವ್ಯವಹಾರ ಮಾಡ್ತೇನೆ. ಏನು ವ್ಯವಹಾರ ಮಾಡುದು? ಇಬ್ಬರಿಗೆ ಬೇರೆ ಉಂಟ, ಬೇರೆ ಹೆಣ್ಣಿದ್ರೆ ನನಗೆ ಬೇಡ. ಕನ್ನಡಿ ಅವನಿಗೆ ತೋರಿತ ಸ್ವಾಮಿ ಅವ ಸ್ವಸ್ವರೂಪ ಜ್ಞಾನ ಇಲ್ಲದೆ ಬಂದದ್ದು ನಾರದ. ನಾನು ಸರಿ ಇದ್ದೇನೆ. ನೀವೊಂದಿರು ಅಂಬರೀಷ, ಕನ್ನಡಿಯ ಒಳಗೆ ಕರಡಿ ಉಂಟು. ಕರಡಿ ಕನ್ನಡಿಯ ಒಳಗಿರುವುದಲ್ಲ, ನಮ್ಮ ಎದುರಿಗಿರುವುದೇ ಕರಡಿ. ಕರಡಿ ಎಲ್ಲಿ ಉಂಟು ಸ್ವಾಮಿ? ಮತ್ತೆ ಇಲ್ಲಿರುವುದೆಂತದ್ದು? ಆಯ್ತಾ ನೋಡಿ, ಆಯ್ತಾ? ಚಂದ ಕಾಣ್ತದ. ಆದ್ರೆ ನಿಮ್ಮ ಉಭಯರಿಗೆ ಪರಿಚಯ ನನಗುಂಟು. ಆದ್ರೆ ಮದುವೆಯಾದ ಇವರಾರು ಅಂತ ನನಗೆ ತಿಳಿದಿಲ್ಲ. ಕೈ ಮುಗಿದು ಮಾಧವ, ಮಾಧವ ಕಡೆಗೂ ನಮ್ಮನ್ನು ಕಾಯಿಸಿದ್ದೆ ಬಂತಲ್ಲ. ಪ್ರಸಂಗ ಮುಗಿಲಿಕ್ಕೆ ಆಗುವಾಗ ಬಂದು ಮದುವೆ ನಿನಗೆ ಬಿಡ್ತೇನಂತ ಭಾವಿಸಿದ್ಯಾ? ಇಲ್ಲಿ ಶಾಪ. ಮಧ್ಯೆಯೂ ನೀಗೆ ಮರುಗೆ ನಾವು ಧರಿಸಿದ್ದ
ಸಂಗಾತಿಯ ಬಗ್ಗೆ ಅದೆಷ್ಟೋ ಹೊಂಗನಸುಗಳನ್ನು ಕಂಡಿದ್ದೆ. ನಿರಾಶನನ್ನಾಗಿ ಮಾಡಿದೆಯಾ? ಇದನ್ನು ನೀನು ಅನುಭವಿಸಲೇಬೇಕು. ಭವಿತವ್ಯದಲ್ಲಿ ನಿನಗೂ ನಿನ್ನ ಹೆಂಡತಿಯ ನರಕಲ್ಲಿ ನಾರದನ ಶಾಪ ನೆನಪಿರಲಿ. ನನಗೂ ಮಾಡಿದ್ದಿಲ್ಲ ಅಪಮಾನ. ಇಲ್ಲದೆ ಹೋದ್ರೆ ಒಂದು ಮದುವೆ ಶಾಪ ಕೊಡಲಿಕ್ಕೆ ದಂಡ ಬೇಕು. ದಂಡ ಇಲ್ಲದಿದ್ರೆ ಶಾಪ ಫಲಿಸುವುದಿಲ್ಲ. ಸುಲಭದಲ್ಲಿ ಬಿಡುವುದಿಲ್ಲ ನಾನು ಇದನ್ನು. ಇಷ್ಟು ದೂರ ಕರೆಸಿ ಮದುವೆ ಮಂಟಪದಲ್ಲಿ ಕುಳ್ಳಿರಿಸಿ ನಿನಗೆ ಬೇಕಾದಾಗೆ ಪ್ರಸಂಗವನ್ನ ತಿದ್ದಿ ತೀಡಿ ಕೊನೆಗೆ ಆಗುವಾಗ ನಮ್ಮನ್ನು ದುಡಿಸಿ ನೀನು ಎಲ್ಲ ಹೊಡ್ಕೊಂಡು ಹೋಗುದ ಮರ. ಒಳ್ಳೆ ಉಪಾಯ ನಿನ್ನದು. ಇದೇ ರೀತಿ ಮಾಡ್ತಾ ಇರು. ಅವನದ್ದು ಶಾಪ ಏನು, ನಾರದನದ್ದು ಶಾಪ ಏನು ಮಾಡ್ತಾ ಇದ್ದಂಗೆ. ಸತಿವಿಯೋಗ ಆಗುವ ಸಂದರ್ಭ ನನಗೆ ಈ ರೀತಿ ಮುಖ ನನ್ನದು ಮಂಗಾಗುವ. ಹೌದು, ಅವನದ್ದು ಕರದಿ. ಇನ್ನೊಂದ್ಸಲ ಮುಖವೇ ಗೊತ್ತಾಗುವುದಿಲ್ಲ. ನಮ್ಮ ಇಬ್ಬರ ಕರದಿ ಮಂಗನ ಸಹವಾಸವೇ ನಿನಗೆ ಸಿಗುವಾಗೆ ಆಗಲಿ. ನಮಗೆ ಉಪಕಾರ ಮಾಡಲಿಲ್ಲಲ್ಲ, ಈ ಮಂಗ ಕರಡಿಗಳ ಸಹಕಾರದಿಂದಲೇ ನಿನ್ನ ಹೆಣ್ಣನ್ನು ನೀನು ಹುಡುಕುವಂತಹ ಪರಿಸ್ಥಿತಿ ಬರಲಿ. ಪರಮಾದರದಳು ಧರಿಸಿದೆ ನಿಮ್ಮೇವರ ವಚನವ ನಾನು ಧರೆಯಳು ಧರ್ಮ ಸ್ಥಾಪಗರಿಬಾಗವಲ್ಲದೆ ಶಾಪವೇ. ಪರಮಾದರದಳು ಧರಿಸಿದೆ ನಿಮ್ಮೇವರ ವಚನವ ನಾನು ಶಾಪವಿತ್ತು ಹೊರಟೇ ಹೋದ್ರಲ್ಲ. ಭೃಗುಶಾಪಧರನಾದಂತಹ ನನಗೆ ಇವರ ಶಾಪವನ್ನು ಧರಿಸಿಕೊಳ್ಳುವುದು ಅಸಾಧ್ಯವೇ? ಶಿರದೊಳಾಂತೆ ಇವರು ದಾರಿ ತಪ್ಪಿದ ಕಾರಣ ಇವರನ್ನು ತಿದ್ದುವಂತಹ ಯತ್ನದಲ್ಲಿ ನನಗೊಂದು ಕಲ್ಯಾಣವೇ ಆಗಿ ಹೋಯಿತು. ಇವರ ಮನೋವಿಕಾರ ಆಗುವುದಕ್ಕೂ ಒಂದು ಕಾರಣ ಇದೆ. ಇಂದ್ರ ಸಭೆಯಲ್ಲಿ ದೇವೇಂದ್ರ ಮನ್ಮಥನಿಗೆ ಯೋಗ್ಯವಾದಂತಹ ಸ್ಥಾನ ಕೊಟ್ಟ, ಗೌರವ ಕೊಟ್ಟ. ಅದೇ ಕಾಲದಲ್ಲಿ ನಾರದ ಹಾಗೂ ಪರ್ವತ ಮುನಿ ದೇವಲೋಕವನ್ನು ಸೇರಿದಂತಹ ಕಾಲದಲ್ಲಿ ಇಂದ್ರನನ್ನೇ ಸಂದಿಗ್ಧ ಸ್ಥಿತಿಗೆ ತಲುಪಿಸಿದರು. ಕುಪಿತರಾದಂತಹ ನಾರದ ಹಾಗೂ ಪರ್ವತ ಬೇಕಾದ ಹಾಗೆ ಮನ್ಮಥನನ್ನು ಬೈದು ಭಂಗಿಸಿದರು. ಪರಿಣಾಮವಾಗಿ ಮನ್ಮಥನೂ ಸಿಟ್ಟನ್ನ ಹತ್ತಿದ್ದ. ಅವರು ತೆರಳಿದ ಬಳಿಕ ಅವರಿಗೆ ಒಂದು ಸರಿಯಾದ ಶಾಸ್ತಿಯಾಗಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿ, ಮನ್ಮಥನ ಶರಹತಿ ಅಲ್ವ ಗೊತ್ತುಂಟಲ್ಲ ಅಂಬರೀಷ ನಿನಗೆ, ಹಾಗಾಗಿ ಅವರ ಮನ ಪರಿವರ್ತನೆಯಾಯಿತು, ಶ್ರೀಮತಿಯನ್ನು ಬಯಸುವ ಹಾಗಾಯಿತು. ಇವರು ಕೊಟ್ಟಿರುವಂತಹ ಯಾವ ಶಾಪವಾಕ್ಯಗಳುಂಟು ಅದನ್ನು ನಾನು ಧರಿಸಿದ್ದೇನೆ. ಅದಕ್ಕೆ ಪೂರಕವಾಗಿಯೇ ನನ್ನದೇ ವಿಭೂತಿ ಲೀಲೆ ಎನಿಸಿದಂತಹ ರಂಗಭೂಮಿಯಲ್ಲಿ ನಾ ಕಾಣಿಸಿಕೊಳ್ಳಲೇಬೇಕು. ಸತಿವಿಯೋಗ, ಮಂಗ ಹಾಗೂ ಕರಡಿಯರ ಸಂಸರ್ಗದಿಂದ ನಾನು ನನ್ನ ಹೆಂಡತಿಯನ್ನು ಮತ್ತೆ ಪತಿಕರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಾನಮಾನಗಳು ಬರಲಿ ಎನ್ನುವ ಹಾಗೆ ಅವರ ಶಾಪವಾಕ್ಯವನ್ನು ನಾ ಸ್ವೀಕರಿಸಿಕೊಳ್ಳಲೇಬೇಕು. ಮುಂದೊಂದು ದಿನ ಮರ್ಯಾದ ಪುರುಷೋತ್ತಮನಾಗಿ ರಾಮಾಭಿಧಾನದಿಂದ ಕಾಣಿಸಿಕೊಂಡದಂತಹ ಕಾಲದಲ್ಲಿ ಇವರ ಶಾಪವಾಕ್ಯದಂತೆ ನಾನು ಮಂಗ ಹಾಗೂ ಕರಡಿಯರ ಸಂಸರ್ಗದಿಂದ ಧರೆಯಲ್ಲಿ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಕಟಿಬದ್ಧನಾಗಿ ನಿಲ್ಲುತ್ತೇನೆ. ಶ್ರೀಮತಿಯ ಅಂತರಂಗ ಏನುಂಟು ಅದಕ್ಕೆ ಪೂರಕವಾಗಿ ಅವಳನ್ನು ವಿವಾಹ ಆಗುವಂತಹ ಭಾಗ್ಯವೊಂದು ಒದಗಿ ಬಂದಿದೆ. ಜಗತ್ತಿಗೆ ಕಲ್ಯಾಣವಾಗಲಿ.